ಹರೇ ಕೃಷ್ಣ. ಮಾತಾಜಿಗಳೇ, ಪ್ರಭುಜಿಗಳೇ, ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನಾನು ಕೋರ್ತಾ ಇದ್ದೀನಿ. ಸೊ ನನ್ನ ಪ್ರಾರ್ಥನೆ ಮಾಡೋಷ್ಟೊತ್ತಿಗೆ 7 o'clock ಆಗುತ್ತೆ. ಅಷ್ಟೊತ್ತಿಗೆ ಎಲ್ಲರನ್ನು ಸೇರ್ಕೋತಾರೆ ಅಂತ ಅನ್ಕೊಂಡಿದೀನಿ. ಸೊ ಅದಕ್ಕೋಸ್ಕರ ನಾನು ಶುರು ಮಾಡ್ತಾ ಇದ್ದೀನಿ. ನಾನು ಇವಾಗ ನರಸಿಂಹ ಸ್ತುತಿಯನ್ನ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ನರಸಿಂಹ ದೇವ ನಮ್ಗೆ ಈ ಭಕ್ತಿ ಮಾರ್ಗದಲ್ಲಿ ಏನಾದ್ರೂ ಅಡೆತಡೆ ಇದ್ರೆ ನಾವು ಮುನ್ನಡಿಲಿಕ್ಕೆ ಅದನ್ನೆಲ್ಲನೂ ಸಹ ಅವರು ನಿವಾರಿಸ್ತಾರೆ. ಅದಕ್ಕೋಸ್ಕರ ನರಸಿಂಹನನ್ನ ನಾವು ಪ್ರಾರ್ಥನೆ ಮಾಡ್ಕೋತಾ ನಾವು ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡೋಣಂತೆ. ನಾಮಸ್ತೆ ನರಸಿಂಹಾಯ, ನಾಮಸ್ತೆ ನರಸಿಂಹಾಯ, ಪ್ರಹ್ಲಾದಹ್ಲಾದದಾಯಿನೇ, ಪ್ರಹ್ಲಾದಹ್ಲಾದದಾಯಿನೇ, ಹಿರಣ್ಯಾಕಾಶೀಪೋರ್ವಕ್ಷಃ, ಹಿರಣ್ಯಾಕಾಶೀಪೋರ್ವಕ್ಷಃ, शीलटङ्कानखालाये, शीलटङ्कानखालाये, इतो नरसिंहा परतो नरसिंहा, इतो नरसिंहा परतो नरसिंहा, यतो यतो यामि ततो नरसिंहा, यतो यतो यामि ततो नरसिंहा, बहिर्नरसिंहो हृदये नरसिंहो, बहिर्नरसिंहो हृदये नरसिंहो, नरसिंहमादिं शरणं प्रपद्ये, नरसिंहमादिं शरणं प्रपद्ये, तव करकमलवरे नाका अद्भुत शृंगा दलिता हिरण्यकशिपु तनुभृंगा, केशवधृता नरहरिरूपा, जय जगदीश हरे, जय जगदीश हरे, जय जगदीश हरे, तव कर कमलवरे नाका अद्भुत शृंगा दलिता हिरण्यकशिपु तनुभृंगा, केशवधृता नरहरिरूपा, जय जगदीश हरे, जय जगदीश हरे, जय जगदीश हरे, जय नरसिंहदेव, जय नरसिंहदेव, नरसिंहदेव जय नरसिंहदेव, जय प्रहलाद महाराज, जय प्रहलाद महाराज, प्रहलाद महाराज, जय प्रहलाद महाराज, जयो जयो प्रभुपाद, 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 जय श्रील प्रभुपाद, जय गौरनिताय, जय गौरनिताय, गौरनिताय, जय गौरनिताय, हरि बोल, हरि बोल, हरि बोल, निताय गौर हरि बोल, निताय गौर हरि बोल, हरि बोल, हरि बोल, निताय गौर हरि बोल, गौर प्रेमानंदे हरि हरि बोल, श्रील प्रभुपाद की जय, गौरनिताय की जय, नरसिंह स्तुति की जय, हरे कृष्ण. ಹರೇ ಕೃಷ್ಣ. ಇನ್ನೊಂದು ನಿಮಿಷ ಇದೆ. ಹರೇ ಕೃಷ್ಣ. ಈ ಕಾರ್ಯಕ್ರಮಕ್ಕೆ ಮೊದಲನೇ ಬಾರಿ ಬಂದಿರೋರು ಯಾರಿದ್ದೀರಾ ಅಂತ ಹೇಳ್ಬಿಟ್ಟು ಕೈಯನ್ನ ಎತ್ತುತ್ತೀರಾ? ಹ್ಯಾಂಡ್ ರೈಸ್, ಡಿಜಿಟಲ್ ಹ್ಯಾಂಡ್ ರೈಸ್ ಮಾಡ್ತೀರಾ? ಹರೇ ಕೃಷ್ಣ. ವೆರಿ ಫಸ್ಟ್ ಟೈಮ್ ಬಂದಿರೋರು? ಹರೇ ಕೃಷ್ಣ. ವೈಷ್ಣವಿ ಮಾತಾಜಿ ಒಬ್ರೇನೇನಾ? ಹರೇ ಕೃಷ್ಣ. ಅಜಿತ್ ಪ್ರಭುಜಿ, ಅಕುಲ್ ಪ್ರಭುಜಿ, ಚಕ್ರೇಶ್ವರಿ ಮಾತಾಜಿ, ನೀವೆಲ್ಲ ಇದಕ್ಕಿಂತ ಮುಂಚೆ ಅಟೆಂಡ್ ಮಾಡಿದೀರಾ? ಧನು ಮಾತಾಜಿ, ಪ್ರಭುಜಿ ಗೊತ್ತಾಗ್ತಿಲ್ಲ. ದಿಲೀಪ್ ಪ್ರಭುಜಿ, ದಿಶಾ ಮಾತಾಜಿ, ಗೀತಾ ಮಾತಾಜಿ, ಜಯಶ್ರೀ ಮಾತಾಜಿ, ಪ್ರಮೀಳಾ ಮಾತಾಜಿ, ಸುನೀತಾ ಮಾತಾಜಿ, ವಿನಾಯಕ್ ಪ್ರಭುಜಿ, ಜ್ಯೋತಿ ಮಾತಾಜಿ, ರಕ್ಷಿತಾ ಮಾತಾಜಿ, ಸುಮನ್ ರಾವ್ ಮಾತಾಜಿ, ಹರೇ ಕೃಷ್ಣ. ಹರೇ
ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಕಾವ್ಯ ಮಾತಾಜಿ, ಕಾವ್ಯ ಮಾತಾಜಿ, ನಿಮ್ಗೆ ಈ ಭಗವದ್ಗೀತೆ ಕಾರ್ಯಕ್ರಮಕ್ಕೆ ಏನಕ್ಕೆ ಬರ್ಬೇಕು ಅಂತ ಅನ್ನಿಸ್ತು? ಹರೇ ಕೃಷ್ಣ ಮಾತಾಜಿ. ನಾನು ಇದಕ್ಕಿಂತ ಮುಂಚೆ ಕೇಳಿದ್ದೆ ಈ ಕ್ಲಾಸ್ ಎಲ್ಲ ಬೇರೆ ಮಾತಾಜಿ ಅವರಿಂದ. ಸ್ವಲ್ಪ ಗ್ಯಾಪ್ ಆಯ್ತು ನಂಗೆ. ಓಕೆ. ಆಮೇಲೆ ಈಗ ವಾಪಸ್ ಕೇಳ್ತಿದ್ದೇನೆ. ಶಕುಂತಲಾ ಮಾತಾಜಿ ಸೊಸೆ ನಾನು. ಓ ಹೌದಾ ಮಾತಾಜಿ. ಹರಿ ಬೋಲ್ ಮಾತಾಜಿ. ಧನ್ಯವಾದ. ಸ್ವಾಗತ ಮಾತಾಜಿ. ಕೇಳ್ತೇನೆ. ಥ್ಯಾಂಕ್ ಯು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಪ್ರಮೀಳಾ ಮಾತಾಜಿ. ಹರೇ ಕೃಷ್ಣ. ಪ್ರಮೀಳಾ ಮಾತಾಜಿ. ಹರೇ ಕೃಷ್ಣ. ಓಕೆ. ಚಕ್ರೇಶ್ವರಿ ಮಾತಾಜಿ, ನೀವೇನಾದ್ರೂ ಹೇಳ್ಬೇಕಾ? ಹರೇ ಕೃಷ್ಣ. ಅನ್ಮ್ಯೂಟ್ ಆಗಿದ್ದೀರಾ? ನಾನು ಅಟೆಂಡ್ ಆಗಿದ್ದೀನಿ ಮಾತಾಜಿ, ಆದ್ರೂ ಕೆಲವು ಕ್ಲಾಸ್ ಎಲ್ಲ ನಾನು ತಪ್ಪಿಸ್ಕೊಂಡ್ಬಿಡ್ಬೇಕಾಗುತ್ತೆ, ಎಲ್ಲಿಗಾದ್ರೂ ಹೋಗ್ಬೇಕಾಗುತ್ತೆ ಅಥವಾ ಮನೆಗೆ ಯಾರಾದ್ರೂ ನೆಂಟರು ಬಂದಾಗೆಲ್ಲ ಆಗೋಗುತ್ತೆ. ಅದಕ್ಕೆ ನನ್ಗೆ ಪೂರ್ತಿ ಕೇಳ್ಬೇಕು ಅಂತ ಆಸೆ. ಅಂದ್ರೆ ಇನ್ನೂ ನನ್ಗೆ ಕೇಳ್ಬೇಕು, ನನ್ಗೆ ಇನ್ನೂ ತೃಪ್ತಿ ಇಲ್ಲ ಕೇಳಿದ್ರಲ್ಲಿ, ಅದಕ್ಕೋಸ್ಕರ ಕೇಳೋಣ ಅಂತ. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ನಾನು ಇವತ್ತಿನ ತರಗತಿಯನ್ನ ಶುರು ಮಾಡ್ತಾ ಇದ್ದೀನಿ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಮೊದಲನೇ ಹಂತದ ಭಗವದ್ಗೀತೆಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ನಾನು ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಷ್ಠಾಸ್ ಪ್ರಭುಜಿ ಅವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರು ಪ್ರಾರ್ಥನೆಯೊಂದಿಗೆ ಈ ದಿನದ ಕಾರ್ಯಕ್ರಮವನ್ನ ನಾನು ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಾಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಮತ್ತೊಮ್ಮೆ ಈ 18 ದಿನಗಳಲ್ಲಿ ಭಗವದ್ಗೀತೆಯನ್ನು ತಿಳಿಯುವಂತಹ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನ ಇಸ್ಕಾನ್ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಅವರು ಇದನ್ನ ಪ್ರಾಯೋಜಿಸ್ತಾ ಇದ್ದಾರೆ. ಸೊ ನಾವ್ ಇದನ್ನ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಶ್ರೀಮದ್ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರ ಬೋಧನೆಗಳ ಆಧಾರದ ಮೇಲೆ ನಾವ್ ಇದನ್ನ ತಿಳ್ಕೊತಾ ಇದ್ದೀವಿ. ಸೊ ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಮಾರುಕಟ್ಟೆಯಲ್ಲಿ ಹಲವಾರು ಭಗವದ್ಗೀತೆಯ ಪುಸ್ತಕಗಳಿದೆ ಅಲ್ವಾ.
ಆದ್ರೆ ನಾವು ಅಂದ್ರೆ ನಮ್ಗೆ ಕೃಷ್ಣ ನಮ್ಗೆ ಇದನ್ನ ಅವರು ಗೀತೆಗಳ ರೂಪದಲ್ಲಿ ಅವರು ಕೊಟ್ಟಿದ್ದಾರೆ ಅಲ್ವಾ, ಭಗವದ್ಗೀತೆ ಅಂದ್ರೆ ಶ್ಲೋಕಗಳ ರೂಪದಲ್ಲಿ ಕೊಟ್ಟಿದ್ದಾರೆ. ಅದನ್ನ ನಮ್ಗೆ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅದನ್ನ ಯಾರಾದ್ರೂ ನಮ್ಗೆ ಅರ್ಥ ಮಾಡಿಸ್ಬೇಕು, ಯಾರಿಗೆ ಆ ಸಂಸ್ಕೃತ ಬರುತ್ತೆ ಮತ್ತೆ ಆ ಜ್ಞಾನವನ್ನ ಸರಿಯಾದ ರೀತಿಯಲ್ಲಿ ನಮ್ಗೆ ಯಾರಾದ್ರೂ ಒಬ್ರು ಅರ್ಥ ಮಾಡಿಸ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ನಾವು ಯಾರ ಭಾವಾರ್ಥವನ್ನ ನಾವು ತಿಳ್ಕೊತಾ ಇದೀವಿ ಅಂತಂದ್ರೆ, ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎ.ಸಿ. ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರು ಬರ್ದಿರುವಂತಹ ಭಾವಾರ್ಥದ ಮೇಲೆ ನಾವು ಈ ಭಗವದ್ಗೀತೆನ ನಾವು ಅರ್ಥ ಮಾಡ್ಕೊತಾ ಇದೀವಿ. ಸೊ ಇವಾಗ ಎ.ಸಿ. ಭಕ್ತಿ ವೇದಾಂತ ಅವರ ಭಾವಾರ್ಥವನ್ನ ನಾವು ತಿಳ್ಕೊತಾ ಇದೀವಿ ಅಂತಂದ್ರೆ, ಈ ಎ.ಸಿ. ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರು ಯಾರು ಅಂತ ನಾವು ತಿಳ್ಕೊಬೇಕು ಅಲ್ವಾ. ಅವಾಗಷ್ಟೇ ನಾವು ಈ ಸಮಯವನ್ನ ನಾವ್ ಇಲ್ಲಿ ಕೊಡ್ಲಿಕ್ಕೆ ನಮ್ಗೆ ಮನಸ್ಸು ಬರುತ್ತೆ ಅಲ್ವಾ. ಇಲ್ಲಾಂದ್ರೆ ಅವ್ರು ಯಾರಪ್ಪ, ಅವ್ರದ್ದು ಯಾಕೆ ನಾವು ತಿಳ್ಕೊಬೇಕು ಅಂತ ಅನ್ಸುತ್ತೆ ಅಲ್ವಾ. ಆದ್ರೆ ನಮ್ಗೆ ಇವಾಗ ಎ.ಸಿ. ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರು ಯಾರು ಅಂತ ನಾವು ತಿಳ್ಕೊಂಡ್ರೆ ನಮ್ಗೆ ಇದನ್ನ ನಾವು ಇನ್ನ ಗೌರವ ಪೂರ್ವಕವಾಗಿ ನಾವು ಹೆಚ್ಚು ನಮ್ಮ ಮನಸ್ಸನ್ನ ಏಕಾಗ್ರತೆ ಕೊಟ್ಟು ನಾವ್ ಇದನ್ನ ತಿಳ್ಕೊಳ್ಲಿಕ್ಕೆ ನಮ್ಗೆ ಸಹಾಯ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಎ.ಸಿ. ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರ ಬಗ್ಗೆ ನಾವು ತಿಳ್ಕೊಳ್ಳೋಣಂತೆ. ಸೊ ಇವಾಗ ಎ.ಸಿ. ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರು ಕಲ್ಕತ್ತಾದಲ್ಲಿ ಸೆಪ್ಟೆಂಬರ್ 1ನೇ ತಾರೀಕು 1896ನೇ ಇಸ್ವಿಯಲ್ಲಿ ಅವರು ಜನ್ಮವನ್ನ ಪಡೆದಿದ್ದಾರೆ. ನಾವಿಲ್ಲಿ ನೋಡ್ತಾ ಇದೀವಲ್ವಾ, ಒಬ್ಬ ಚಿಕ್ಕ ಹುಡುಗ ಇದಾರಲ್ವಾ. ಸೊ ಇವರು ಎ.ಸಿ. ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರು. ಹರೇ ಕೃಷ್ಣ. ಮ್ಯಾಮ್ ನಿಮ್ ವಾಯ್ಸ್ ಸ್ಟ್ರಕ್ ಆಗ್ತಿದೆ. ಹೌದಾ ಭವ್ಯ ಮಾತಾಜಿ, ನನ್ನ ಧ್ವನಿ ಕೇಳಿಸ್ತಾ ಇಲ್ವಾ ಸರಿಯಾಗಿ? ಇಲ್ಲ ಮಾತಾಜಿ, ಕ್ಲಿಯರ್ ಇದೆ ಮಾತಾಜಿ, ಕ್ಲಿಯರ್ ಆಗಿ ಕೇಳಿಸ್ತಿದೆ. ಮೋಸ್ಟ್ಲಿ ಅವ್ರ ನೆಟ್ವರ್ಕ್ ಸಮಸ್ಯೆ ಇರಬೇಕು. ಪ್ರಭುಜಿ, ನೀವು ಹಾಗಾದ್ರೆ ನೆಟ್ವರ್ಕ್ ಇರೋ ಕಡೆ ನೀವು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ನೋಡಿ, ಇವಾಗ 5 ವರ್ಷದ ಮಗು ಅಂತಂದ್ರೆ ಆಟ ಆಡೋ ವಯಸ್ಸು ಅಲ್ವಾ. ಇವಾಗ ನಾವು ಸಹ 5 ವರ್ಷ ಇದ್ದಾಗ ನಾವು ಬೊಂಬೆಗಳ ಜೊತೆ ನಾವು ಆಟ ಆಡಿದೀವಿ. ನಮ್ಮ ಮಕ್ಕಳನ್ನು ಸಹ ಇವಾಗ ಬೊಂಬೆಗಳ ಜೊತೆ ಆಟ ಆಡಿದ್ದಾರೆ ನೋಡಿ. ಆದ್ರೆ ಪ್ರಭುಪಾದ ಅವರು ಇಲ್ಲಿ ಏನನ್ನ ಮಾಡ್ತಿದ್ದಾರೆ ಅಂತಂದ್ರೆ, ಜಗನ್ನಾಥ ರಥಯಾತ್ರೆಯನ್ನ ಅವರು ಮಾಡ್ತಾ ಇದ್ದಾರೆ ನೋಡಿ. ಅಷ್ಟು ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಅಷ್ಟು ಕೃಷ್ಣನ ಮೇಲೆ ಅವ್ರಿಗೆ ಭಕ್ತಿ ಇದೆ. ಮತ್ತೆ ಅವ್ರ ಮನೆಯ ವಾತಾವರಣ ಸಹ ಅದೇ ತರ ಇರುತ್ತೆ. ಅದಾದ್ಮೇಲೆ ಅವರು 1922ನೇ ಇಸ್ವಿಯಲ್ಲಿ ಅವರು ಮೊದಲ ಬಾರಿ ಅವರ ಆಧ್ಯಾತ್ಮಿಕ ಗುರುಗಳನ್ನ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರನ್ನ ಭೇಟಿ ಆಗ್ತಾರೆ. ಮೊದಲ ಭೇಟಿಯಲ್ಲೇನೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಪ್ರಭುಪಾದ ಅವರಿಗೆ ಒಂದು ಆದೇಶವನ್ನ ಕೊಡ್ತಾರೆ. ನೀನು ಆಂಗ್ಲ ಭಾಷೆನ ಚೆನ್ನಾಗಿ ನೀನ್ ಮಾತಾಡ್ತೀಯಾ, ನೀನ್ ಯಾಕೆ ಆಂಗ್ಲ ಭಾಷೆ ಮಾತಾಡುವಂತಹ ವಿದೇಶಗಳಿಗೆ ಹೋಗಿ ನೀನು ಈ ಕೃಷ್ಣ ಪ್ರಜ್ಞೆನ ನೀನು ಯಾಕೆ ಇದನ್ನ ಪ್ರಚಾರ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮೊದಲ ಭೇಟಿಯಲ್ಲೇನೆ ಅವ್ರು ಇದನ್ನ ಹೇಳ್ತಾರೆ. ಪ್ರಭುಪಾದರು ಅದನ್ನ ಅವರ ಜೀವನದ ಗುರಿಯನ್ನಾಗಿ ಅವ್ರು ಇಟ್ಕೋತಾರೆ ಆ ಆದೇಶವನ್ನ. ಅದಕ್ಕೋಸ್ಕರ ಅವರು ಈ ಭಾರತದಲ್ಲಿ ಇದ್ದಾಗ ತುಂಬಾನೇ ಅವರು ಪ್ರಯತ್ನವನ್ನ ಮಾಡ್ತಾರೆ. ಈ ಕೃಷ್ಣ ಪ್ರಜ್ಞೆಯನ್ನ ಈ ಭಾರತದಲ್ಲಿ ಪ್ರತಿಯೊಬ್ಬರಿಗೂ ಸಹ ಇದು ದೊರಕುವಂತ ಆಗ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಪ್ರಯತ್ನವನ್ನ ಮಾಡ್ತಾರೆ. ಮತ್ತೆ ಅವ್ರು ಇನ್ನ ಒಂದು ಆದೇಶ ಏನ್ ಕೊಟ್ಟಿರ್ತಾರೆ ಅಂದ್ರೆ, ನಿನ್ನ ಹತ್ರ ಹಣ ಏನಾದ್ರು ಇದ್ದಾಗ ನೀನು ಪುಸ್ತಕಗಳನ್ನ ನೀನು ಪಬ್ಲಿಷ್ ಮಾಡು ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಪ್ರಭುಪಾದರು ಬ್ಯಾಕ್ ಟು ಗಾಡ್ ಹೆಡ್ ಮ್ಯಾಗಝಿನ್ ಅನ್ನ 1944ನೇ ಇಸ್ವಿಯಲ್ಲಿ ಅದನ್ನ ಪಬ್ಲಿಷ್ ಮಾಡ್ತಾರೆ. ಅವರು ಏಕಾಂಗಿಯಾಗಿ ಅದನ್ನ ಅವರು ಪ್ರಕಟಗಳು ತರ ಮಾಡ್ತಾರೆ. ಒಂದು ಮ್ಯಾಗಝಿನ್ ಅಥವಾ ಒಂದು ನ್ಯೂಸ್ ಪೇಪರ್ ಏನನ್ನೇ ಒಂದು ನಾವು ಪಬ್ಲಿಷ್ ಮಾಡ್ಬೇಕಂತಂದ್ರೆ ಏನೆಲ್ಲ ಕೆಲಸಗಳಿರ್ತಲ್ಲ ಎಲ್ಲವನ್ನ ಪ್ರಭುಪಾದರು ಏಕಾಂಗಿಯಾಗಿ ಮಾಡ್ತಾರೆ. ಅವರಿಗೆ ಹಣದ ಸಹಾಯವೇ ಆಗ್ಲಿ ಜನ ಸಹಾಯವೇ ಆಗ್ಲಿ ಏನೂ ಇರೋದಿಲ್ಲ. ಸೊ ಇಂತಹ ವಾತಾವರಣ ಅವರಿಗೆ ಭಾರತ ದೇಶದಲ್ಲಿ ಇರುತ್ತೆ. ಪ್ರಭುಪಾದರು ಅವರು ಯೋಚನೆ ಮಾಡ್ತಾರೆ, ನಾನು ನನ್ನ ಗುರುಗಳ ಆದೇಶವನ್ನ ನಾನು ಪೂರೈಸಬೇಕು ಅಂತಂದ್ರೆ ನಾನು ಸನ್ಯಾಸತ್ವವನ್ನ ತಗೋಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಅವ್ರು 1957ನೇ ಇಸ್ವಿಯಲ್ಲಿ ಅವರು ಸನ್ಯಾಸತ್ವವನ್ನ ತಗೋತಾರೆ. ಮತ್ತೆ ಅವರು ಗುರುಗಳು ಹೇಳಿರೋ ಒಂದು ಆದೇಶವನ್ನ ಅವ್ರಿಗೆ ಇನ್ನ ಪಾಲಿಸ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ಇವಾಗ 69 ವಯಸ್ಸಾಗ್ತಿದೆ. ಆದ್ರೂ ಸಹ ಅವ್ರು ಇವಾಗ ವಿದೇಶಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾರು ಸಹಾಯ ಮಾಡ್ತಾ ಇಲ್ಲ. ಸೊ ಕೊನೆಗೆ ಪ್ರಭುಪಾದರಿಗೆ ಸುಮತಿ ಮುರಾರ್ಜಿ ಅನ್ನೋರು ಸಹಾಯ ಮಾಡ್ಲಿಕ್ಕೆ ಅವ್ರು ಮುಂದೆ ಬರ್ತಾರೆ. ಅವರು ಈ ಒಂದು ಹಡಗಿನ ಕಂಪನಿಯ ಮಾಲೀಕೆ ಆಗಿರ್ತಾರೆ. ಅವ್ರ ಹತ್ರ ಅಂದ್ರೆ ಈ ಸಾಮಾನುಗಳನ್ನ ಸಾಗಾಣಿಕೆ ಮಾಡುವಂತಹ ಹಡಗು ಅಂತಂದ್ರೆ ಕಾರ್ಗೋ ಶಿಪ್ ಅಂತೀವಲ್ಲ, ಅಂತಹ ಹಡಗಿನಲ್ಲಿ ಅವ್ರಿಗೆ ಒಂದು ಟಿಕೆಟ್ ಅನ್ನ ಕೊಡ್ತಾರೆ. ಆಯ್ತು, ನೀವು ಅಮೆರಿಕಾಗೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ನೋಡಿ. ಅಂತಹ ಒಂದು ಕಾರ್ಗೋ ಶಿಪ್ ಅಲ್ಲಿ ವಸ್ತುಗಳನ್ನ ಸಾಗಾಣಿಕೆ ಮಾಡುವಂತಹ ಹಡಗಿನಲ್ಲಿ ಪ್ರಭುಪಾದರು ಅವರು 1965ನೇ ಇಸ್ವಿ ಆಗಸ್ಟ್ 13ನೇ ತಾರೀಕಂದು ಅವರು ಪ್ರಯಾಣವನ್ನ ಅವರು ಶುರು ಮಾಡ್ತಾರೆ. ಅವ್ರ ಹತ್ರ ಯಾವುದೇ ಒಂದು ಬೆಂಬಲ ಇಲ್ಲ, ಅವ್ರಿಗೆ ಜನ ಬಲ ಇಲ್ಲ, ಹಣ ಬಲ ಇಲ್ಲ. ಅವ್ರ ಹತ್ರ ಬರೀ ಕೇವಲ 40 ರೂಪಾಯಿಗಳು ಮಾತ್ರ ಇರುತ್ತೆ. ಅವ್ರ ಹತ್ರ ಭಾಗವತಂ ಪುಸ್ತಕಗಳ ಸೆಟ್ ಇರುತ್ತಷ್ಟೇ. ಅಷ್ಟನ್ನ ಬಿಟ್ರೆ ಅವ್ರ ಹತ್ರ ಏನೂ ಇರೋದಿಲ್ಲ. ಅವರು ಈ ಜಲದೂತದಲ್ಲಿ ಅವರು ಪ್ರಯಾಣವನ್ನ 37 ದಿನಗಳ ಕಾಲ ಪ್ರಯಾಣವನ್ನ ಮಾಡಿ ಅವರು ಅಮೆರಿಕ ದೇಶವನ್ನ ಅವರು ತಲುಪ್ತಾರೆ. ಅಲ್ಲೂ ಸಹ ಅವ್ರಿಗೆ ಯಾವುದೇ ಒಂದು ಜನ ಬೆಂಬಲನೇ ಆಗ್ಲಿ, ಹಣ ಬಲವೇ ಆಗ್ಲಿ ಯಾವುದೂ ಇರೋದಿಲ್ಲ. ಅವರು ನೋಡಿ ಸ್ವಲ್ಪ ಅವರ ಶಿಷ್ಯರೊಂದಿಗೆ ಆ ನ್ಯೂಯಾರ್ಕ್ ಪಾರ್ಕ್ ಅಲ್ಲಿ ಅವರು ಹಲವಾರು ಗಂಟೆಗಳ ಕಾಲ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ತಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳ್ಬಿಟ್ಟು ಈ ಮಂತ್ರವನ್ನ ನೋಡಿ ಅವ್ರು ಗಂಟೆಗಟ್ಲೆ ಹೇಳ್ತಾರೆ.
ನಮ್ಗಾದ್ರೂ ರಾಮ ಅಂದ್ರೆ ಗೊತ್ತು, ಕೃಷ್ಣ ಅಂದ್ರೆ ಗೊತ್ತು, ಆದ್ರೆ ಅಮೆರಿಕನ್ ಜನರಿಗೆ ಯಾರಿಗೂ ಗೊತ್ತಿಲ್ಲ ಅಲ್ವಾ ರಾಮ ಕೃಷ್ಣ ಅಂದ್ರೆ. ಆದ್ರೂ ಸಹ ಆ ಪ್ರಭುಪಾದ ಅವರು ಹೇಳ್ತಿರುವಂತಹ ಈ ಹರೇ ಕೃಷ್ಣ ಮಹಾಮಂತ್ರದ ಸೆಳೆತಕ್ಕೆ ಒಳಗಾಗಿ ನೋಡಿ ಎಲ್ಲರೂ ಸಹ ನಾವು ಈ ಚಿತ್ರದಲ್ಲಿ ನೋಡ್ಬೋದಲ್ಲ, ಆ ಅಮೆರಿಕನ್ ಅವರೆಲ್ಲರೂ ಸಹ ಬಂದು ಪ್ರಭುಪಾದ್ರ ಹತ್ರ ಅವರು ಕುತ್ಕೋತಾರೆ, ಅವ್ರನ್ನು ಸಹ ಈ ಸಂಕೀರ್ತನೆಯಲ್ಲಿ ಭಾಗವಹಿಸ್ತಾರೆ. ಸೊ ಇದಾದ್ಮೇಲೆ ಪ್ರಭುಪಾದ್ರು ಯಾವಾಗ್ಲೂ ಅವ್ರು ಹಿಂತಿರುಗಿ ನೋಡೋದಿಲ್ಲ. ಅದಾದ್ಮೇಲೆ ಅವರು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲೂ ಸಹ ಹೋಗಿ ಅಲ್ಲೂ ಸಹ ಅವರು ಕೃಷ್ಣ ಪ್ರಜ್ಞೆಯನ್ನ ಪ್ರಚಾರ ಮಾಡ್ತಾರೆ. ಮತ್ತೆ ಹಲವಾರು ಪ್ರಭಾವಿತ ವ್ಯಕ್ತಿಗಳೆಲ್ಲನೂ ಸಹ ಪ್ರಭುಪಾದ್ರಿಂದ ಅವರು ಆಕರ್ಷಿತರಾಗ್ತಾರೆ. ಅವರೆಲ್ಲರೂ ಸಹ ಸಹಾಯ ಮಾಡ್ಲಿಕ್ಕೆ ಮುಂದೆ ಬರ್ತಾರೆ ಪ್ರಭುಪಾದ್ರಿಗೆ. ಪ್ರಭುಪಾದ್ರು ಈಗ ಅವರು 108 ಇಸ್ಕಾನ್ ದೇವಸ್ಥಾನಗಳನ್ನ ಅವರು 6 ದೇಶ ವಿದೇಶಗಳಲ್ಲಿ ಅವರು ಸ್ಥಾಪನೆಯನ್ನ ಮಾಡ್ತಾರೆ. ಮತ್ತೆ ಇಸ್ಕಾನ್ ಸಂಸ್ಥೆ ಅಂತ ಅವರು ಹರೇ ಕೃಷ್ಣ ಒಂದೇ ಓಕೆ ಸಾರಿ. ಸೊ ಅವರು ಇಸ್ಕಾನ್ ಸಂಸ್ಥೆನ 1966ನೇ ಇಸ್ವಿಯಲ್ಲಿ ಅವರು ಅದನ್ನ ಸ್ಥಾಪನೆ ಮಾಡ್ತಾರೆ. ಅದಾದ್ಮೇಲೆ ಪ್ರಭುಪಾದ್ರು ಹಲವಾರು ದೇಶ ವಿದೇಶಗಳಲ್ಲಿ 108 ಇಸ್ಕಾನ್ ದೇವಸ್ಥಾನಗಳನ್ನ ಅವರು ಸ್ಥಾಪನೆ ಮಾಡ್ತಾರೆ. ಮತ್ತೆ ಅವರ ಗುರುಗಳು ಇನ್ನ ಒಂದು ಆದೇಶ ಏನ್ ಕೊಟ್ಟಿರ್ತಾರೆ, ನೀನು ಹಣ ಸಿಕ್ಕಿದಾಗ ನೀನು ಈ ಕೃಷ್ಣ ಪ್ರಜ್ಞೆಯನ್ನ ಪುಸ್ತಕ ರೂಪದಲ್ಲಿ ಅದನ್ನ ಪ್ರಕಟಗೊಳಿಸು ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಸೊ ಅದೇ ತರನೇ ಪ್ರಭುಪಾದ್ರು ಹಲವಾರು ಪುಸ್ತಕಗಳನ್ನ 70 ಪುಸ್ತಕಗಳನ್ನ 28 ಭಾಷೆಗಳಲ್ಲಿ ಅವರು ಅದನ್ನ ಪಬ್ಲಿಷ್ ಮಾಡ್ತಾರೆ. ನೋಡಿ ಪ್ರಭುಪಾದ್ರು ಅವರು 14 ಬಾರಿ ಇಡೀ ಪ್ರಪಂಚದಲ್ಲಿ ಅವರು ಪರ್ಯಟನೆ ಮಾಡಿ ಈ ಕೃಷ್ಣ ಪ್ರಜ್ಞೆಯನ್ನ ಮೂಲೆ ಮೂಲೆಯಲ್ಲಿ ಇರೋರ್ಗುನು ಸಹ ಇದು ತಲುಪೋ ತರ ಮಾಡ್ತಾರೆ ಈ ಕೃಷ್ಣ ಪ್ರಜ್ಞೆಯನ್ನ. ವಿಷ್ಣು ಪಾರಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ಇತಿ ನಾಮಿನೇ. ನಮಃ ವಿಷ್ಣು ಪಾರಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ಇತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯಾದೇಶತಾರಿಣೆ. ನೋಡಿ ಪ್ರಭುಪಾದ ಅವರು 1977ನೇ ಇಸ್ವಿಯಲ್ಲಿ ಅವರು ಅಂದ್ರೆ ಅವರ ನಿಜಧಾಮಕ್ಕೆ ಅವರು ಹೋಗ್ತಾರೆ, ಸ್ವಧಾಮಕ್ಕೆ ಹೋಗ್ತಾರೆ. ಅಂದ್ರೆ ಪ್ರಭುಪಾದರು ಹೇಳಿದ್ದಾರೆ, ನಾನು ನನ್ನ ಭೌತಿಕ ದೇಹ ಇಲ್ಲಿ ಇಲ್ದಲೇ ಇರ್ಬೋದು, ಆದ್ರೆ ನಾನು ಯಾವಾಗ್ಲೂ ಸಹ ನನ್ನ ಪುಸ್ತಕಗಳಲ್ಲಿ ನಾನು ಯಾವಾಗ್ಲೂ ಜೀವಂತವಾಗಿ ಇರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಮತ್ತೆ ಅವರು ಮಾಯಾಪುರದಲ್ಲಿ ಇಸ್ಕಾನ್ ಸಂಸ್ಥೆಯ ಹೆಡ್ ಕ್ವಾರ್ಟರ್ಸ್ ಅಂತ ನಾವ್ ಏನ್ ಹೇಳ್ತೀವೋ ಅದನ್ನ ಅವರು ಸ್ಥಾಪನೆ ಮಾಡಿದ್ದಾರೆ. ಈ ಮಾಯಾಪುರ ಅಂತಂದ್ರೆ ಏನು, ಅದ್ರ ಬಗ್ಗೆ ನಾವು ಮುಂದೆ ಹೋಗ್ತಾ ಹೋಗ್ತಾ ನಾವು ತಿಳ್ಕೊತೀವಿ. ಸೊ ಇದು ಚೈತನ್ಯ ಮಹಾಪ್ರಭುಗಳ ಜನ್ಮಸ್ಥಾನ, ಇದು ಮಾಯಾಪುರ, ಇದು ವೆಸ್ಟ್ ಬೆಂಗಾಲ್ ಅಲ್ಲಿ ಇದೆ. ಸೊ ಇಲ್ಲಿ ಒಂದು ವೇದಿಕ್ ಪ್ಲಾನಿಟೋರಿಯಂ ಅಂತ ಹೇಳ್ಬಿಟ್ಟು ಒಂದು ಕಟ್ಟಡ ಬರ್ತಾ ಇದೆ. ಸೊ ಇದರಲ್ಲಿ ನಮ್ಗೆ ಈ ಸೃಷ್ಟಿ ಬಗ್ಗೆ ಮತ್ತೆ ನಮ್ಗೆ ನಾವ್ ಹೇಗೆ ಬಂದಿದೀವಿ, ನಾವ್ ಯಾರು, ಯಾವ್ದು ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಅಲ್ವಾ, ಅದೆಲ್ಲವನ್ನೂ ಸಹ ಈ ವೇದಿಕ್ ಪ್ಲಾನಿಟೋರಿಯಂ ಅಲ್ಲಿ ನಮ್ಗೆ ತಿಳಿಸಿಕೊಡ್ಲಾಗುತ್ತೆ. ಸೊ ಇದು ನಾವು ನಮ್ಮ ಜೀವನದಲ್ಲಿ ಒಮ್ಮೆ ಆದ್ರೂ ನಾವು ಇದನ್ನ ಭೇಟಿ ಕೊಡುವಂತಹ ಒಂದು ಸ್ಥಳ. ಸೊ ನೀವೆಲ್ಲರೂ ಸಹ ರಾಧಾಕೃಷ್ಣರ ಆಶೀರ್ವಾದವನ್ನ ಬೇಡ್ಕೊಳ್ಳಿ. ಸೊ ಇದು ರಾಧಾಕೃಷ್ಣರ ದರ್ಶನವನ್ನ ನೀವು ಮಾಡ್ಬೇಕು ಅಂತಂತಂದ್ರೆ ಸೊ ನೀವು ಮಂಗಳೂರಿಗೆ ಬರ್ಬೇಕಾಗತ್ತೆ. ಇಲ್ಲಿ ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನ ಕುಳಾಯಿ ಕೋಡಿಕೆರೆಯಲ್ಲಿದೆ. ಸೊ ಈ ದೇವಸ್ಥಾನದ ಅಧ್ಯಕ್ಷರು ಹಿಸ್ ಗ್ರೇಸ್ ನಾಮನೀಶ್ ದಾಸ್ ಪ್ರಭುಜಿಗಳು. ಇವರು IIT ಕಾನ್ಪುರದಲ್ಲಿ BTech ಅನ್ನ ಮಾಡಿದ್ದಾರೆ. ನೋಡಿ ಅವರು ತಮ್ಮ ಜೀವನವನ್ನೇ ಅವರು ಇಷ್ಟೆಲ್ಲ ಓದಿ, ನೋಡಿ IIT ಯಲ್ಲಿ ಓದ್ಬೇಕಂದ್ರೆ ನಿಮ್ಗೆ ಗೊತ್ತು ಅವ್ರು ಎಷ್ಟು ವಿದ್ಯಾವಂತರಾಗಿರ್ಬೇಕು ಅಂತ, ಎಷ್ಟು ಬುದ್ಧಿವಂತರು ಇರ್ಬೇಕು ಅಂತ. ಆದ್ರೆ ಅವರು ಅಂತಹ ಒಂದು ಸಂಸ್ಥೆಯಲ್ಲಿ ಓದಿ ಅವ್ರಿಗೆ ಯಾವಾಗ ಈ ಕೃಷ್ಣ ಪ್ರಜ್ಞೆಗೆ ಅವರು ಸಂಪರ್ಕಕ್ಕೆ ಬರ್ತಾರೋ ಆಮೇಲೆ ಅವ್ರಿಗೆ ಗೊತ್ತಾಯ್ತು ತಮ್ಮ ಜೀವನದ ಗುರಿ ಏನು ಅಂತ ಹೇಳ್ಬಿಟ್ಟು. ಅವರು ತಮ್ಮ ಇನ್ಫೋಸಿಸ್ ಅಲ್ಲಿ ಅವ್ರು ಕೆಲಸ ಮಾಡ್ತಿರ್ತಾರೆ. ಅವ್ರು ಅದಕ್ಕೆ ರಾಜೀನಾಮೆಯನ್ನ ಕೊಟ್ಬಿಟ್ಟು ಅವರು ತಮ್ಮ ಇಡೀ ಜೀವನವನ್ನ ಈ ಕೃಷ್ಣ ಪ್ರಜ್ಞೆಗೋಸ್ಕರ ಅವರು ಮುಡಿಪಾಗಿ ಇಟ್ಟಿದ್ದಾರೆ. ಸೊ ನಾವ್ ಇವಾಗ ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ನಾವೀಗ ಈ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಮುಂದುವರಿತಾ ಇದ್ದೀವಿ. ಸೊ ನಮ್ಮ ಸಂಸ್ಥೆ ಅಂದ್ರೆ ನಮ್ಮ ಈ ಇಸ್ಕಾನ್ ದೇವಸ್ಥಾನದಲ್ಲಿ ಏನೆಲ್ಲ ಪ್ರೋಗ್ರಾಮ್ಸ್ ಆಗುತ್ತೆ ಅನ್ನೋದನ್ನ ನೀವು iskanmangaluru.com ಅಲ್ಲಿ ನೀವು ಹೋಗಿ ನೀವು ನೋಡಬಹುದು. ಮತ್ತೆ ಯೂಟ್ಯೂಬ್ ಅಲ್ಲೂ ಸಹ ನಾಮನೀಶ್ ದಾಸ್ ಪ್ರಭುಗಳು ಅವರು ಕೊಟ್ಟಿರುವಂತಹ ಪ್ರವಚನಗಳೆಲ್ಲ ಇದೆ.
ಸೊ ನೀವು ಈ ಒಂದು ಅವಕಾಶವನ್ನು ಸಹ ನೀವು ಸದುಪಯೋಗ ಪಡಿಸ್ಕೋಬಹುದು. ಸೊ ಇವಾಗ ನಾವು ಭಗವದ್ಗೀತೆಯನ್ನ ನಾವು ತಿಳ್ಕೊಳ್ಳೋಣಂತೆ. ಸೊ ಇವಾಗ ನಮ್ಗೆ ಭಗವದ್ಗೀತೆ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ನಮ್ಮ ಎಲ್ಲ ಸಮಸ್ಯೆಗಳಿಗೆ ಉತ್ತರವನ್ನ ಹೊಂದಿರುವ ಮಹಾಕಾವ್ಯವಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದನ್ನ ಮಹಾತ್ಮ ಗಾಂಧಿ ಅವರು ಏನಂತ ಹೇಳ್ತಿದ್ದಾರೆ ಅಂತಂದ್ರೆ ಆಧ್ಯಾತ್ಮಿಕ ನಿಘಂಟು. ಸೊ ನಾವ್ ಇದನ್ನ ಈ ಭಗವದ್ಗೀತೆಯನ್ನ ನಾವು ಏನೇ ಒಂದು ಸಮಸ್ಯೆ ಇಟ್ಕೊಂಡು ನಾವು ಈ ಭಗವದ್ಗೀತೆಯನ್ನ ನಾವು ಅಪ್ರೋಚ್ ಮಾಡಿದ್ರೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ, ಗೊಂದಲಗಳಿಗೆ ಪರಿಹಾರವನ್ನ ನಾವು ಇದರಲ್ಲಿ ದೊರಕಿಸ್ಕೋಬಹುದು. ಸೊ ಇದನ್ನ ಅನೇಕ ಪ್ರಪಂಚದಾದ್ಯಂತ ಇರುವಂತಹ ನಾಯಕರು ಸಹ ಇದರಿಂದ ಸ್ಫೂರ್ತಿಯನ್ನ ಅವರು ಪಡೆದಿದ್ದಾರೆ. ಸೊ ಈಗ ನಾವು ನೋಡೋಣಂತೆ ಇಲ್ಲಿ ಗಾಂಧೀಜಿಯವರು ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು, ಗೀತಾ ಅಧ್ಯಯನ ಮಾಡುವವರಿಗೆ ಅದರಿಂದ ದಿನನಿತ್ಯ ನವೋಲ್ಲಾಸ ಮತ್ತು ನವ ಅರ್ಥಗಳು ಹೊರಹೊಮ್ಮುತ್ತವೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಪ್ರತಿ ಸತಿ ನಾವು ಗೀತೆನ ಓದಿದಾಗ ನಮ್ಗೆ ಹೊಸ ಹೊಸ ವಿಚಾರಗಳು ನಮ್ಗೆ ಗೊತ್ತಾಗ್ತಿರುತ್ತೆ. ಅಯ್ಯೋ ಇದು ನಾನು ಓದಿದ್ನಲ್ವಾ, ನನ್ಗೆ ಇದು ಹೊಳಿಲೇ ಇಲ್ವಲ್ಲ, ನನ್ಗೆ ಇದು ಗೊತ್ತೇ ಆಗ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಪ್ರತಿ ಸತಿನೂ ಸಹ ಅನ್ಸುತ್ತೆ. ನೋಡಿ ಅದೇ ತರ ನೋಡಿ ಐನ್ಸ್ಟೀನ್ ಹೇಳ್ತಾ ಇದಾರೆ, ಎಂತಹ ವಿಜ್ಞಾನಿ ಅಲ್ವಾ. ನೋಡಿ ಅವರು ಭಗವದ್ಗೀತೆನ ಓದಿದಾಗ ಅವ್ರಿಗೆ ಈ ಸೃಷ್ಟಿಯ ಬಗ್ಗೆ ಅರ್ಥ ಆಯ್ತಂತೆ. ಈ ಭಗವದ್ಗೀತೆನ ಓದಿದ್ಮೇಲೆ ಬೇರೆ ಇನ್ ಯಾವುದೇ ಒಂದು ಪುಸ್ತಕಗಳನ್ನ ಓದಿದ್ರೆ ಅದು ನಗಣ್ಯ ಅಂತ ಹೇಳ್ಬಿಟ್ಟು ಅವ್ರಿಗೆ ಅನ್ನಿಸ್ತಂತೆ. ಸೊ ಇವಾಗ ಭಗವದ್ಗೀತೆ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಳೋಣಂತೆ. ಭಗವದ್ಗೀತೆ ಆ ಪದವನ್ನ ನಾವು ನೋಡಿದ್ರೆ ಭಗವತ್ ಮತ್ತೆ ಗೀತೆ. ಭಗವತ್ ಅಂತಂದ್ರೆ ಭಗವಂತ, ಗೀತೆ ಅಂತಂದ್ರೆ ಏನು, ಹಾಡು. ಇವಾಗ ಇದು ಭಗವದ್ಗೀತೆ ಅನ್ನೋದು ಹಾಡಿನ ರೂಪದಲ್ಲಿದೆ. ಇದನ್ನ 5000 ವರ್ಷಗಳ ಹಿಂದೆ ನಮಗೆ ಗೊತ್ತಿರೋ ಹಾಗೇನೆ ಕುರುಕ್ಷೇತ್ರದ ರಣರಂಗದಲ್ಲಿ ಕೃಷ್ಣ ಅರ್ಜುನನಿಗೆ ಅವರು ಉಪದೇಶ ಮಾಡ್ತಾರೆ ಅಲ್ವಾ. ನೋಡಿ 5000 ವರ್ಷಗಳ ಹಿಂದೆ ಹೇಳಿದ್ನ ನಾವ್ ಯಾಕಪ್ಪ ಇಲ್ಲಿ ಕುತ್ಕೊಂಡು ಓದ್ಬೇಕು ಅಲ್ವಾ. ಇವಾಗ ನೋಡಿ ನಾವು ಓದಿರೋ ಪುಸ್ತಕಗಳನ್ನೇ ನಾವು ಹೊಸ ಎಡಿಷನ್ ಬೇಕು ಅಂತ ನಾವು ಯಾವಾಗ್ಲೂ ನಾವು ಹೊಸ ಎಡಿಷನ್ ಅನ್ನ ನಾವು ಪರ್ಚೇಸ್ ಮಾಡ್ತೀವಿ. ಆದ್ರೆ ಇದು 5000 ವರ್ಷಗಳಿಂದ ಹೇಳಿರೋದು, ಅದು ಆ ಯುದ್ಧ ಭೂಮಿಯಲ್ಲಿ ಹೇಳಿರೋದನ್ನ ನಾವ್ ಯಾಕೆ ಇಲ್ಲಿ ಎಲ್ಲರೂ ಕುತ್ಕೊಂಡು ಓದ್ಬೇಕು ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ಆದ್ರೆ ಈ 5000 ವರ್ಷಗಳ ಹಿಂದೆ ಏನು ಕೃಷ್ಣ ಅರ್ಜುನನಿಗೆ ಬೋಧನೆಯನ್ನ ಮಾಡಿದರೆ ಅದು ಈಗಲೂ ಸಹ ಪ್ರಸ್ತುತ. ಇದನ್ನು ಯಾರು ಸಹ ಎಡಿಟ್ ಮಾಡಿಲ್ಲ, ಅದು ಯಥಾವತ್ತಾಗಿದೆ. ಕೃಷ್ಣ ಆ ರಣರಂಗದಲ್ಲಿ ಅರ್ಜುನನಿಗೆ ಏನನ್ನ ಉಪದೇಶ ಮಾಡಿದ್ರು ಅದನ್ನ ಯಥಾವತ್ತಾಗಿ ನಮ್ಗೆ. ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಸೊ ಅದು ಯಥಾವತ್ತಾಗಿ ನಮ್ಗೆ ಇವಾಗ ಈ ಭಗವದ್ಗೀತಾ ಯಥಾರೂಪದಲ್ಲಿ ನಮ್ಗೆ ಇಲ್ಲಿ ಪ್ರಭುಪಾದರು ಕೊಡ್ತಾ ಇದ್ದಾರೆ. ಸೊ ಇದನ್ನ ನಾವು ಜೀವನದ ಕೈಪಿಡಿ ಅಂತ ಹೇಳ್ಬಿಟ್ಟು ನಾವು ಇದನ್ನ ಅರ್ಥ ಮಾಡ್ಕೋಬಹುದು. ಇವಾಗ ನಾವ್ ಯಾವ್ದೇ ಒಂದು ವಸ್ತುವನ್ನ ನಾವು ಪರ್ಚೇಸ್ ಮಾಡಿದ್ರೆ, ಎಸ್ಪೆಷಲಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ನ ಪರ್ಚೇಸ್ ಮಾಡಿದ್ರೆ ಅದ್ರ ಜೊತೆ ಒಂದು ಚಿಕ್ಕ ಪುಸ್ತಕವನ್ನ ಕೊಡ್ತಾರೆ. ಅದನ್ನ ಹೇಗೆ ಸದ್ಬಳಕೆ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ನಮ್ಗೆ ಅದ್ರಲ್ಲಿ ಎಲ್ಲ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಅದೇ ತರನೇ ಭಗವಂತ ಈ ಭೌತಿಕ ಪ್ರಪಂಚವನ್ನ ಸೃಷ್ಟಿ ಮಾಡ್ಬಿಟ್ಟು ನಮ್ಗೆ ಇಲ್ಲಿ ಜೀವನವನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ನಾವ್ ಇದನ್ನ ಸದ್ಬಳಕೆ ಮಾಡ್ಕೋಬೇಕು. ನಮ್ಮ ಈ ಮಾನವ ಜನ್ಮವನ್ನ ಸದ್ಬಳಕೆ ಮಾಡ್ಕೋಬೇಕು ಅಂತಂದ್ರೆ ನಮ್ಗೆ ಅಲ್ಲಿ ಒಂದು ಮಾರ್ಗದರ್ಶನ ಅಂತ ಇರ್ಬೇಕು ಅಲ್ವಾ. ನಾವ್ ಇವಾಗ ಯೋಚನೆ ಮಾಡ್ಬೋದಲ್ವಾ, ನಮ್ಗೆ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಇವಾಗ ನಾನು ನಮ್ಮ ತಂದೆ ಹತ್ರ ಹೋದ್ರೆ ಅವ್ರು ಒಂಥರ ಹೇಳ್ತಾರೆ, ನಮ್ಮ ತಾಯಿ ಹತ್ರ ಹೋದ್ರೆ ಅವ್ರೊಂಥರ ಹೇಳ್ತಾರೆ, ಅಜ್ಜಿ ತಾತ ಅವ್ರೊಂಥರ ಹೇಳ್ತಾರೆ, ನಮ್ಮ ಗುರುಗಳು ಬೇರೆಯವರು ಅವರು ಒಂಥರ ಹೇಳ್ತಾರೆ ಅಲ್ವಾ. ಎಲ್ಲರನ್ನೂ ಸಹ ಒಂದೇ ಒಂದು ನಾವ್ ಯಾವ್ದೇ ಒಂದು ಸಮಸ್ಯೆನ ಇಟ್ಕೊಂಡು ಹೋದ್ರೆ ಹಲವಾರು ರೀತಿಯಲ್ಲಿ ನಮ್ಗೆ ಅದಕ್ಕೆ ಪರಿಹಾರವನ್ನ ಕೊಡ್ತಾರೆ ಅಲ್ವಾ. ಆದ್ರೆ ನಮ್ಗೆ ಇಲ್ಲಿ ಯಾರು ಇದನ್ನ ಸೃಷ್ಟಿ ಮಾಡಿದರೆ ಅವರು ನಮ್ಗೆ ಅದನ್ನ ಸರಿಯಾದ ರೀತಿಯಲ್ಲಿ ಅವರು ನಮ್ಗೆ ಮಾರ್ಗದರ್ಶನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರನೇ ಈ ಭಗವದ್ಗೀತೆಯನ್ನ ಜೀವನದ ಕೈಪಿಡಿ ಅಂತ ಹೇಳ್ಬಿಟ್ಟು ಕರೀಲಾಗತ್ತೆ. ಮತ್ತೆ ಇದನ್ನ ಪ್ರೇಮ ಪತ್ರ ಅಂತ ಕರೀತಾ ಇದ್ದಾರೆ. ಭಗವಂತ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಭೌತಿಕ ಪ್ರಪಂಚದಲ್ಲಿ ನೀವು ಇಲ್ಲಿ ಕಷ್ಟವನ್ನ ಅನುಭವಿಸೋದು ಬೇಕಾಗಿಲ್ಲ, ನೀವೆಲ್ಲರೂ ಸಹ ನನ್ನ ಲೋಕಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಪ್ರೀತಿಯಿಂದ ನಮ್ಗೆ ಕರೆಯನ್ನ ಕೊಡ್ತಾ ಇದ್ದಾರೆ. ನೀವು ಬ್ಯಾಕ್ ಟು ಗಾಡ್ ಹೆಡ್, ಮರಳಿ ಭಗವಂತನೆಡೆಗೆ ಬನ್ನಿ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಪ್ರೇಮ ಪತ್ರವನ್ನ ನಮ್ಗೆ ಇಲ್ಲಿ ಬರೀತಾ ಇದ್ದಾರೆ, ಹಾಡಿನ ಮೂಲಕ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ನಾವಿಲ್ಲಿ ನೋಡ್ತಾ ಇದೀವಿ, ಇಲ್ಲಿ ಭಗವದ್ಗೀತಾ ಯಥಾರೂಪ ಅಂತ ಇದೆ. ಇದು ತುಂಬಾ ಮುಖ್ಯವಾದದ್ದು. ಹಲವಾರು ಭಗವದ್ಗೀತಾ ಪುಸ್ತಕಗಳು ಇರ್ಬೋದು, ಆದ್ರೆ ನಾವು ಇದು ಯಥಾರೂಪವನ್ನೇ ನಾವು ತಗೋಬೇಕಾಗತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಶೀಲ ಪ್ರಭುಪಾದರು ಏನನ್ನು ತಿರುಚಿ ಬರೆದಿಲ್ಲ. ನನಗೆ ಹಿಂಗ್ ಅನ್ಸುತ್ತೆ, ಕೃಷ್ಣ ಅರ್ಜುನನಿಗೆ ಈ ಮಾತನ್ನ ಹೇಳಿದ್ದಾರೆ, ನನಗೆ ಇದನ್ನ ಕೇಳಿಸ್ಕೊಂಡಾಗ ನನ್ಗೆ ಈಗ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಅವರ ಕಲ್ಪನೆಗೆ ಆಧಾರವಾಗಿ ಅವರು ಬರ್ದಿಲ್ಲ. ಇದನ್ನ ಅರ್ಜುನನಿಗೆ ಕೃಷ್ಣ ಯಾವ ಒಂದು ಭಾವನೆಯಲ್ಲಿ ಅವರು ಅದನ್ನ ಉಪದೇಶ ಮಾಡಿದ್ರು ಅದೇ ರೀತಿಯಲ್ಲಿ ಯಥಾವತ್ತಾಗಿ ಇಲ್ಲಿ ಪ್ರಭುಪಾದರು ಭಾವಾರ್ಥವನ್ನ ಬರೆದಿದ್ದಾರೆ. ಅದಕ್ಕೋಸ್ಕರ ನಾವು ಅಂದ್ರೆ ಅರ್ಜುನ ಏನೆಲ್ಲಾ ಉಪಯೋಗವನ್ನ ಪಡ್ಕೊಂಡ ಕೃಷ್ಣನ ಆ ಉಪದೇಶದಿಂದ ಅದೆಲ್ಲವನ್ನ ನಾವು ಪಡ್ಕೋಬೇಕು ಅಂತಂದ್ರೆ ಈ ಯಥಾರೂಪವನ್ನೇ ನಾವು ಓದ್ಬೇಕಾಗತ್ತೆ. ಅದಕ್ಕೋಸ್ಕರ ನಾವು ತುಂಬಾ ನಮ್ಮ ಅಮೂಲ್ಯ ಸಮಯವನ್ನ ನಾವು ಉಪಯೋಗಿಸ್ಕೋಬೇಕು. ಇರೋದೇ ಕಡಿಮೆ ನಮ್ಗೆ ಆಯಸ್ಸು ಅಲ್ವಾ, ಅದ್ರಲ್ಲಿ ನಾವು ಈ ಅಮೂಲ್ಯ ಸಮಯವನ್ನ ನಾವು ಉಪಯೋಗಿಸ್ಕೋಬೇಕಂತಂದ್ರೆ ಈ ಭಗವದ್ಗೀತೆ ಯಥಾರೂಪವನ್ನೇ ನಾವು ಓದ್ಬೇಕಾಗತ್ತೆ. ಸೊ ನಾವು ಮುಂದೆ ಇದನ್ನ ನಾವು ತಿಳ್ಕೊತೀವಿ. ಅಂದ್ರೆ ಇದು ಗುರು ಪರಂಪರೆಯಲ್ಲಿ ಬರ್ತಾ ಇದೆ. ಸೊ ನಮ್ಗೆ ಈ ಜ್ಞಾನ ನಾವು ಎಲ್ಲಿಂದ ಬರ್ತಿದೆ ಅಂತ ಹೇಳ್ಬಿಟ್ಟು ನಾವು ಹುಡುಕೊಂಡು ಹೋದ್ರೆ ಅದು ಎಲ್ಲಿ ಅದರ ಮೂಲ ಅಂತಂದ್ರೆ ದೇವೋತ್ತಮ ಪರಮಪುರುಷ ಕೃಷ್ಣನಲ್ಲಿ ಅದು ಕೊನೆಗೊಳ್ತಾ ಇದೆ. ಅಂದ್ರೆ ಈ ಜ್ಞಾನ ಬರ್ತಾ ಇರೋದು ಕೃಷ್ಣನಿಂದ. ನಾವು ನೋಡಿದ್ವಿ ಅಲ್ವಾ, ಈಗ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲೂ ಸಹ ಕೃಷ್ಣನೇ ಅರ್ಜುನನಿಗೆ ಈ ಜ್ಞಾನವನ್ನ ಉಪದೇಶ ಮಾಡ್ತಾ ಇರೋದು. ಅದೇ ರೀತಿಯಲ್ಲಿ ಈ ಜ್ಞಾನ ಬರ್ತಾ ಇರೋದು ಕೃಷ್ಣನಿಂದ ಬರ್ತಾ ಇದೆ. ಕೃಷ್ಣ ಅದನ್ನ ಅವರು ತಮ್ಮ ಶಿಷ್ಯನಿಗೆ ಹೇಳ್ತಾ ಇದಾರೆ, ಅಂದ್ರೆ ಅವರು ಬ್ರಹ್ಮನಿಗೆ ಹೇಳ್ತಾ ಇದಾರೆ, ಬ್ರಹ್ಮ ಅವರ ಶಿಷ್ಯ ಅಂದ್ರೆ ನಾರದರಿಗೆ ಹೇಳ್ತಾ ಇದ್ರೆ. ಇದೇ ತರ ಅದು ಗುರು ಪರಂಪರೆಯಲ್ಲಿ ಈಗ ನಮ್ಮ ಗುರುಗಳಾದ
ಎ.ಸಿ. ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರು ಈ ಗುರು ಪರಂಪರೆಯಲ್ಲಿ 32ನೇ ಆಚಾರ್ಯರು. ಇವರಿಗೆ ಈ ಜ್ಞಾನ ಬಂದಿದೆ. ಅಂದ್ರೆ ಅವ್ರು ಅದನ್ನ ಪೋಸ್ಟ್ ಮ್ಯಾನ್ ತರ ಮಾಡ್ತಾ ಇದ್ದಾರೆ. ಅವ್ರು ಏನನ್ನೂ ತಿರುಚಿ ಹೇಳ್ತಾ ಇಲ್ಲ. ಯಥಾವತ್ತಾಗಿ ಹೇಗೆ ಅದು ಜ್ಞಾನ ಕೃಷ್ಣನಿಂದ ಬಂದಿದೆಯೋ ಅದೇ ರೀತಿಯಲ್ಲಿ ಆ ಗುರು ಪರಂಪರೆಯ ಮೂಲಕ ಅವರು ತಿಳ್ಕೊಂಡಿರೋ ಒಂದು ಜ್ಞಾನವನ್ನ ನಮ್ಗೆ ಮುಟ್ಟಿಸ್ತಾ ಇದ್ದಾರೆ ಪ್ರಭುಪಾದರು. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಮತ್ತೆ ಈ ಭಗವದ್ಗೀತೆಯಲ್ಲಿ ಏನಪ್ಪಾ ಇದೆ ಅಂತ ನಾವ್ ಇಲ್ಲಿ ಯೋಚನೆ ಮಾಡಿದ್ರೆ, ಈಗ ಹೋಗ್ಲಿ, ಈಗ ನಮ್ಗೇನು ದಿನ ಬೆಳಗಾದ್ರೆ ಏನೇನೋ ಸಮಸ್ಯೆ ಅಲ್ವಾ, ಎದ್ದ ತಕ್ಷಣ ನಮ್ಗೆ ನೀರ್ ಇರೋದಿಲ್ಲ, ಮತ್ತೆ ಮನೆಯಲ್ಲಿ ಅತ್ತೆ ಜಗಳ, ಅತ್ತೆ ಸೊಸೆ ಮಧ್ಯೆ ಜಗಳ ಇರುತ್ತೆ, ಮತ್ತೆ ಇದೇ ತರ ಬೇರೆಯವ್ರ ಜೊತೆ ಮನಸ್ತಾಪ ಎಲ್ಲ ಇರುತ್ತೆ. ಇಂಥದ್ರ ಬಗ್ಗೆ ಕೃಷ್ಣ ಅವರು ಚರ್ಚೆ ಮಾಡ್ತಾ ಇಲ್ಲ. ಅಥವಾ ನಮ್ಗೆ ಹೆಚ್ಚು ಹಣ ಸಂಪಾದನೆ ಮಾಡ್ಲಿಕ್ಕೆ ಏನಾದ್ರೂ ಇಲ್ಲಿ ಒಂದು ನಮ್ಗೆ ರಹಸ್ಯವನ್ನ ಹೇಳ್ತಾ ಇದಾರೆ ಕೃಷ್ಣ? ಇಲ್ಲ. ನಮ್ಗೆ ಇಲ್ಲಿ 5 ವಿಷಯಗಳ ಬಗ್ಗೆ ನಮ್ಗೆ ಇಲ್ಲಿ ಚರ್ಚೆಯನ್ನ ಮಾಡ್ತಾ ಇದಾರೆ ಕೃಷ್ಣ, ನಮ್ಗೆ ತಿಳಿಸಿ ಕೊಡ್ತಾ ಇದಾರೆ, ಜ್ಞಾನವನ್ನ ಕೊಡ್ತಾ ಇದಾರೆ. ಆ 5 ವಿಷಯಗಳು ಯಾವ್ದು ಅಂತಂದ್ರೆ ಈಶ್ವರ. ಸೊ ನಾವು ಭಗವಂತನ ಬಗ್ಗೆ ನಾವು ತಿಳ್ಕೊತಾ ಇದೀವಿ. ಈ ಸೃಷ್ಟಿಯನ್ನ ಮಾಡಿರೋರು ಯಾರು, ಸೊ ಯಾರು ಪಾಲನೆ ಮಾಡ್ತಾ ಇದಾರೆ ನಮ್ಮನ್ನೆಲ್ಲ, ಅವ್ರ ಬಗ್ಗೆ ನಾವು ತಿಳ್ಕೊತಾ ಇದೀವಿ. ಹೌದು, ನಮ್ಗೆಲ್ಲರಿಗೂ ಗೊತ್ತಿದೆ, ಯಾರೋ ಒಬ್ರು, ನಾವು ಬೇರೆ ಹೆಸರಿಂದ ನಾವು ಹೇಳ್ಬೋದು ಆ ದೇವ್ರು ಅಂತ ನಮ್ಗೆ ಗೊತ್ತಿದೆ. ಆದ್ರೆ ನಾವು ದೇವರನ್ನ ತುಂಬಾ ಅಂದ್ರೆ ಗ್ರೇಟ್ ಅಂತ ನಾವು ತಿಳ್ಕೊಂಡಿದೀವಿ. ಆದ್ರೆ ಎಷ್ಟು ಗ್ರೇಟ್ ಅಂತ ನಾವು ತಿಳ್ಕೊಂಡಿಲ್ಲ. ಅದನ್ನ ನಾವು ಭಗವದ್ಗೀತೆಯ ಮೂಲಕ ಮಾತ್ರ ನಾವು ತಿಳ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾವ್ ಈಶ್ವರನ ಬಗ್ಗೆ ತಿಳ್ಕೊತಾ ಇದೀವಿ. ಮತ್ತೆ ಜೀವ, ನಾವ್ ಯಾರಂತಾನೆ ನಮ್ಗೆ ಗೊತ್ತಿಲ್ಲ. ನಾವ್ ಯಾರಂತ ಗೊತ್ತಿಲ್ಲ, ನಾವ್ ಇಷ್ಟು ಜೀವನವನ್ನ ನಾವು ಮುಗಿಸ್ಬಿಟ್ಟಿದೀವಿ. ನಾವು ಯಾರು ಅಂತ ನಾವು ತಿಳ್ಕೊತಾ ಇದೀವಿ. ಮತ್ತೆ ಈ ಪ್ರಕೃತಿಯ ಬಗ್ಗೆ ನಾವು ತಿಳ್ಕೊತಾ ಇದೀವಿ. ಕಾಲ, ನಾವು ಸಮಯದ ಬಗ್ಗೆ ನಾವು ತಿಳ್ಕೊತಾ ಇದೀವಿ. ಮತ್ತೆ ಕರ್ಮ, ನಾವು ಮಾಡುವ ಕರ್ಮಗಳು, ನಾವ್ ಹೇಗ್ ಬೇಕಾದ್ರೂ ನನ್ನಿಷ್ಟ ಬಂದಾಗೆ ಕೆಲಸ ಮಾಡ್ತೀನಿ ಅಂತ ನಾವು ತಿಳ್ಕೊಂಡ್ಬಿಟ್ಟಿದೀವಿ ಅಲ್ವಾ. ನಮ್ಗೆ ಅದನ್ನೇ ಹೇಳ್ಕೊಟ್ಟಿರೋದು ನಮ್ಗೆ ಈ ಸಮಾಜ. ಆದ್ರೆ ನಾವ್ ಇವಾಗ ಈ ಕರ್ಮ ಅನ್ನೋದನ್ನ ಹೇಗೆ ಮಾಡ್ಬೇಕು ಅನ್ನೋದನ್ನ ನಮ್ಗೆ ಕೃಷ್ಣ ತಿಳಿಸಿ ಕೊಡ್ತಾ ಇದಾರೆ. ಸೊ ಭಗವದ್ಗೀತೆಯಲ್ಲಿ 5 ವಿಚಾರಗಳನ್ನ ನಮ್ಗೆ ಕೃಷ್ಣ ತಿಳಿಸಿ ಕೊಡ್ತಾ ಇದಾರೆ, ಅದರ ಜ್ಞಾನವನ್ನ ಕೊಡ್ತಾ ಇದಾರೆ. ಈಶ್ವರ, ಜೀವ, ಕಾಲ, ಕರ್ಮ ಮತ್ತೆ ಪ್ರಕೃತಿ. ಸೊ ಇದ್ರ ಬಗ್ಗೆ ನಾವು ತಿಳ್ಕೊತಾ ಇದೀವಿ. ಸೊ ಈ ಗೀತೆಯಲ್ಲಿ ನಮಗೆ ಗೊತ್ತಿರೋ ಹಾಗೇನೆ 18 ಅಧ್ಯಾಯಗಳಿದೆ. ಈ 18 ಅಧ್ಯಾಯಗಳಲ್ಲಿ 700 ಶ್ಲೋಕಗಳಿದೆ. ಈ 18 ಅಧ್ಯಾಯಗಳನ್ನ ಹೇಗೆ ವಿಂಗಡಿಸಿದ್ದಾರೆ ಅಂತಂದ್ರೆ, ಮೊದಲ 6 ಅಧ್ಯಾಯಗಳನ್ನ ಕರ್ಮಯೋಗದ ಅಧ್ಯಾಯಗಳು ಅಂತ ನಾವು ಕರಿತೀವಿ. ಮಧ್ಯದ 6 ಅಧ್ಯಾಯಗಳು ಭಕ್ತಿ ಯೋಗದ ಅಧ್ಯಾಯಗಳು, ಮತ್ತೆ ಕೊನೆಯ 6 ಅಧ್ಯಾಯಗಳು ಜ್ಞಾನ ಯೋಗದ ಅಧ್ಯಾಯಗಳು. ಈ 700 ಶ್ಲೋಕಗಳಲ್ಲಿ ಹೆಚ್ಚಾದ ಶ್ಲೋಕಗಳನ್ನ ಕೃಷ್ಣನೇ ಹೇಳಿರೋದು, ದೇವೋತ್ತಮ ಪರಮ ಪುರುಷನೇ ಹೇಳಿರೋದು. 574 ಶ್ಲೋಕಗಳನ್ನ ಕೃಷ್ಣ ಹೇಳಿದ್ದಾರೆ. ಮತ್ತೆ ಅರ್ಜುನ 84 ಶ್ಲೋಕಗಳನ್ನ ಹೇಳಿದ್ದಾರೆ. ಸಂಜಯ 41 ಶ್ಲೋಕಗಳನ್ನ ಹೇಳಿದ್ದಾರೆ. ಧೃತರಾಷ್ಟ್ರ ಒಂದೇ ಒಂದು ಶ್ಲೋಕವನ್ನ ಹೇಳಿದ್ದಾರೆ. ಆದ್ರೆ ಈ ಭಗವದ್ಗೀತೆ ಶುರುವಾಗ್ತಾ ಇರೋದೇ ಆ ಧೃತರಾಷ್ಟ್ರ ಹೇಳಿರೋ ಆ ಒಂದೇ ಒಂದು ಶ್ಲೋಕದಿಂದ ಇದು ಶುರುವಾಗ್ತಾ ಇದೆ. ಇವಾಗ ನೋಡಿ, ಈ 700 ಶ್ಲೋಕಗಳನ್ನ ನಾವು ಈ 18 ದಿನಗಳಲ್ಲಿ ತಿಳ್ಕೋಬೇಕು ಅನ್ನೋದು ತುಂಬಾನೇ ಕಷ್ಟವಾದದ್ದು ಅಲ್ವಾ. ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಹತ್ತತ್ರ ನಮ್ಗೆ 1 ವರ್ಷ ಸಮಯ ಬೇಕಾಗತ್ತೆ. ಆದ್ರೆ ನಾವ್ ಇವಾಗ ಏನನ್ನ ನಾವು ತಿಳ್ಕೊಳ್ಲಿಕ್ಕೆ ಹೊರಟಿದೀವಿ ಅಂತಂದ್ರೆ, ಈಗ ಬರ್ಡ್ಸ್ ಐ ವ್ಯೂ ಅಂತ ನಾವೇನ್ ಕರಿತೀವಿ, ಟ್ರೈಲರ್ ಅಂತ ನಾವೇನ್ ಹೇಳ್ತೀವಿ, ಅಷ್ಟನ್ನ ಮಾತ್ರ ನಾವ್ ಇವಾಗ ಇಲ್ಲಿ ತಿಳ್ಕೊತಾ ಇದೀವಿ. ಸೊ ಇದ್ರ ಉದ್ದೇಶ ಏನು ಅಂತಂದ್ರೆ, ನಮ್ಗೆ ಇವಾಗ 18 ಡೇಸ್ ಆಗಿದ ತಕ್ಷಣ ನಾನು ಕಲ್ತ್ಕೊಂಡ್ಬಿಟ್ನಪ್ಪ ಭಗವದ್ಗೀತೆ ಅಂತ ಅಲ್ಲ. ಸೊ ಇದರ ಉದ್ದೇಶ ಏನು ಅಂತಂದ್ರೆ, ನಿಮ್ಮನ್ನ ಈ ಆಳವಾದ ಅಧ್ಯಯನಕ್ಕೆ ನಿಮ್ಮನ್ನ ಸಿದ್ಧಪಡಿಸ್ತಾ ಇರೋದು ಈ ಕಾರ್ಯಕ್ರಮದ ಉದ್ದೇಶ ಆಗ್ತಿದೆ. ಮತ್ತೆ ಇದನ್ನ ಹೇಗೆ ಈ 18 ದಿನಗಳ ಕಾಲ ನಮ್ಮ ಕಾರ್ಯಕ್ರಮ ಇರುತ್ತೆ ಅಂತಂದ್ರೆ, ದಿನಕ್ಕೆ 1 ಗಂಟೆಗಳ ಕಾಲ ತರಗತಿ ಇರುತ್ತೆ. ಆದಷ್ಟು ನಾನು 1 ಗಂಟೆ ಒಳಗಡೆ ಮುಗಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಪ್ರತಿದಿನ ಅಂದ್ರೆ ಎಲ್ಲಾ ಶ್ಲೋಕಗಳನ್ನ ಹೇಳಿಕ್ ಆಗೋದಿಲ್ಲ. ಏನು ಪ್ರಮುಖವಾದ ಅಂಶಗಳಿದೆ ಅದನ್ನ ಮಾತ್ರ ನಾವ್ ಇಲ್ಲಿ ಚರ್ಚೆ ಮಾಡ್ತೀವಿ. ಅದಾದ್ಮೇಲೆ ನಿಮ್ಗೆ ಏನಾದ್ರು ಗೊಂದಲಗಳಿದ್ರೆ ನೀವು ಅದನ್ನ ಬರ್ದಿಟ್ಕೊಳ್ಳಿ, ಒಂದು ಪುಸ್ತಕ ಮತ್ತೆ ಪೆನ್ನನ್ನ ಇಟ್ಕೊಳ್ಳಿ. ನಿಮ್ಗೆ ಏನೇ ಒಂದು ಡೌಟ್ಸ್ ಬಂದ್ರು ಸಹ ಅದ್ರಲ್ಲಿ ಬರ್ದಿ ಇಟ್ಕೊಳ್ಳಿ. ಅದಾದ್ಮೇಲೆ ನಾನು ಆನ್ಸರ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ಕ್ಲಾಸ್ ಆದ್ಮೇಲೆ. ಸೊ ನಿಮ್ಗೆ ನನಗೇನಾದ್ರೂ ಹೇಳಿಕ್ ಆಗಿಲ್ಲ ಅಂತಂದ್ರೆ, ನಾನು ನಮ್ಮ ಹಿರಿಯ ಮಾತಾಜಿ ಪ್ರಭುಜಿಗಳಿಂದ ಕೇಳಿ ನಾನು ನಿಮ್ಗೆ ಹೇಳ್ತೀನಿ. ಇಲ್ಲ ನಿಮ್ಗೆ ಅದು ಸಮಾಧಾನ ಆಗಿಲ್ಲ ಅಂದ್ರೆ ನೀವು ಆ ಪ್ರಶ್ನೆನ ಹಾಗೆ ಇಟ್ಕೊಳ್ಳಿ. ಮುಂದೆ ನಿಮ್ಗೆ ಅಂದ್ರೆ ಉತ್ತಮ ಗುರುಗಳು ಸಿಕ್ಕಿದಾಗ ನೀವು ಖಂಡಿತ ಮತ್ತೊಮ್ಮೆ ನೀವು ಆ ಗೊಂದಲವನ್ನ ನೀವು ಪರಿಹರಿಸ್ಕೋಬಹುದು. ಮತ್ತೆ ನಿಮ್ಗೆ ಕ್ವಿಜ್ ಇರುತ್ತೆ, ರಸಪ್ರಶ್ನೆ ಕಾರ್ಯಕ್ರಮ ಇರುತ್ತೆ. ಅದನ್ನು ಸಹ ನೀವು ಅಟೆಂಡ್ ಮಾಡ್ಬೇಕಾಗತ್ತೆ. ನಿಮ್ಗೆ ವಾಟ್ಸಪ್ ಅಲ್ಲಿ ಅದರ ಲಿಂಕ್ ಅನ್ನ ನಿಮ್ಗೆ ಕಳಿಸ್ತಾರೆ. ಅದನ್ನ ನೀವು ರಿಜಿಸ್ಟರ್ ಮಾಡ್ಕೊಂಡು ನೀವು ಆದಷ್ಟು ಅವತ್ತಿನ ದಿವಸದ ಕ್ವಿಜ್ ಅನ್ನ ಅವತ್ತೇ ಮಾಡ್ಲಿಕ್ಕೆ, ಆ ಪಾಠದ ಕ್ವಿಜ್ ಅನ್ನ ಅವತ್ತೇ ಮಾಡ್ಲಿಕ್ಕೆ ಟ್ರೈ ಮಾಡಿ. ಅಕಸ್ಮಾತ್ ಆಗಿಲ್ಲ ಅಂದ್ರೆ ತುಂಬಾ ಬಿಸಿ ಇರೋರು ವೀಕೆಂಡ್ ಅಲ್ಲಿ ನೀವು ಮಾಡಬಹುದು. ಸೊ ನೀವು ಆ ಕ್ವಿಜ್ ಅನ್ನ ಮಾಡಿ ನೀವು ಪ್ರತಿದಿನ ನೀವು ಅಟೆಂಡೆನ್ಸ್ ಅನ್ನ ನೀವು ಹಾಕಿದ್ರೆ, ಸಾರಿ
ಸೊ ನೀವು 18 ಅಧ್ಯಾಯದ ರಸಪ್ರಶ್ನೆನ ನೀವು ಕಂಪ್ಲೀಟ್ ಮಾಡಿದ್ರೆ, ಸೊ ಮತ್ತೆ ನೀವು ಅಟೆಂಡೆನ್ಸ್ ಅನ್ನು ಡೈಲಿ ಹಾಕಿದ್ರೆ ನಿಮ್ಗೆ ಒಂದು ಸರ್ಟಿಫಿಕೇಟ್ ಅನ್ನ ಕೊಡ್ಲಾಗುತ್ತೆ. ಇದು ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ನೀವು 2ನೇ ಲೆವೆಲ್ಗೆ ಹೋಗ್ಬೇಕಾಗುತ್ತೆ. ಸೊ ನಾವ್ ಇವಾಗ ಇದಕ್ಕಿಂತ ಮುಂಚೆ ನಾವು ಚರ್ಚೆ ಮಾಡಿರೋ ಹಾಗೇನೆ ಬರೀ ಈ 18 ಡೇಸ್ ಅಲ್ಲೇ ನಮ್ಗೆ ಈ ಭಗವದ್ಗೀತೆನ ನಾವು ಪರಿಪೂರ್ಣವಾಗಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಈಗ ಶ್ರದ್ಧವಾನ್, ಕೃಷ್ಣ ಸಾಧಕ, ಕೃಷ್ಣ ಸೇವಕ, ಶೀಲ ಪ್ರಭುಪಾದ ಆಶ್ರಯ, ಶ್ರೀ ಗುರು ಚರಣ ಆಶ್ರಯ, ಮತ್ತೆ ಹರಿನಾಮ ದೀಕ್ಷೆ, ಬ್ರಾಹ್ಮಣ ದೀಕ್ಷೆ ಅಂತ ಹೇಳ್ಬಿಟ್ಟು ಈ ತರ ನಾವು ಹಂತ ಹಂತವಾಗಿ ನಾವು ಹೋಗ್ತಾ ನಾವು ಈ ಜ್ಞಾನವನ್ನ, ಈ ಭಗವದ್ಗೀತೆ ಜ್ಞಾನವನ್ನ ನಾವು ಪರಿಪೂರ್ಣವಾಗಿ ನಾವು ಅರ್ಥ ಮಾಡ್ಕೋಬಹುದು. ಮತ್ತೆ ಇದರಲ್ಲಿ ನಾವು ಲೆವೆಲ್ 1 ಅಂತ ನಾವು ಇವಾಗ ಕರಿತಾ ಇದೀವಿ. ನೀವು ಏನು 18 ಡೇಸ್ ಅನ್ನ ಅಟೆಂಡ್ ಮಾಡ್ತೀರಾ ಅದನ್ನ ಲೆವೆಲ್ 1 ಅಂತ ಕರಿತೀವಿ. ಅದಾದ್ಮೇಲೆ ಲೆವೆಲ್ 2, ಲೆವೆಲ್ 3 ಇರುತ್ತೆ. ಅದಾದ್ಮೇಲೆ ನಿಮಗೆ ಭಕ್ತಿ ಶಾಸ್ತ್ರ ಇರುತ್ತೆ. ಅದಾದ್ಮೇಲೆ ಭಕ್ತಿ ವೈಭವ, ಭಕ್ತಿ ವೇದಾಂತ, ಭಕ್ತಿ ಸಾರ್ವಭೌಮ ಅಂತ ಹೇಳ್ಬಿಟ್ಟು ಇದೆ. ಸೊ ಇದು ಭಕ್ತಿಯ ಹೆಜ್ಜೆಗಳು ಅಂತಂದ್ರೆ ನೋಡಿ, ಇದಕ್ಕೆ ಒಂದು ಫುಲ್ ಸ್ಟಾಪ್ ಅಂತ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕು. ಸೊ ಮತ್ತೆ ಇದಕ್ಕೆ ಬೇಕಾಗಿರುವಂತಹ ಮಾಹಿತಿನ ನೀವು ತಿಳ್ಕೊಳ್ಲಿಕ್ಕೆ ನಿಮ್ಗೆ ಕೋರ್ಸ್ ಮೆಟೀರಿಯಲ್ ಸಹ ಇದೆ. ಅದನ್ನು ಸಹ ನೀವು, ನಿಮ್ಗೆ ಲಿಂಕ್ ಅನ್ನ ಕಳಿಸ್ತಾರೆ. ನೀವು ಈ ಕೋರ್ಸ್ ಮೆಟೀರಿಯಲ್ ಸಹ ನೀವು ಅಂದ್ರೆ ಆರ್ಡರ್ ಮಾಡ್ಬಿಟ್ಟು ನೀವು ಇದನ್ನ ಪಡ್ಕೋಬಹುದು. ಅದರ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ವಾಟ್ಸಪ್ ಅಲ್ಲಿ ಮಾಹಿತಿನ ಕೊಡ್ತಾರೆ. ಮತ್ತೆ ನಾವ್ ಇವಾಗ ಸಂಕಲ್ಪವನ್ನ ಮಾಡ್ಕೊಂಡಂತೆ ಈ 18 ಡೇಸ್ ಕ್ಲಾಸ್ಗೆ ನೀವೆಲ್ಲರನ್ನೂ ಸಹ ತಪ್ಪದೆ ಹಾಜರಾಗ್ತೀರಾ ಅಂತ ಹೇಳ್ಬಿಟ್ಟು ನೀವು ಶ್ರೀ ಶ್ರೀ ರಾಧಾ ಗೋವಿಂದ ಮತ್ತೆ ಶೀಲ ಪ್ರಭುಪಾದ ಆಶೀರ್ವಾದವನ್ನ ನೀವು ಪಡ್ಕೊಳ್ಳಿ. ಮತ್ತೆ ಈ ಸಂಕಲ್ಪವನ್ನ ನಿಮ್ಗೆ ನೀವೇ ಮಾಡ್ಕೊಳ್ಳಿ ಅಲ್ವಾ. ಯಾಕಂದ್ರೆ ಹೌದು, ನಾವು ಭಕ್ತಿ ಮಾರ್ಗದಲ್ಲಿ ಮುನ್ನಡಿಬೇಕು ಅಂತಂದ್ರೆ ಎಷ್ಟೊಂದು ಹಲವು ಅಡ್ಡಿ ಆತಂಕಗಳು ಬರುತ್ತೆ. ನಾವ್ ಇವಾಗ ಗುರು ಕೃಷ್ಣ ಕೃಪೆಯಿಂದ ಮಾತ್ರ ನಾವು ಇದರಲ್ಲಿ ನಾವು ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲರೂ ಸಹ ಒಮ್ಮೆ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಳ್ಳಿ, ಮತ್ತೆ ಭಗವಂತನಲ್ಲಿ ಪ್ರಾರ್ಥನೆನ ಮಾಡ್ಕೊಳ್ಳಿ. ಈ ಭಕ್ತಿ ಮಾರ್ಗದಲ್ಲಿ ನಿಮ್ಮನ್ನ ನೀವು ಮುಂದುವರ್ಕೊಂಡು ಹೋಗ್ಲಿಕ್ಕೆ ಅವರು ಅನುಗ್ರಹವನ್ನ ಮಾಡ್ತಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ನಾವು ಇವತ್ತಿಂದ ನಾವು ಈ 18 ಅಧ್ಯಾಯಗಳನ್ನ ನಾವು ತಿಳ್ಕೊಳ್ಳೋಣಂತೆ. ಎಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಮೊದಲನೇ ಅಧ್ಯಾಯದ ಹೆಸರು ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಸೈನ್ಯವನ್ನ ಗಮನಿಸುವುದು ಅಂತ ಹೇಳ್ಬಿಟ್ಟು. ಇದರಲ್ಲಿ 46 ಶ್ಲೋಕಗಳಿದೆ. ಈ 46 ಶ್ಲೋಕಗಳನ್ನ ಹೇಗೆ ವಿಂಗಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಇಲ್ಲಿ ಧೃತರಾಷ್ಟ್ರನ ವಿಚಾರಣೆಯಿಂದ ಶುರುವಾಗ್ತಾ ಇದೆ ಮೊದಲನೇ ಶ್ಲೋಕ. ಮತ್ತೆ ದುರ್ಯೋಧನನ ಭಯ, ಅವರು ದುರ್ಯೋಧನ ಭಯವನ್ನ ವ್ಯಕ್ತ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಆ ಯುದ್ಧ ಭೂಮಿಯಲ್ಲಿ ಇರುವಂತಹ ಎಲ್ಲಾ ವೀರಾದಿ ವೀರರೆಲ್ಲರನ್ನೂ ಸಹ ಶಂಖಗಳನ್ನ ಊದ್ತಾರೆ, ತಮ್ಮ ತಮ್ಮ ಶಂಖಗಳನ್ನ ಊದ್ತಾರೆ. ಅದಾದ್ಮೇಲೆ ಅರ್ಜುನ ಈ ಯುದ್ಧ ಭೂಮಿಯನ್ನ ವೀಕ್ಷಣೆ ಮಾಡ್ತಾರೆ. ಯುದ್ಧ ಭೂಮಿಯನ್ನ ವೀಕ್ಷಣೆ ಮಾಡಿದ್ಮೇಲೆ ಅರ್ಜುನ ನಾನು ಹೋರಾಟ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು 5 ಕಾರಣಗಳನ್ನ ಕೊಟ್ಬಿಟ್ಟು ಅವರು ಗಾಂಡಿವನ್ನ ಕೆಳಗಡೆ ಇಟ್ಬಿಟ್ಟು ಕುತ್ಕೋತಾರೆ. ಇಷ್ಟನ್ನ ನಾವು ಈ ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದೀವಿ. ಈ ಯುದ್ಧ ಭೂಮಿಯನ್ನ, ಇದು ಒಂದೇ ಯುದ್ಧ ಭೂಮಿ, ಆದ್ರೆ ಇಲ್ಲಿ 3 ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಈ 3 ಜನ ಯಾರ್ಯಾರು ಅಂತಂದ್ರೆ ಧೃತರಾಷ್ಟ್ರ, ಮತ್ತೆ ಧೃತರಾಷ್ಟ್ರನ ಮಗನಾದ ದುರ್ಯೋಧನ, ಮತ್ತೆ ಅರ್ಜುನ. ಸೊ ನಮ್ಗೆಲ್ಲರಿಗೂ ಸಹ ಗೊತ್ತಿದೆ ಈ ಕುರುಕ್ಷೇತ್ರ ಯುದ್ಧ ಯಾಕೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಹಿನ್ನೆಲೆನ ನಾನು ತುಂಬಾ ಹೆಚ್ಚಾಗಿ ಹೇಳೋದಿಲ್ಲ, ಯಾಕಂದ್ರೆ ನಮ್ಗೆಲ್ಲರಿಗೂ ಸಹ ಮಹಾಭಾರತ ಯುದ್ಧದ ಬಗ್ಗೆ ಗೊತ್ತಿದೆ. ಈಗ ಇಲ್ಲಿ ಪಾಂಡವರಿಗೆ ಅನ್ಯಾಯವಾಗಿದೆ, ಅವರಿಗೆ ನ್ಯಾಯಯುತವಾಗಿ ಅವ್ರಿಗೆ ರಾಜ್ಯ ದೊರಕಬೇಕಾಗಿತ್ತು. ಆದ್ರೆ ಇಲ್ಲಿ ದುರ್ಯೋಧನಾದಿಗಳು ಅವರು ತಮ್ಮ ಸ್ವ ಹಿತಾಸಕ್ತಿಯನ್ನ ಯೋಚನೆ ಮಾಡ್ಕೊಂಡು ಅವರು ಪಾಂಡವರಿಗೆ ಮೋಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ವತಃ ಕೃಷ್ಣನೇ ಹೋಗಿ ಅವರು ರಾಜಿಯನ್ನ ಮಾಡ್ಲಿಕ್ಕೆ ಹೋದ್ರೂ ಸಹ ಕೃಷ್ಣನ ಮಾತನ್ನು ಸಹ ಕೇಳಲಿಕ್ಕೆ ಇವ್ರು ಯಾರನ್ನೂ ತಯಾರಿರೋದಿಲ್ಲ. ಕೊನೆಗೆ ಈ ಯುದ್ಧ ಅನಿವಾರ್ಯವಾಗುತ್ತೆ. ಸೊ ಇಂತಹ ಒಂದು ಘನಘೋರವಾದ ಯುದ್ಧಕ್ಕೆ ಯಾರು ಕಾರಣ ಅಂತ ಹೇಳ್ಬಿಟ್ಟು ನಾವ್ ಇವಾಗ ತಿಳ್ಕೊತಾ ಇದೀವಿ. ಸೊ ಇವಾಗ ಧೃತರಾಷ್ಟ್ರ ಇಲ್ಲಿ ಅವರು ಯುದ್ಧ ಭೂಮಿಯನ್ನ ಅವರು ವೀಕ್ಷಣೆ ಮಾಡ್ತಾ ಇದ್ದಾರೆ. ದುರ್ಯೋಧನನು ಸಹ ವೀಕ್ಷಣೆ ಮಾಡ್ತಾ ಇದ್ದಾರೆ, ಅರ್ಜುನನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಆದ್ರೆ ಅವರು ವೀಕ್ಷಣೆ ಮಾಡಿದಾಗ ಅವರ ಮನಸ್ಥಿತಿಯನ್ನ ನಮ್ಗೆ ಇಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊತಾ ಇದೀವಿ. ಒಂದೇ ದೃಶ್ಯ, ಆದ್ರೆ 3 ತರ ಯೋಚನೆ ಮಾಡ್ತಾ ಇದ್ದಾರೆ. ನಾವ್ ಇದು ತುಂಬಾ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ಯಾಕೆ ಅಂತಂದ್ರೆ ನಾವು ಯಾವ ಗುಣದಲ್ಲಿ ಇರ್ತೀವೋ ಆ ಗುಣದಲ್ಲಿ ನಾವು ಎಲ್ಲವನ್ನ ನಾವು ಅರ್ಥ ಮಾಡ್ಕೋತೀವಿ. ನಾವು ಇದ್ರ ಬಗ್ಗೆನೆ, ಈ 3 ಗುಣಗಳ ಬಗ್ಗೆನೆ ನಾವು ಆ ಜ್ಞಾನ ಯೋಗದಲ್ಲಿ ನಾವು ಹೆಚ್ಚಾಗಿ ನಾವು ತಿಳ್ಕೊತೀವಿ. ಇಲ್ಲಿ ಧೃತರಾಷ್ಟ್ರ ತಮೋ ಗುಣವನ್ನ ಪ್ರತಿನಿಧಿಸ್ತಾ ಇದ್ದಾರೆ, ಅವರ ಮಗನಾದ ದುರ್ಯೋಧನ ಅವರು ರಜೋಗುಣವನ್ನ ಪ್ರತಿನಿಧಿಸ್ತಾ ಇದ್ದಾರೆ, ಅರ್ಜುನ ಸತ್ವಗುಣದಲ್ಲಿ ಸತ್ವಗುಣವನ್ನ ಅವರು ಪ್ರತಿನಿಧಿಸ್ತಾ ಇದ್ದಾರೆ ಅಲ್ವಾ. ನಾವಿವಾಗ ಒಂದು ಗ್ಲಾಸ್ ಅಲ್ಲಿ ಅರ್ಧ ಗ್ಲಾಸ್ ಇರುವಂತಹ ಹಾಲನ್ನ ತಂದು ತೋರಿಸಿದಾಗ ನಿರಾಶಾವಾದಿಗಳು ಏನ್ ಹೇಳ್ತಾರೆ, ಅಯ್ಯೋ ಅರ್ಧ ಗ್ಲಾಸ್ ಅಷ್ಟೇ ಇದೆ ಹಾಲು ಅಂತ ಹೇಳ್ತಾರೆ ಅಲ್ವಾ. ಆದ್ರೆ ಆಶಾವಾದಿಗಳು ಏನ್ ಹೇಳ್ತಾರೆ, ಅರ್ಧ ಗ್ಲಾಸ್ ಹಾಲಿದೆ ಇದ್ರಲ್ಲಿ ಅಂತ ಹೇಳ್ತಾರೆ ಅಲ್ವಾ. ನೋಡಿ, ಒಂದೇ ದೃಶ್ಯ, ಆದ್ರೆ ಅವರ ಭಾವನೆಗಳು ಬೇರೆ ಬೇರೆ ಇರುತ್ತೆ. ಇದೇ ತುಂಬಾ ಮುಖ್ಯವಾದದ್ದು. ಸೊ ನಾವ್ ಇವಾಗ ಯಾವ ಗುಣದಲ್ಲಿ ಇರ್ತೀವೋ ಅದೇ ತರ ನಾವು ಜ್ಞಾನವನ್ನೇ ಆಗ್ಲಿ, ನಮ್ಮ ತಿಳುವಳಿಕೆನೇ ಆಗ್ಲಿ, ನಮ್ಮ ಕರ್ಮವೇ ಆಗ್ಲಿ, ಮತ್ತೆ ನಮ್ಮ ದೃಢ ನಿರ್ಧಾರ ಏನಿದೆ ಎಲ್ಲವೂ ಸಹ ಈ 3 ಗುಣಗಳ ಮೇಲೆನೆ ಅವಲಂಬಿತವಾಗಿರುತ್ತೆ. ಇಡೀ ಈ ಭೌತಿಕ ಸೃಷ್ಟಿಯಲ್ಲಿ ಇರೋರೆಲ್ಲರೂ ಸಹ ಒಂದಲ್ಲೂ ಒಂದು ಗುಣದಲ್ಲಿ ಇರ್ತಾರೆ. ಒಂದು ಗುಣ ಹೆಚ್ಚಿರ್ಬೋದು, ಒಂದು ಗುಣ ಕಡಿಮೆ ಇರ್ಬೋದು. ಈ 3 ಗುಣಗಳ ಮೇಲೆನೆ ನಾವು ಜೀವನವನ್ನ ನಾವು ಮಾಡ್ತಾ ಇದೀವಿ. ಇದು ತುಂಬಾ ಮುಖ್ಯವಾದದ್ದು. ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಒಂದೇ ದೃಶ್ಯವನ್ನ ನೋಡಿ 3 ಜನರು ಯಾವ ಭಾವನೆಯನ್ನ ವ್ಯಕ್ತಪಡಿಸ್ತಾರೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡೋಣಂತೆ. ಸೊ ಮೊದಲನೇ ಶ್ಲೋಕ ಧೃತರಾಷ್ಟ್ರ ಹೇಳ್ತಾ ಇರೋದು,
ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಅನುವಾದ: ಧೃತರಾಷ್ಟ್ರನು, ಹೇ ಸಂಜಯ, ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು ಎಂದು ಕೇಳಿದನು. ನೋಡಿ, ಈ ಅರ್ಥವನ್ನ ನೋಡಿದ್ರೆ ಇದರಲ್ಲಿ ಏನಪ್ಪಾ ಅಂತಹ ಒಂದು ಮಹತ್ವವಾದ ಒಂದು ಅಂದ್ರೆ ವಿಷಯ ಇರಬಹುದು ಅಂತ ನಮಗೆ ಅನ್ಸೋದಿಲ್ಲ ಅಲ್ವಾ. ಧೃತರಾಷ್ಟ್ರ ಈಗ ಸಂಜಯನನ್ನ ಕೇಳ್ತಾ ಇದ್ದಾರೆ, ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತೆ ಪಾಂಡವರು ಧರ್ಮ ಕ್ಷೇತ್ರದಲ್ಲಿ ಸೇರಿದ್ಮೇಲೆ ಏನ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಅಲ್ವಾ. ನಾವಿಲ್ಲಿ ಇನ್ನ ಒಂದೇನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಇಲ್ಲಿ ನಾವೀಗ ಭಗವದ್ಗೀತೆಯನ್ನ ಯಾರ ಮೂಲಕ ನಾವು ಅರ್ಥ ಮಾಡ್ಕೋತಾ ಇದೀವಿ ಅಂತಂದ್ರೆ, ಸಂಜಯ ಮತ್ತೆ ಧೃತರಾಷ್ಟ್ರರ ಸಂವಾದದ ಮೂಲಕ ನಾವು ಅರ್ಥ ಮಾಡ್ಕೋತಾ ಇದ್ದೀವಿ. ನೋಡಿ, ಇವರಿಬ್ರು ಸಹ ಯುದ್ಧ ಭೂಮಿಯಲ್ಲಿ ಇಲ್ಲ, ಇವರಿಬ್ರು ಸಹ ಅರಮನೆಯಲ್ಲಿ ಇದ್ದಾರೆ. ಆದ್ರೆ ಸಂಜಯನಿಗೆ ವೇದವ್ಯಾಸರ ಏನು ಅನುಗ್ರಹದಿಂದ ಅವ್ರಿಗೆ ದೂರದೃಷ್ಟಿ ಇದೆ, ಅಂದ್ರೆ ದಿವ್ಯ ದೃಷ್ಟಿಯನ್ನ ಅವರು ಅನುಗ್ರಹಿಸಿದ್ದಾರೆ. ಅವರು ಅರಮನೆಯಲ್ಲೇ ಕುತ್ಕೊಂಡು ಅವ್ರು ಎಲ್ಲವನ್ನ ಅವ್ರು ಕಾಣ್ಬೋದಾಗಿದೆ. ಇವಾಗ ನಾವ್ ಹೇಗೆ ಟಿವಿ ಪರದೆ ಮೇಲೆ ಎಲ್ಲವನ್ನ ನಾವು ವೀಕ್ಷಣೆ ಮಾಡ್ತೀವೋ, ಅದೇ ತರನೇ ಇಲ್ಲಿ ಸಂಜಯ ಯುದ್ಧ ಭೂಮಿಯಲ್ಲಿ ಏನೆಲ್ಲ ನಡೀತಾ ಇದೆ ಮತ್ತೆ ಅವರ ಮನಸ್ಥಿತಿ ಏನಿದೆ ಎಲ್ಲವನ್ನು ಸಹ ಸ್ಪಷ್ಟವಾಗಿ ಸಂಜಯ ಅರ್ಥ ಮಾಡ್ಕೋಬಹುದಾಗಿತ್ತು. ಅವ್ನ ಏನ್ ಕಾಣ್ತಾ ಇದ್ದಾನೆ ಅದನ್ನ ಇಲ್ಲಿ ಧೃತರಾಷ್ಟ್ರನಿಗೆ ಅವರು ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಅದನ್ನ ನಾವಿಲ್ಲಿ ತಿಳ್ಕೊತಾ ಇದ್ದೀವಿ. ನೋಡಿ, ಇಲ್ಲಿ ಈ ಶ್ಲೋಕವನ್ನ ನಾವು ಅರ್ಥ ಮಾಡ್ಕೊಂಡಂತೆ ನಾವಿಲ್ಲಿ ಮೇಲ್ನೋಟಕ್ಕೆ ನೋಡಿದ್ರೆ ಇದರಲ್ಲಿ ಏನು ಅಂತದಿಲ್ಲ ಅಂಶ ಅನ್ಸುತ್ತೆ. ಆದ್ರೆ ನಮ್ಗೆ ಇಲ್ಲಿ ಧೃತರಾಷ್ಟ್ರನ ಮನಸ್ಥಿತಿ ಗೊತ್ತಾಗ್ತಾ ಇದೆ. ನೋಡಿ, ಇಲ್ಲಿ ಏನ್ ಹೇಳ್ತಾ ಇದಾರೆ ಧೃತರಾಷ್ಟ್ರ, ನನ್ನ ಮಕ್ಕಳು ಮತ್ತೆ ಪಾಂಡವರು ಅಂತ ಹೇಳ್ತಾ ಇದಾರೆ ಅಲ್ವಾ. ಇವಾಗ ಪಾಂಡವರು ಏನಾದ್ರು ಬೇರೆಯವರಾ? ಇಲ್ಲ ಅಲ್ವಾ, ಅವರ ತಮ್ಮನ ಮಕ್ಕಳು ಅಲ್ವಾ. ಇವಾಗ ತಮ್ಮ ಇಲ್ಲ ಅಂತಂದ್ರೆ ಅವನು ದೊಡ್ಡಪ್ಪನಾಗಿ ಅವನು ಸ್ವಂತ ತಂದೆ ತರ ನೋಡ್ಕೋಬೇಕು ಅಲ್ವಾ ತಮ್ಮನ ಮಕ್ಕಳನ್ನ. ಆದ್ರೆ ಇಲ್ಲಿ ಅವನು ಭೇದ ಭಾವ ಮಾಡ್ತಾ ಇದ್ದಾನೆ. ನನ್ನ ಮಕ್ಕಳು ಅಂತ ಕೌರವರಿಗೆ ಮಾತ್ರನೇ, ಅಂದ್ರೆ ಆ 100 ಜನ ಇವ್ರ ಮಕ್ಕಳು ಏನಿದ್ದಾರೆ ಅವರನ್ನ ಮಾತ್ರ ಅವ್ರು ಕೌರವರು ಅಂತ ಕರೀತಾ ಇದ್ದಾರೆ. ಆದ್ರೆ ನಿಜವಾದ ಅರ್ಥದಲ್ಲಿ ನೋಡಿದ್ರೆ ಎಲ್ಲರೂ ಸಹ ಕುರುವಂಶದಲ್ಲಿ ಇರೋರೇನೆ. ಪಾಂಡವರು ಮತ್ತೆ ಈ 100 ಜನ ಏನು ಧೃತರಾಷ್ಟ್ರನ ಮಕ್ಕಳಿದ್ದಾರೆ ಅವರೆಲ್ಲರೂ ಸಹ ಕುರುವಂಶಕ್ಕೆ ಸೇರ್ಬೇಕಾಗಿರೋದು. ಆದ್ರೆ ಇಲ್ಲಿ ಧೃತರಾಷ್ಟ್ರ ತನ್ನ 100 ಮಕ್ಕಳನ್ನ ಮಾತ್ರ ಕೌರವರು ಅಂತ ಹೇಳ್ಬಿಟ್ಟು ಪರಿಗಣಿಸ್ತಾ ಇದ್ದಾನೆ. ಆದ್ರೆ ಪಾಂಡವಿನ ಮಕ್ಕಳನ್ನ ಪಾಂಡವರು ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ. ಸೊ ಇವಾಗ ಇಲ್ಲಿ ಧೃತರಾಷ್ಟ್ರನ ಮನಸ್ಥಿತಿನ ನಾವು ನೋಡೋಣಂತೆ. ನೋಡಿ, ಇಲ್ಲಿ ಯಾವುದೇ ಒಂದು ನಾವು ಶುಭ ಒಂದು ಸಮಾರಂಭವನ್ನ ಮಾಡಿದಾಗ, ಇವಾಗ ಎಸ್ಪೆಷಲಿ ನಾವು ಗೃಹ ಪ್ರವೇಶ ಮಾಡಿದಾಗ ಹಾಲನ್ನ ಒಪ್ಪಿಸ್ತೀವಿ ಅಲ್ವಾ. ಸೊ ಅದು ನಮ್ಗೆ ಒಂದು ಶುಭ ಸೂಚನೆ. ಆದ್ರೆ ಇಲ್ಲಿ ಧೃತರಾಷ್ಟ್ರನ ಮನಸ್ಥಿತಿ ಯಾವ ತರ ಇದೆ ಅಂತಂದ್ರೆ, ಆ ಹಾಲನ್ನ ಒಡೆಯುವಂತ ಮನಸ್ಥಿತಿ ಇದೆ. ಆ ಹಾಲನ್ನ ಹೊಡೆದು ಅದರಲ್ಲಿ ಒಂದು ರಸಗುಲ್ಲವನ್ನ ತಯಾರು ಮಾಡಿ ಅದನ್ನ ತನ್ನ ಮಕ್ಕಳು ಮಾತ್ರನೇ ಅದನ್ನ ಅನುಭವಿಸ್ಬೇಕು ಅನ್ನೋ ಒಂದು ಇಚ್ಛೆ ಇದೆ. ಅಂದ್ರೆ ಈ ಯುದ್ಧ ಭೂಮಿಯಲ್ಲಿ ಅದು ಎಂತಹ ಒಂದು ಸ್ಥಳದಲ್ಲಿ ನಡೀತಾ ಇದೆ, ಧರ್ಮಕ್ಷೇತ್ರ. ಇಲ್ಲಿ ಧಾರ್ಮಿಕ ವಿಧಿಗಳು ನಡೆಯುವಂತಹ ಆ ಜಾಗದಲ್ಲಿ ಯುದ್ಧ ನಡೀತಾ ಇದೆ. ಆ ಜಾಗದಲ್ಲಿ ತನ್ನ ಮಕ್ಕಳು ಗೆದ್ದು ಆ ಇಡೀ ರಾಜ್ಯವನ್ನ ಪರಿಪೂರ್ಣವಾಗಿ ಪೂರ್ತಿಯಾಗಿ ಅವರೊಬ್ಬರೇ ಅನುಭವಿಸ್ಬೇಕು ಅನ್ನೋ ಒಂದು ಇಚ್ಛೆಯನ್ನ ಧೃತರಾಷ್ಟ್ರ ಇಟ್ಕೊಂಡಿದ್ದಾನೆ. ಸೊ ಅದಕ್ಕೋಸ್ಕರ ನಮ್ಗೆ ಈ ಶ್ಲೋಕದಲ್ಲಿ ನೋಡಿದ್ರೆ ಧೃತರಾಷ್ಟ್ರನ ಮನಸ್ಥಿತಿ ನಮ್ಗೆ ಗೊತ್ತಾಗ್ತಾ ಇದೆ. ಸೊ ಇವಾಗ ಇಲ್ಲಿ ಪ್ರಶ್ನೆ ಉತ್ತರ ರೂಪದಲ್ಲಿ ನಾನು ಆಕ್ಚುಲಿ ಚರ್ಚೆ ಮಾಡ್ಬೇಕಾಗಿತ್ತು, ಸಮಯ ಇಲ್ದಲೇ ಇರೋದ್ರಿಂದ ನಾನೇ ಇದಕ್ಕೆ ಪ್ರಶ್ನೆ ಮತ್ತೆ ಉತ್ತರವನ್ನ ನಾನು ಕೊಡ್ತಾ ಇದ್ದೀನಿ. ಸೊ ಧೃತರಾಷ್ಟ್ರನ ಮನಸ್ಥಿತಿ ಯಾವ ತರ ಇದೆ ಅಂತಂದ್ರೆ ಅನುಮಾನಾಸ್ಪದವಾಗಿದೆ. ಅವನಿಗೆ ನನ್ನ ಸೈನ್ಯ ನಿಜವಾಗ್ಲೂ ಗೆಲ್ಲುತ್ತಾ ಅಂತ ಹೇಳ್ಬಿಟ್ಟು ಅವನು ಯೋಚನೆಯನ್ನ ಮಾಡ್ತಾ ಇದ್ದಾನೆ. ಯಾಕೆ ಅಂತಂತಂದ್ರೆ ಇದು ಅಂದ್ರೆ ನನ್ನ ಮಕ್ಕಳು ಗೆಲ್ತಾರ ಅನ್ನೋ ಒಂದು ಅನುಮಾನಾಸ್ಪದ ಇದೆ. ಮತ್ತೆ ಅವನಿಗೆ ಭಯನೂ ಸಹ ಆಗ್ತಾ ಇದೆ. ಯಾಕಂದ್ರೆ ಈ ಕುರುಕ್ಷೇತ್ರ ಧರ್ಮಕ್ಷೇತ್ರ ಅಂತ ನಾವು ಇಲ್ಲಿ ತಿಳ್ಕೊತಾ ಇದೀವಿ. ಯಾಕೆಂತಂದ್ರೆ ಅಲ್ಲಿ ಯಾರು ಧರ್ಮದ ಪಕ್ಷದಲ್ಲಿ ಇರ್ತಾರೆ ಅವ್ರಿಗೇನೆ ಅಲ್ಲಿ ಗೆಲುವು ಖಂಡಿತ. ಇದು ಧೃತರಾಷ್ಟ್ರನಿಗೂ ಸಹ ಗೊತ್ತಿದೆ, ನಾವು ಅನ್ಯಾಯವನ್ನ ಮಾಡಿದೀವಿ ಅಂತ ಹೇಳ್ಬಿಟ್ಟು. ಅದಕ್ಕೇನೆ ಅವನಿಗೆ ಅನುಮಾನನೂ ಇದೆ ಮತ್ತೆ ಭಯವೂ ಇದೆ. ಮತ್ತೆ ಇನ್ನ ಒಂದು ಕಾರಣಕ್ಕೆ ಭಯ ಇದೆ. ಯಾಕೆ ಅಂತಂದ್ರೆ ಅಲ್ಲಿರೋರೆಲ್ಲರನ್ನೂ ಸಹ ಅಣ್ಣ ತಮ್ಮಂದ್ರು ಅಲ್ವಾ, ನಾವು ಕಸಿನ್ಸ್ ಅಂತ ಏನ್ ಕರಿತೀವೋ ಅವರು. ಸೊ ಇವಾಗ ಅವ್ರೇನಾದ್ರು ರಾಜಿ ಮಾಡ್ಕೊಂಡ್ರೆ ಯುದ್ಧನೇ ನಡೆಯೋದಿಲ್ಲ. ಯುದ್ಧ ನಡೀಲಿಲ್ಲ ಅಂದ್ರೆ ನನ್ನ ಮಕ್ಕಳು ಇಡೀ ಭರತ ಭೂಮಿಯನ್ನ ಪೂರ್ತಿಯಾಗಿ ಅವರು ಆಳ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸಹ ಅವ್ರಿಗೆ ಅನುಮಾನ ಇದೆ. ಮತ್ತೆ ಅವ್ರಿಗೆ ಇವಾಗ ನನ್ನದು ಮತ್ತೆ ಅಂದ್ರೆ ನನ್ನ ಮಕ್ಕಳು ಮತ್ತೆ ಪಾಂಡವರು ಅನ್ನೋ ಒಂದು ಪಕ್ಷಪಾತನೂ ಸಹ ಅವರಲ್ಲಿದೆ. ಸೊ ಈ ಮೂರನ್ನು ಸಹ ನಾವು ಆ ಧೃತರಾಷ್ಟ್ರನ ಆ ಶ್ಲೋಕದಿಂದ ನಾವು ಅರ್ಥ ಮಾಡ್ಕೋಬಹುದು. ಮತ್ತೆ ನಾವಿಲ್ಲಿ ಧೃತರಾಷ್ಟ್ರನ ಮೂಲಕ ನಾವು ಇನ್ನ ಒಂದು ಪಾಠವನ್ನ ಏನನ್ನ ಕಲ್ತ್ಕೋಬಹುದು ಅಂತಂದ್ರೆ, ತನ್ನ ಮಕ್ಕಳ ಕುರಿತಾಗಿ ಅವ್ರಿಗೆ ತುಂಬಾ ಅಟ್ಯಾಚ್ಮೆಂಟ್ ಇದೆ ಅಲ್ವಾ. ನಮ್ಗೆ ಅದಕ್ಕೇನೆ ಇಲ್ಲಿ ಏನನ್ನ ತಿಳ್ಕೊಬೇಕು ಅಂತಂದ್ರೆ, ನಮ್ಗೆ ಪ್ರಭುಪಾದ ತಿಳಿಸಿಕೊಡ್ತಾರೆ, ನಮ್ಗೆ ವಾತ್ಸಲ್ಯ ಇರ್ಬೇಕೆ ಹೊರತು ತುಂಬಾ ಅಟ್ಯಾಚ್ಮೆಂಟ್, ಅಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ತುಂಬಾ ಅದು ಚೆನ್ನಾಗಿ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನಾನು ಇಂಗ್ಲಿಷ್ ವರ್ಡ್ಸ್ ಅನ್ನ ಯೂಸ್ ಮಾಡ್ತಾ ಇದೀನಿ. ಅಫೆಕ್ಷನ್ ಮತ್ತೆ ಅಟ್ಯಾಚ್ಮೆಂಟ್. ಹೌದು, ನಮ್ಗೆ ಮಕ್ಕಳ ಮೇಲೆ ಪ್ರೀತಿ ಅಂತ ಇರ್ಬೇಕು, ಆದ್ರೆ ಆ ಕುರುಡು ಪ್ರೀತಿ ಅಂತ ಇರಬಾರ್ದು. ಅಂದ್ರೆ ಅವರು ತಪ್ಪನ್ನ ಮಾಡಿದ್ರು ಸಹ ಅವ್ರಿಗೆ ದಂಡಿಸ್ತಲೇ ಅವ್ರು ಮಾಡಿರೋದೆಲ್ಲ ಸರಿ ಅಂತ ನಾವು ಹೇಳ್ಬಾರ್ದು ಅಲ್ವಾ. ಸೊ ಅದನ್ನೇ ಅಟ್ಯಾಚ್ಮೆಂಟ್ ಅಂತ ಕರೀತಾರೆ. ಅವ್ರು ತಪ್ಪು ಮಾಡಿದ್ರು ಸಹ ನಮ್ಗೆ ಅದು ಸರಿಯಾಗಿ ಕಾಣುತ್ತೆ. ಅದಕ್ಕೆ ಧೃತರಾಷ್ಟ್ರ ಅವನು ಬರೇ ಹುಟ್ಟು ಕುರುಡ ಮಾತ್ರ ಅಲ್ಲ, ಅವನ ಜ್ಞಾನವೂ ಸಹ ಅದನ್ನು ಸಹ ಕುರುಡಾಗಿತ್ತು. ಅವನು ಅಜ್ಞಾನಿ ಆಗಿದ್ದ. ಅದಕ್ಕೋಸ್ಕರನೇ ನೋಡಿ ಅವನು ರಾಜನಾಗಿರೋನು
ಯುದ್ಧವನ್ನ ಮಾಡ್ಕೂಡ್ದು ಅಂತ ಹೇಳ್ಬಿಟ್ಟು ಅವನು ಕಟ್ಟಪ್ಪಣೆಯನ್ನ ಕೊಡ್ಬೋದಾಗಿತ್ತು, ಅವನು ಶಾಸನವನ್ನ ಹೊರಡಿಸ್ಬೋದಾಗಿತ್ತು. ಆದ್ರೂ ಸಹ ಆ ದುರ್ಯೋಧನಾದಿಗಳ ಆ ಮನಸ್ಥಿತಿ ಏನಿತ್ತೋ ಅದಕ್ಕೆ ಅವನು ಏನು ವಿರುದ್ಧವಾಗಿ ಮಾತಾಡೋದೇ ಇಲ್ಲ ಅಲ್ವಾ. ಸೊ ಅಂದ್ರೆ ಅವನು ರಾಜನಾಗಿತ್ಕೊಂಡು ಏನನ್ನ ಮಾಡ್ಬೋದಾಗಿತ್ತು ಅದನ್ನ ಮಾಡೋದಿಲ್ಲ. ಅದಕ್ಕೋಸ್ಕರನೇ ಅವನು ತಮೋಗುಣವನ್ನ ಅವನು ಪ್ರತಿನಿಧಿಸ್ತಾ ಇದ್ದಾನೆ. ಅವನು ಇಂತಹ ಘನಘೋರವಾದ ಯುದ್ಧವನ್ನ ಅವನು ನಿಲ್ಲಿಸಬಹುದಾಗಿತ್ತು. ಅವನಿಗೆ ತನ್ನ ಮಕ್ಕಳ ಮೇಲೆ ಅವನಿಗೆ ತುಂಬಾ ಅಟ್ಯಾಚ್ಮೆಂಟ್ ಇರೋದ್ರಿಂದ ಅವನು ನಿರ್ಣಯವನ್ನ ತಗೊಳ್ಲಿಕ್ಕೆ ಆಗ್ಲಿಲ್ಲ ಅವನಿಗೆ, ರಾಜನಾದ್ರೂ ಸಹ. ಮತ್ತೆ ನಾವು ಸಹ ನಾವೇನ್ ಯೋಚನೆ ಮಾಡ್ತೀವಿ ಅಂತಂದ್ರೆ, ಧೃತರಾಷ್ಟ್ರ, ದುರ್ಯೋಧನ ಅವ್ರು ಮಾತ್ರ ಕೆಟ್ಟವರು, ಅವ್ರ ಮನಸ್ಥಿತಿ ಮಾತ್ರ ಈ ತರ ಇದೆ ಅಂತ ನಾವು ಯೋಚನೆ ಮಾಡ್ತೀವಿ. ಆದ್ರೆ ಒಂದು ಕ್ಷಣ ನಾವು ಕುತ್ಕೊಂಡು ಯೋಚನೆ ಮಾಡಿದ್ರೆ ನಾವು ಸಹ ಧೃತರಾಷ್ಟ್ರ, ದುರ್ಯೋಧನನಿಗಿನ್ನ ನಾವು ಬೇರೆ ರೀತಿಯಾಗಿ ಇಲ್ಲ ನಮ್ಮ ಮನಸ್ಥಿತಿ. ಅದನ್ನ ನಾವು ಒಂದು ಕ್ಷಣ ಕುತ್ಕೊಂಡು ಯೋಚನೆ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ನಾವು ಯಾವ ತರ ನಾವು ನಮ್ಮ ಮಕ್ಕಳ ಜೊತೆ ನಾವು ನಡ್ಕೋತಾ ಇದೀವಿ. ಮತ್ತೆ ನಮ್ದು ಯಾವುದೇ ಒಂದು ವಸ್ತುಗಳು, ಯಾವುದೇ ಒಂದು ಆಸ್ತಿ ಪಾಸ್ತಿ ಇರಬಹುದು, ಅದೆಲ್ಲವನ್ನ ನಾವು ಒಬ್ಬರೇ ಅನುಭವಿಸ್ಬೇಕು ಅಂತ ಯಾವ ತರ ನಮ್ಗೆ ಮನಸ್ಥಿತಿ ಇದೆ ಅಂತ ಹೇಳ್ಬಿಟ್ಟು ನಾವು ಅದನ್ನ ನಮ್ಗೆ ನಾವೇನೆ ಅದನ್ನ ತುಲನೆ ಮಾಡ್ಕೋಬಹುದು. ಸೊ ಇವಾಗ ನಮ್ಗೆ ಯಾವಾಗ್ಲೂ ಅನ್ಸುತ್ತೆ ಅಲ್ವಾ, ಅಂದ್ರೆ ಕೃಷ್ಣ ಈ ಯುದ್ಧವನ್ನ ತಡಿಬಹುದಾಗಿತ್ತು, ಅವ್ರ ಕೈಯಲ್ಲಿ ಅಂದ್ರೆ ಅದು ಸಾಧ್ಯವಾಗ್ತಾ ಇತ್ತು, ಆದ್ರೆ ಅವರು ಯುದ್ಧವನ್ನ ತಡಿಲಿಲ್ಲ ಅಂತ ಅನಿಸ್ತಾ ಇತ್ತು ಅಲ್ವಾ. ಆದ್ರೆ ಕೃಷ್ಣ ಎಲ್ಲಾ ರೀತಿಯಿಂದನೂ ಅವ್ರು ಪ್ರಯತ್ನವನ್ನ ಮಾಡ್ತಾರೆ ಅಲ್ವಾ. ಅವ್ರು ಕೊನೆಗೆ ಒಂದು ವಿಶ್ವರೂಪವನ್ನೇ ತೋರಿಸ್ತಾರೆ. ಆದ್ರೂ ಸಹ ಧೃತರಾಷ್ಟ್ರ ಮತ್ತೆ ಕೌರವರು ಯಾರನ್ನೂ ಸಹ ಅದಕ್ಕೆ ಅವರು ಮಣಿಯೋದೇ ಇಲ್ಲ. ಇವಾಗ ಧೃತರಾಷ್ಟ್ರ ಮಾತ್ರನೇ ಒಂದು ನಿರ್ಣಯವನ್ನ ತಗೋಬೋದಾಗಿತ್ತು. ಧೃತರಾಷ್ಟ್ರ ಏನಾದ್ರು ಈ ಯುದ್ಧ ಮಾಡೋದ್ ಬೇಡ ಅಂತ ಹೇಳಿದ್ರೆ ಪಾಂಡವರು ಏನ್ ಕೇಳ್ತಾರೆ, ಕೊನೆಗೆ ಒಂದು 5 ಗ್ರಾಮಗಳನ್ನಾದ್ರೂ ಕೊಡಿ ಅಂತ ಕೇಳ್ತಾರೆ. ಆದ್ರೆ ಇವ್ರು ಏನ್ ಹೇಳ್ತಾರೆ, ಕೌರವರು ಏನ್ ಹೇಳ್ತಾರೆ, ನಾವು ಒಂದು ಸೂಜಿ ಮನೆಯಷ್ಟು ಸಹ ನಾವು ಭೂಮಿಯನ್ನ ಅವರಿಗೆ ಕೊಡೋದಿಲ್ಲ ಅಂತ ಹೇಳ್ತಾರೆ ಅಲ್ವಾ. ಧೃತರಾಷ್ಟ್ರ ಮನಸ್ಸು ಮಾಡಿದ್ರೆ ಇಂತಹ ಒಂದು ಘನಘೋರವಾದ ಯುದ್ಧವನ್ನ ಅವರು ನಿಲ್ಲಿಸಬಹುದಾಗಿತ್ತು. ಸೊ ಈಗ ನಾವು ದುರ್ಯೋಧನನ ಮನಸ್ಥಿತಿನ ನೋಡೋಣಂತೆ. ಸೊ ದುರ್ಯೋಧನ ಅವನೇನ್ ಮಾಡ್ತಾನೆ, ಅವನು ಸಹ ಬಂದು ಈ ಸೈನ್ಯವನ್ನ ವೀಕ್ಷಣೆ ಮಾಡ್ತಾನೆ. ಅವನಿಗೆ ಆಶ್ಚರ್ಯ ಆಗೋಗುತ್ತೆ, ಇದೇನಿದು, ಅವರೆಲ್ಲರೂ ವನವಾಸ ಮಾಡಿರೋರು, ಅಜ್ಞಾತವಾಸ ಮಾಡಿರೋರು, ಇಷ್ಟು ಸುಸಜ್ಜಿತವಾಗಿ ಅವರು ಸೈನ್ಯವನ್ನ ಅವರು ರಚನೆ ಮಾಡ್ತಾರೆ ಅಂತ ಅವನು ಯೋಚನೆ ಮಾಡಿರೋದಿಲ್ಲ. ದುರ್ಯೋಧನನಿಗೆ ಒಂದು ಕ್ಷಣ ಅವನು ಭಯಭೀತನಾಗ್ತಾನೆ, ಇದೇನಿದು, ಪಾಂಡವರು ಇಷ್ಟು ಚೆನ್ನಾಗಿ ವ್ಯೂಹವನ್ನ ರಚನೆ ಮಾಡಿದಾರ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಅವನು ಅವನು ತನ್ನ ಸೈನ್ಯಾಧಿಕಾರಿಯಾದ ದ್ರೋಣಾಚಾರ್ಯರನ್ನ ತನ್ನ ಬಳಿಗೆ ಕರೆಸ್ಕೋಬಹುದಾಗಿತ್ತು. ಆದ್ರೆ ನಮಗ್ ಗೊತ್ತಿರೋ ಹಾಗೇನೆ ದುರ್ಯೋಧನ ಅವನು ತುಂಬಾ ನಿಪುಣನಾದಂತಹ ರಾಜಕಾರಣಿ ಅಲ್ವಾ. ಅದಕ್ಕೆ ಅವನೇನ್ ಮಾಡ್ತಾನೆ, ಧಾವಿಸಿ ಬರ್ತಾನೆ. ದ್ರೋಣಾಚಾರ್ಯರು ಎಲ್ಲಿರ್ತಾರೆ ಆ ಶಿಬಿರಕ್ಕೆ ಅವನು ಧಾವಿಸಿ ಬಂದು ಅವ್ರ ಗುರುಗಳು ಸಹ ಅಲ್ವಾ, ನೋಡಿ ಹೇಗ್ ಮಾತಾಡ್ತಾನೆ ಈಗ ದುರ್ಯೋಧನ ತನ್ನ ಗುರುಗಳ ಜೊತೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಪಶ್ಯೇತಾಂ ಪಾಂಡು ಪುತ್ರಾಣಾಂ ಆಚಾರ್ಯಾಂ ಮಹತೀಂ ಚಮೂಂ ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತ. ಅನುವಾದ: ಆಚಾರ್ಯರೇ, ನಿಮ್ಮ ಚತುರ ಶಿಷ್ಯನಾದ ದ್ರುಪದನ ಮಗನು ಕೌಶಲದಿಂದ ವ್ಯೂಹಾರೂಪವಾಗಿ ರಚಿಸಿರುವ ಈ ಪಾಂಡವ ಸೈನ್ಯವನ್ನ ನೋಡಿ. ತನ್ನ ಗುರುಗಳ ಹತ್ರ ಮಾತಾಡೋ ರೀತಿನ ಇದು ಅಲ್ವಾ, ನಮ್ಗೊಂದು ಕ್ಷಣ ಅನ್ಸುತ್ತೆ ಅಲ್ವಾ. ನೋಡಿ ಯಾವ ತರ ಬಂದು ಅವರು ಗುರುಗಳ ಹತ್ರ ಮಾತಾಡ್ತಾ ಇದ್ದಾನೆ ಅಂತಂದ್ರೆ, ಚತುರ ಶಿಷ್ಯ, ನಿಮ್ಮ ಚತುರ ಶಿಷ್ಯ ಅಂತ ಹೇಳ್ತಿದ್ದಾರೆ. ಯಾರು ಅವರ ಶಿಷ್ಯ ಅಂತಂದ್ರೆ ದುಷ್ಟದ್ಯುಮ್ನ. ದುಷ್ಟದ್ಯುಮ್ನ ಯಾರು ಅಂತಂದ್ರೆ ದ್ರುಪದನ ಮಗ. ದ್ರುಪದ ನಮಗ್ ಗೊತ್ತಿರೋ ಹಾಗೇನೆ ದ್ರೌಪದಿಯ ತಂದೆ ಅಲ್ವಾ. ದ್ರುಪದ ಅಂದ್ರೆ ದ್ರೌಪದಿಯ ತಂದೆಗೂ ಮತ್ತೆ ದ್ರೋಣಾಚಾರ್ಯರು ಇಬ್ರು ಸಹ ಒಂದೇ ಗುರುಕುಲದಲ್ಲಿ ಓದಿರ್ತಾರೆ. ಆ ಸಮಯದಲ್ಲಿ ದ್ರುಪದ ದ್ರೋಣಾಚಾರ್ಯರಿಗೆ ಹೇಳಿರ್ತಾರೆ, ನಾನು ರಾಜ್ಯವನ್ನ ನಾನು ಪಡ್ಕೊಂಡ್ಮೇಲೆ ನಾನು ನಿನಗೆ ರಾಜ್ಯದಲ್ಲಿ ಸ್ವಲ್ಪ ಭಾಗವನ್ನ ಕೊಡ್ತೀನಿ ಅಂತ ಹೇಳಿರ್ತಾರೆ. ಅದಾದ್ಮೇಲೆ ಅವರಿಬ್ರು ವಿದ್ಯಾಭ್ಯಾಸ ಮುಗಿಸಿ ಅವರು ತಮ್ಮ ಗ್ರಾಮಗಳಿಗೆ ಅವರು ಹಿಂತಿರುಗಿದ್ಮೇಲೆ ದ್ರೋಣಾಚಾರ್ಯರು ತುಂಬಾನೇ ಬಡತನದಲ್ಲಿ ಇರ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ತನ್ನ ಸ್ನೇಹಿತನ ಮಾತು ಜ್ಞಾಪಕ ಬಂದು ದ್ರುಪದನ ಹತ್ರ ಬಂದು ರಾಜ್ಯವನ್ನ ಕೊಡ್ಲಿಕ್ಕೆ ಕೇಳ್ತಾನೆ. ಆಗ ದ್ರುಪದ ಅವನಿಗೆ ತುಂಬಾ ಅವಮಾನ ಮಾಡ್ತಾರೆ. ಅದಕ್ಕೋಸ್ಕರ ದ್ರೋಣಾಚಾರ್ಯರಿಗೆ ತುಂಬಾನೇ ಅವ್ರ ಮೇಲೆ ದ್ವೇಷ ಅಂತ ಹೇಳಕ್ಕಾಗಲ್ಲ, ಕೋಪ ಇರುತ್ತೆ. ಹೇಗಾದ್ರೂ ಮಾಡಿ ಇವ್ನಿಗೆ ಬುದ್ಧಿಯನ್ನ ಕಲಿಸ್ಬೇಕಂತ ಹೇಳ್ಬಿಟ್ಟು ಅವ್ರು ಯಾವಾಗ ಕೌರವರಿಗೆ ಪಾಂಡವರಿಗೆ ಗುರುಗಳಾದ್ಮೇಲೆ ಅವ್ರ ಗುರುದಕ್ಷಿಣೆ ರೂಪದಲ್ಲಿ ಅವರು ದ್ರುಪದನನ್ನ ನನ್ನ ಕಾಲಿನ ಬಳಿ ಬಂದು ಬೀಳೋ ತರ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಆಗ ಅರ್ಜುನ ಏನ್ ಮಾಡ್ತಾರೆ, ದ್ರುಪದನನ್ನ ಬಂಧಿಸ್ಬಿಟ್ಟು ದ್ರೋಣಾಚಾರ್ಯರ ಕಾಲಿಗೆ ಬೀಳೋ ತರ ಮಾಡ್ತಾರೆ. ಆಗ ದ್ರುಪದನಿಗೆ ತುಂಬಾ ದ್ರೋಣಾಚಾರ್ಯರ ಮೇಲೆ ತುಂಬಾ ಸಿಟ್ಟಿರುತ್ತೆ. ಅವನು ಒಂದು ಯಜ್ಞವನ್ನ ಮಾಡಿ ಆ ಯಜ್ಞದಲ್ಲಿ ಅವರು ದ್ರೌಪದಿಯನ್ನ ಮತ್ತೆ ದುಷ್ಟದುಮ್ನನ್ನ, ದ್ರೌಪದಿಯನ್ನ ಮಗಳಾಗಿ ಮತ್ತೆ ದುಷ್ಟದುಮ್ನನ್ನ ಮಗನಾಗಿ ಪಡ್ಕೋತಾರೆ. ಅಂದ್ರೆ ದುಷ್ಟದುಮ್ನನಿಗೆ ಅಂದ್ರೆ ಇವ್ರು ಏನು ವರವನ್ನ ಕೇಳ್ತಾರೆ ಅಂತಂದ್ರೆ, ದ್ರೋಣಾಚಾರ್ಯರನ್ನ ಸಾಯಿಸುವಂತಹ ಒಬ್ಬ ಮಗ ಬೇಕು ಅಂತ ಹೇಳ್ತಾರೆ. ಮತ್ತೆ ಅರ್ಜುನನಿಂದ ಅವರು ಸೋಲನ್ನ ಒಪ್ಪಿದ್ದಾರೆ, ಸೋಲನ್ನ ಪಡೆದಿದ್ದಾರಲ್ವಾ. ಅದಕ್ಕೆ ಅರ್ಜುನ ನನಗೆ ಅಂದ್ರೆ ಅರ್ಜುನನಂತವನು ಮಗನಾಗ್ಬೇಕು ಅಂತ ಅವ್ರಿಗೆ ಇಷ್ಟ ಇರುತ್ತೆ. ಆದ್ರೆ ಅರ್ಜುನ ಇವಾಗ ಮಗನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅಳಿಯನು ಒಂದೇ ಅಳಿಯ ಮಗನ ಸಮಾನ. ಅದಕ್ಕೋಸ್ಕರ ಅಂದ್ರೆ ದ್ರೌಪದಿಯನ್ನ ಕೈ ಹಿಡಿಯುವಂತಹ ಒಬ್ಬ ಅಳಿಯ ಬೇಕು, ಮತ್ತೆ ದ್ರೋಣಾಚಾರ್ಯರನ್ನ ಸಂಹಾರ ಮಾಡುವಂತಹ ಒಬ್ಬ ಮಗ ಬೇಕು ಅಂತ ಕೇಳ್ಕೊಂಡಿರ್ತಾರೆ. ದುಷ್ಟದ್ಯುಮ್ನನ್ನ ದ್ರೋಣಾಚಾರ್ಯರ ಬಳಿನೇ ಅವರು ವಿದ್ಯೆನ ಕಲ್ತ್ಕೊಳ್ಲಿಕ್ಕೆ, ಆ ಯುದ್ಧ ವಿದ್ಯೆನ ಕಲ್ತ್ಕೊಳ್ಲಿಕ್ಕೆ ಕಳಿಸ್ತಾರೆ. ಆದ್ರೆ
ದ್ರೋಣಾಚಾರ್ಯರು ಅವರು ಬ್ರಾಹ್ಮಣ, ಉದಾರ ಮನಸ್ಸಿನವನು. ಅವ್ರಿಗೆ ಗೊತ್ತಿದೆ ನಾನು ದುಷ್ಯದ್ಯುಮ್ನಿಂದನೇ ನಾನು ಸಾವನ್ನ ಅಪ್ತೀನಿ ಅಂತ. ಆದ್ರೂ ಸಹ ಬ್ರಾಹ್ಮಣನಾಗಿ, ನಿಜವಾದ ಬ್ರಾಹ್ಮಣನಾಗಿ ಅವ್ರು ಎಲ್ಲ ಯುದ್ಧದ ನೈಪುಣ್ಯತೆಯನ್ನೆಲ್ಲ, ಎಲ್ಲ ಕಲೆಯನ್ನು ಸಹ ದುಷ್ಯದ್ಯುಮ್ನಿಗೆ ಕಲಿಸ್ತಾರೆ. ಅದಕ್ಕೋಸ್ಕರನೇ ಇಲ್ಲಿ ದುರ್ಯೋಧನ ಹೇಳ್ತಾ ಇದ್ದಾರೆ, ಈಗ ದುಷ್ಟದ್ಯುಮ್ನ ಯಾರ ಜೊತೆ ಇದ್ದಾರೆ? ಅವ್ರು ಪಾಂಡವರ ಜೊತೆ ಇದ್ದಾರೆ. ನೋಡಿ, ನೀವೇ ವಿದ್ಯೆಯನ್ನ ಕಲಿಸ್ಕೊಟ್ಟಿದ್ದೀರಾ ಅಂತವನು. ಅಂದ್ರೆ ಎಷ್ಟು ಉದಾರ ಮನಸ್ಸಿಂದ ನೀವು ನಿಮ್ಮನ್ನ ಸಾಯಿಸ್ತಾರೆ ಅಂತ ಗೊತ್ತಿದ್ರು ಸಹ ಅಂತವನಿಗೆ ನೀವು ಉದಾರ ಮನಸ್ಕತೆಯನ್ನ ತೋರಿಸಿದ್ದೀರಾ. ನೀವೇನಾದ್ರೂ ಈಗ ಅದೇ ಉದಾರ ಮನಸ್ಕತೆಯನ್ನ ಈ ಯುದ್ಧದಲ್ಲಿ ತೋರ್ಸಿದ್ರೆ ನಮ್ಗೆ ಇವಾಗ ಅಪಜಯ ಆಗತ್ತೆ. ಅದಕ್ಕೋಸ್ಕರ ನೀವು ಪಾಂಡವರಂದ್ರೆ ಮೊದ್ಲೇ ನಿಮ್ಗಿಷ್ಟ, ನೀವಿಲ್ಲಿ ಉದಾರ ಮನಸ್ಕತೆಯನ್ನ ತೋರಿಸ್ಕೂಡ್ದು ಅಂತ ಹೇಳ್ಬಿಟ್ಟು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಈಗ ತನ್ನ ಗುರುಗಳಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ದುರ್ಯೋಧನ. ನೋಡಿ, ನಾವ್ ಇವಾಗ ನೋಡ್ಬೋದು ದುರ್ಯೋಧನ ಕಣ್ಣಲ್ಲಿ ಎಷ್ಟು ಕೋಪ, ಆವೇಶ, ರೋಷ ಇದೆ ಅಂತ ಹೇಳ್ಬಿಟ್ಟು. ಇವಾಗ ದುರ್ಯೋಧನನ ರಾಜಕೀಯ ನಡವಳಿಕೆನ ನಾವು ಇಲ್ಲಿ ವಿಶ್ಲೇಷಿಸಬೇಕು. ಆದ್ರೆ ನೀವು ಇದನ್ನ 2ನೇ ಲೆವೆಲ್ಗೆ ಹೋದಾಗ ನೀವು ಇದನ್ನ ಡೀಟೇಲ್ ಆಗಿ ನೀವು ತಿಳ್ಕೊತೀರಾ. ದುರ್ಯೋಧನ ಪ್ರತಿಯೊಂದು ಹೆಜ್ಜೆಯನ್ನ ಇಡ್ಬೇಕಾದ್ರೆ ಅವನು ಆ ರಾಜಕೀಯ ಕಲೆಯನ್ನ ಅವನು ಉಪಯೋಗಿಸ್ತಾನೆ. ನಾನು ಯಾರ ಹತ್ರ ಮಾತಾಡಿದ್ರೆ, ಯಾವ ರೀತಿ ಮಾತಾಡಿದ್ರೆ ಹೇಗೆ ಒಳ್ಳೇದಾಗತ್ತೆ, ಮತ್ತೆ ಆ ಸಮಯಕ್ಕೆ ಸಂದರ್ಭಕ್ಕೆ ಅಂದ್ರೆ ಆ ಸಮಯ ಸಂದರ್ಭವನ್ನ ನೋಡಿ ಅವನು ಮಾತಾಡ್ತಾನೆ. ಮತ್ತೆ ಎಲ್ಲರ ಮನಸ್ಸನ್ನು ಅವನು ಗೆಲ್ಲೋ ತರ ಅವನು ಮಾತಾಡ್ತಾನೆ. ಸೊ ಇದನ್ನ ನಾವು 2ನೇ ಲೆವೆಲ್ ಅಲ್ಲಿ ನಾವು ಡೀಟೇಲ್ ಆಗಿ ನಾವು ತಿಳ್ಕೊತಾ ಇದೀವಿ. ನಾನು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಏನಾದ್ರೂ ಸಮಯ ಇದ್ರೆ ಯಾರಾದ್ರೂ ಪ್ರಶ್ನೆನ ಕೇಳಿದ್ರೆ ನಾವು ಮತ್ತೆ ಅದನ್ನ ನೋಡೋಣಂತೆ. ಸೊ ಮತ್ತೆ ಈಗ ಯುದ್ಧ, ಇವಾಗ ದುರ್ಯೋಧನ ಅವನು ದ್ರೋಣಾಚಾರ್ಯರ ಹತ್ರ ಬಂದಾಗ ಪಾಂಡವರ ಪಕ್ಷದಲ್ಲಿ ಯಾರೆಲ್ಲ ಇದ್ದಾರೆ ವೀರಾದಿ ವೀರರು, ಮತ್ತೆ ನಮ್ಮ ಪಕ್ಷದಲ್ಲಿ ಯಾರೆಲ್ಲ ಇದ್ದಾರೆ ವೀರಾದಿ ವೀರರು ಅಂತ ಹೇಳ್ಬಿಟ್ಟು ಎಲ್ಲವನ್ನ ಅವನು ವಿವರಿಸ್ತಾನೆ. ಅದಾದ್ಮೇಲೆ ಭೀಷ್ಮಾಚಾರ್ಯರನ್ನ ಅವ್ರನ್ನು ಹೊಗಳ್ತಾನೆ. ಅದಾದ್ಮೇಲೆ ಭೀಷ್ಮಾಚಾರ್ಯರನ್ನ ಮಾತ್ರ ಹೊಗಳಿದಾನೆ ಅಂತ ಹೇಳ್ಬಿಟ್ಟು ಬೇರೆಯವ್ರಿಗೆ ಮನಸ್ಸಿಗೆ ಅಳಕಾಗ್ಬಾರ್ದು ಅಂತ ಹೇಳ್ಬಿಟ್ಟು ಬೇರೆಯವರನ್ನು ಸಹ ಅವನು ಉತ್ತೇಜನ ಕೊಡ್ತಾನೆ. ನೀವೆಲ್ಲರನ್ನೂ ಸಹ ಭೀಷ್ಮಾಚಾರ್ಯರಿಗೆ ನೀವು ಸಹಕರಿಸಿ ಯುದ್ಧದಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದಾದ್ಮೇಲೆ ಭೀಷ್ಮಾಚಾರ್ಯರು ತನ್ನ ಮೊಮ್ಮಗನಿಗೆ ಒಂದ್ ಸ್ವಲ್ಪ ಸಂತೋಷ ಆಗ್ಲಿ ಅಂತ ಹೇಳ್ಬಿಟ್ಟು ಅವರು ಶಂಖವನ್ನ ಊದ್ತಾರೆ. ಅವರು ಶಂಖವನ್ನ ಊದಿದ್ಮೇಲೆ ಮತ್ತೆ ಬೇರೆ ಎಲ್ಲ ವೀರಾದಿ ವೀರರು ಅಲ್ಲಿ ನೆರೆದಿರೋರೆಲ್ಲರನ್ನೂ ಸಹ ತಮ್ಮ ತಮ್ಮ ಶಂಖಗಳನ್ನ ಊದ್ತಾರೆ. ಇದೇನಿದು ಶಂಖ ಊದುದನ್ನ ಒಂದು ಚರ್ಚೆ ಮಾಡ್ಬೇಕಾ ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ಇಲ್ಲಿ ನಮ್ಗೆ ತುಂಬಾ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು, ಈಗ ಕೃಷ್ಣ ಮತ್ತೆ ಅರ್ಜುನರು ಅವರಿಬ್ರು ಸಹ ತಮ್ಮ ತಮ್ಮ ಶಂಖಗಳನ್ನ ಊದ್ದಾಗ ಅಲ್ಲಿ ಅದನ್ನ ಅಲೌಕಿಕ ಧ್ವನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದು ಸಾಮಾನ್ಯವಾದ ಧ್ವನಿ ಅಲ್ಲ, ಅಲೌಕಿಕ ಧ್ವನಿ. ಅಂದ್ರೆ ಕೃಷ್ಣ ಮತ್ತೆ ಅರ್ಜುನರು ಆ ಶಂಖವನ್ನ ಊದ್ದಾಗ ಏನು ಆ ಧ್ವನಿ ಬಂತೋ ಅದು ಅಲೌಕಿಕವಾದ ಧ್ವನಿ ಅಂತ ಹೇಳ್ತಾರೆ. ಆ ಧ್ವನಿಯನ್ನ ಕೇಳಿ ಆ ಕೌರವರ ಹೃದಯವೆಲ್ಲವನ್ನೂ ಸಹ ಹೃದಯ ಛಿದ್ರವಾಯಿತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದು ತುಂಬಾ ಮುಖ್ಯವಾದದ್ದು. ಅಂದ್ರೆ ನಮ್ಗೆ ಯಾವಾಗ ಭಯ ಆಗತ್ತೆ ಅಲ್ವಾ? ಸೊ ಇವಾಗ ನಮ್ಮ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಅಂದಾಗ ಭಯ ಆಗತ್ತೆ. ಭಯದಲ್ಲಿ ಇದ್ದಾಗ ನಾವು ಯುದ್ಧವನ್ನ ಸರಿಯಾಗಿ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ನಮ್ಗೆ ಇದರಿಂದ ಏನ್ ಗೊತ್ತಾಗತ್ತೆ ಅಂತಂದ್ರೆ ಇಲ್ಲಿ ಕೌರವರಿಗೆ ಇಲ್ಲಿ ಅಪಜಯ ಆಗತ್ತೆ, ಅವರು ಇಲ್ಲಿ ಯುದ್ಧದಲ್ಲಿ ಸೋಲನ್ನ ಅಪ್ತಾರೆ ಅಂತ ಹೇಳ್ಬಿಟ್ಟು ನಾವ್ ಇದರಿಂದ ತಿಳ್ಕೋಬಹುದು. ಸೊ ಇಲ್ಲಿ ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸಘೋಷೋದಾರ್ಥ ರಾಷ್ಟ್ರಾನಾಂ ಹೃದಯ ವ್ಯಧಾರಯತ್ ನಿಭಶ್ಚ ಪೃಥ್ವೀಂ ಚೈವ ತುಮುಲೋ ಅಭ್ಯನುನಾದಯನ್. ಈ ಶಂಖಗಳ ನಾದದಿಂದ ತುಮುಲ ಉಂಟಾಯಿತು, ಭೂಮಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಯನ್ನು ಮಾಡುತ್ತಾ ಅದು ಕೌರವರ ಹೃದಯಗಳನ್ನ ಚೂರು ಚೂರು ಮಾಡಿತು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ನಾನು ಇದಕ್ಕಿಂತ ಮುಂಚೆ ಹೇಳಿದೆ ಅಲ್ಲ, ಈಗ ದುರ್ಯೋಧನ ಅವರು ಎರಡ ಪಕ್ಷದಲ್ಲಿ ಯಾರೆಲ್ಲ ವೀರಾದಿ ವೀರರಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರನ್ನ ಅವ್ರು ಹೇಳ್ತಾರೆ. ಆದ್ರೆ ಅವರು ಕೃಷ್ಣನ ಹೆಸರನ್ನೇ ಹೇಳೋದಿಲ್ಲ ಅಲ್ವಾ. ಸೊ ಕೃಷ್ಣನ ಆ ಸರ್ವೋಚ್ಚ ಸ್ಥಾನವನ್ನ ದುರ್ಯೋಧನ ಅರ್ಥ ಮಾಡ್ಕೊಂಡಿಲ್ಲ. ಸೊ ಅದೇ ತರನೇ ನಾವು ಸಹ ಕೃಷ್ಣನನ್ನ ನಾವ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿಲ್ಲ, ಕೃಷ್ಣನ ಸರ್ವೋಚ್ಚ ಸ್ಥಾನವನ್ನ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಸಹ ಇಲ್ಲಿ 18 ದಿನಗಳ ಕಾಲ ಈ ಭಗವದ್ಗೀತೆಯನ್ನ ನಾವು ತಿಳ್ಕೊಂಡ್ರು ಸಹ ಏನು ಉಪಯೋಗ ಇಲ್ಲ. ಈಗ ಹೇಗೆ ಧೃತರಾಷ್ಟ್ರನು ಸಹ ಈಗ ಸಂಜಯನ ಮೂಲಕ ಭಗವದ್ಗೀತೆಯನ್ನ ಕೇಳ್ತಾರೆ, ಆದ್ರೆ ಅವರಲ್ಲಿ ಏನು ಬದಲಾವಣೆ ಆಗೋದಿಲ್ಲ ಅಲ್ವಾ. ಯುದ್ಧಕ್ಕಿಂತ ಮುಂಚೆನೆ ಕೇಳೋದು. ಅವ್ರಿಗೇನಾದ್ರೂ ಬದಲಾವಣೆ ಆಗಿದ್ರೆ, ಕೃಷ್ಣನ ಸರ್ವೋಚ್ಚ ಸ್ಥಾನವನ್ನ ಅರ್ಥ ಮಾಡ್ಕೊಂಡಿದ್ರೆ ಅವ್ರು ಓಡೋಡಿ ಬಂದು ಅವ್ರು ಯುದ್ಧವನ್ನ ನಿಲ್ಲಿಸ್ತಾ ಇದ್ರು ಅಲ್ವಾ. ಇನ್ನ ಸಮಯ ಮೀರಿರ್ಲಿಲ್ಲ, ಯುದ್ಧವನ್ನ ಅವರು ನಿಲ್ಲಿಸ್ಬೋದಾಗಿತ್ತು ಅಲ್ವಾ. ಮತ್ತೆ ಅದೇ ತರನೇ ನಾವು ಸಹ ಈ 18 ದಿನಗಳ ಕಾಲ ನಾವು ಈ ಕೃಷ್ಣ ಏನ್ ಹೇಳ್ತಾರೋ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತಂತಂದ್ರೆ ನಾವು ಕೃಷ್ಣನ ಆ ಸರ್ವೋಚ್ಚ ಸ್ಥಾನವನ್ನ ಅರ್ಥ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ನಾವು ಖಂಡಿತ ಈ ಭಗವದ್ಗೀತೆಯ ಏನು ಅದರ ಮಹತ್ವ ಏನಿದೆ ಅದನ್ನ ನಾವು ಪಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇವಾಗ ನಾವು ಇಲ್ಲಿ ನೋಡೋಣಂತೆ, ಯುದ್ಧ ಶುರುವಾಗ್ಲಿಕ್ಕಿಂತ ಮುಂಚೆನೆ ಇಲ್ಲಿ ನಮ್ಗೆ ಹಲವಾರು ಸೂಚನೆಗಳು ಕಾಣಿಸ್ತಾ ಇದೆ. ಪಾಂಡವರಿಗೇನೆ ಜಯ ಅಂತ ನಮ್ಗೆ ಇವಾಗ ಗೊತ್ತಾಗೋಗ್ಬಿಟ್ಟಿದೆ, ಪಾಂಡವರೇ ಗೆದ್ದಿದ್ದು ಈ ಕುರುಕ್ಷೇತ್ರ ಯುದ್ಧದಲ್ಲಿ ಅಂತ. ಆದ್ರೆ ಆ ಯುದ್ಧಕ್ಕಿಂತ ಮುಂಚೆನೆ ಇಲ್ಲಿ ಪಾಂಡವರಿಗೆ ಜಯ ಅಂತ ಹೇಳ್ಬಿಟ್ಟು ಅಲ್ಲಿ ಎಲ್ಲ ಶುಭ ಚಿಹ್ನೆಗಳು ಅಲ್ಲಿ ಕಾಣಿಸ್ತಾ ಇದೆ. ಅದೇನೆಲ್ಲ ಶುಭ ಚಿಹ್ನೆಗಳಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ 9 ಶುಭ ಚಿಹ್ನೆಗಳನ್ನ ಹೇಳ್ತಾ ಇದ್ದಾರೆ. ಒಂದು ಧರ್ಮಕ್ಷೇತ್ರ, ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡಿರೋ ಹಾಗೇನೆ
ಕುರುಕ್ಷೇತ್ರವನ್ನ ಧರ್ಮಕ್ಷೇತ್ರ ಅಂತ ಕರೀತಾರೆ. ಅಂದ್ರೆ ಅಂದ್ರೆ ದೇವತೆಗಳು ಸಹ ಬಂದು ಇಲ್ಲಿ ಯಾವ್ದಾದ್ರು ಒಂದು ಧಾರ್ಮಿಕ ವಿಧಿಗಳಿದ್ರೆ ಅಲ್ಲಿ ಬಂದು ಅಲ್ಲಿ ಅದನ್ನ ನೆರವೇರಿಸ್ತಾ ಇದ್ದಂತೆ. ಮತ್ತೆ ಈ ಕುರುಕ್ಷೇತ್ರದಲ್ಲಿ ಯಾವುದೇ ಒಂದು ಅಂದ್ರೆ ಯುದ್ಧನೇ ಆಗ್ಲಿ ಅಥವಾ ಯಾವುದೇ ಒಂದು ಕಾರ್ಯ ನಡೆದಾಗ ಅಲ್ಲಿ ಯಾರು ಧರ್ಮಯುತವಾಗಿರ್ತಾರೋ ಅವ್ರಿಗೆ ಖಂಡಿತ ಅಲ್ಲಿ ಜಯ ದೊರಕ್ತಾ ಇತ್ತಂತೆ. ಮತ್ತೆ ನಮಗ್ ಗೊತ್ತಿರೋ ಹಾಗೇನೆ ಪಾಂಡವರು ಧರ್ಮದ ಪಕ್ಷದಲ್ಲಿದ್ದಾರೆ. ಇದರಿಂದ ನಮಗೆ ಗೊತ್ತಾಗುತ್ತೆ ಪಾಂಡವರಿಗೆ ಜಯ ಅಂತ ಹೇಳ್ಬಿಟ್ಟು. ಮತ್ತೆ ಶಂಖನಾದ ನಾವು ನೋಡಿದ್ವಿ ಅಲ್ವಾ, ಯಾವಾಗ ಪಾಂಡವರು ಶಂಖವನ್ನ ಊದ್ತಾರೋ ಆಗ ಕೌರವರಿಗೆ ಭಯ ಆಗತ್ತೆ, ಆದ್ರೆ ಪಾಂಡವರಿಗೆ ಯಾರಿಗೂ ಭಯ ಆಗೋದಿಲ್ಲ, ಯಾಕಂದ್ರೆ ದೇವೋತ್ತಮ ಪರಮಪುರುಷ ಅವರ ಜೊತೆಯಲ್ಲಿದ್ದಾರೆ. ಸೊ ಇದರಿಂದ ನಮ್ಗೆ ಗೊತ್ತಾಗುತ್ತೆ, ಈ ಶಂಖನಾದದ ಪರಿಣಾಮದಿಂದ ನಮ್ಗೆ ಗೊತ್ತಾಗುತ್ತೆ ಕೌರವರು ಇಲ್ಲಿ ಸೋಲನ್ನ ಅಪ್ತಾರೆ ಅಂತ ಹೇಳ್ಬಿಟ್ಟು. ಮತ್ತೆ ಕಪಿಧ್ವಜ ನಮಗ್ ಗೊತ್ತಿರೋ ಹಾಗೇನೆ ಅರ್ಜುನನ ರಥದಲ್ಲಿ ಆಂಜನೇಯ ಇದ್ದಾರೆ. ಆಂಜನೇಯ ಅವರು ರಾಮಾಯಣದಲ್ಲಿ ರಾಮನಿಗೆ ಗೆಲುವನ್ನ ತಂದ್ಕೊಟ್ಟಿದ್ದಾರೆ ಅಲ್ವಾ, ರಾವಣನ ಜೊತೆ ಯುದ್ಧವನ್ನ ಮಾಡಿದಾಗ ರಾಮನಿಗೆ ಗೆಲುವನ್ನ ತಂದ್ಕೊಟ್ಟಿದ್ದಾರೆ ನೋಡಿ. ಅಂತಹ ಆಂಜನೇಯನ್ನೇ ಇಲ್ಲಿ ಅರ್ಜುನನ ಜೊತೆಯಲ್ಲಿ ಇದ್ದಾರೆ. ಮತ್ತೆ ಸ್ವತಃ ರಾಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ವಾ, ಅವ್ರನ್ನು ಸಹ ಇಲ್ಲಿ ಅರ್ಜುನನ ಜೊತೆಯಲ್ಲಿದ್ದಾರೆ. ಇದರಿಂದ ನಮ್ಗೆ ಗೊತ್ತಾಗುತ್ತೆ ಅರ್ಜುನ ಅಂದ್ರೆ ಪಾಂಡವರಿಗೆನೆ ಇಲ್ಲಿ ಜಯ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತೆ 4ನೇದು ಅಂದ್ರೆ ನಮ್ಗೆ ಯಾವುದೇ ಒಂದು ಕೆಲಸವನ್ನ ಮಾಡ್ಬೇಕಂತಂದ್ರೆ ಅದಕ್ಕೆ ಬೇಕಾಗಿರೋ ಸಲಕರಣೆಗಳನ್ನು ಸಹ ಸರಿಯಾಗಿ ಇರ್ಬೇಕು ಅಲ್ವಾ. ಅದೇ ತರನೇ ಇಲ್ಲಿ ಅರ್ಜುನನ ಹತ್ರ ದೈವಿಕ ರಥ ಇದೆ, ಇಂದ್ರ ಕೊಟ್ಟಿರುವಂತಹ ಈ ದೈವಿಕ ರಥ ಇದೆ. ಈ ರಥದಿಂದ ಅವನು ಯಾವ ದಿಕ್ಕಿನಲ್ಲಿ ಬೇಕಾದ್ರೂ ಅವನು ಚಲಿಸಬಹುದು, ಅಂತಹ ಒಂದು ರಥ ಇರುತ್ತೆ. ಮತ್ತೆ ಅವನ ಹತ್ರ ಗಾಂಡೀವ ಇದೆ, ಮತ್ತೆ ಪಾಶುಪತಾಸ್ತ್ರ, ಶಿವನಿಂದ ಪಡೆದಿರುವಂತಹ ಪಾಶುಪತಾಸ್ತ್ರ ಇದೆ. ಇದರಿಂದ ನಮ್ಗೆ ಗೊತ್ತಾಗುತ್ತೆ ಅರ್ಜುನನಿಗೆ ಜಯ ಸಿಗಬಹುದು ಅಂತ ಹೇಳ್ಬಿಟ್ಟು. ಮತ್ತೆ ತ್ಯಕ್ತ ಜೀವಿತ ಅಂದ್ರೆ ಇದನ್ನ ಯಾರು ಹೇಳ್ತಾರೆ ಅಂತಂದ್ರೆ ದುರ್ಯೋಧನ ಹೇಳ್ತಾರೆ. ದುರ್ಯೋಧನ ಅವನು ಹೇಳ್ತಾನಲ್ವಾ, ಅಂದ್ರೆ ಪ್ರತಿಯೊಬ್ಬರನ್ನ ಅವನು ವಿವರಿಸ್ತಾ ಇದ್ದಾನೆ. ನಮ್ಮ ಪಕ್ಷದಲ್ಲಿ ಯಾರೆಲ್ಲ ವೀರಾದಿ ವೀರರಿದ್ದಾರೆ, ಅವರ ಪಕ್ಷದಲ್ಲಿ ಯಾರೆಲ್ಲ ವೀರಾದಿ ವೀರರಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ವಿವರಿಸ್ತಾ ಇರ್ಬೇಕಾದ್ರೆ ಅವರು ಒಂದು ಮಾತನ್ನ ಹೇಳ್ತಾರೆ ದುರ್ಯೋಧನ. ಅಂದ್ರೆ ಅಂದ್ರೆ ತನ್ನ ಪ್ರಾಣವನ್ನೇ ತ್ಯಾಗ ಮಾಡುವಂತಹ, ಪ್ರಾಣವನ್ನೇ ಕೊಡ್ಲಿಕ್ಕೆ ಸಿದ್ಧರಾಗಿರುವಂತಹ ವೀರಾದಿ ವೀರರು ನನ್ನ ಜೊತೆ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ಒಂದು ಇವಾಗ ಯುದ್ಧದಲ್ಲಿ ಇವಾಗ ಪ್ರಾಣವನ್ನ ಕಳ್ಕೋತಾರೆ ಅನ್ನೋ ಒಂದು ಮಾತನ್ನ ನಾವಿಲ್ಲಿ ಆಡ್ತಾ ಇದ್ದಾನೆ ದುರ್ಯೋಧನ ಅಂತಂದ್ರೆ ಏನ್ ಅರ್ಥ ಅಂದ್ರೆ ಅವನು ಇವಾಗ ಅಶುಭವನ್ನ ನುಡಿತಾ ಇದ್ದಾನೆ. ಇದರಿಂದ ನಮ್ಗೆ ಗೊತ್ತಾಗ್ತಾ ಇದೆ ಅಂದ್ರೆ ಪಾಂಡವರಿಗೆ ಜಯ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತೆ ಮೋಕ್ಷದ ಏಕಾದಶಿ. ಸೊ ಇವಾಗ ಇವತ್ತೂ ಸಹ ಗೊತ್ತಿಲ್ಲ ಅಂದ್ರೆ ಯಾರೆಲ್ಲ ಇವಾಗ ಹೊಸದಾಗಿ ನೀವು ಈ ಭಗವದ್ಗೀತೆ ಕಾರ್ಯಕ್ರಮವನ್ನ ಮೊದಲ ಬಾರಿ ಕೇಳ್ತಾ ಇದ್ದೀರಾ ಅಂತಂದ್ರೆ ಈ ದಿನ ಇದು ಏಕಾದಶಿ, ತುಂಬಾನೇ ಭಗವಂತನಿಗೆ ಪ್ರಿಯವಾದ ದಿನ ಅಲ್ವಾ. ಇವಾಗ ನಾವು ಸಹ ನಮ್ಮ ಬರ್ತಡೇ ದಿವಸ ನಾವೇನ್ ಮಾಡ್ತೀವಿ, ಯಾರು ಏನೇ ಕೇಳಿದ್ರು ಸಹ ನಾವು ಕೊಟ್ಬಿಡ್ತೀವಿ ಅಲ್ವಾ. ಸೊ ಇವಾಗ ನಾವು ಅಂತಹ ಒಂದು ಶುಭ ದಿನದಲ್ಲಿ ಈ ಕುರುಕ್ಷೇತ್ರ ಯುದ್ಧ ಶುರುವಾಗತ್ತೆ. ಅಂದ್ರೆ ಈಗ ಭಗವಂತ ದೇವೋತ್ತಮ ಪರಮಪುರುಷ ಕೃಷ್ಣ ಪಾಂಡವರ ಕಡೆ ಇದ್ದಾನೆ ಅಲ್ವಾ. ಮೋಕ್ಷದ ಏಕಾದಶಿ ಈ ಶುಭ ದಿನ ಸೂಚನೆಯನ್ನ ಕೊಡ್ತಾ ಇದೆ ಪಾಂಡವರಿಗೆ ಗೆಲುವು ಅಂತ ಹೇಳ್ಬಿಟ್ಟು. ಮತ್ತೆ ಋಷಿಕೇಶ ಅಂತಂದ್ರೆ ಈ ಇಂದ್ರಿಯಗಳ ಒಡೆಯ, ಈ ನಮ್ಗೆ ಪಂಚೇಂದ್ರಿಯಗಳೆಲ್ಲ ಇದೆಯಲ್ಲ, ಆ ಇಂದ್ರಿಯಗಳ ಒಡೆಯ ಯಾರು ಅಂತಂದ್ರೆ ಕೃಷ್ಣ. ಆ ಋಷಿಕೇಶನೇ ಇಲ್ಲಿ ಅರ್ಜುನನಿಗೆ ಇಲ್ಲಿ ಮಾರ್ಗದರ್ಶಕನಾಗಿ ಪಾಂಡವರ ಜೊತೆ ಇದ್ದಾನೆ. ಇದರಿಂದ ನಮ್ಗೆ ಗೊತ್ತಾಗುತ್ತೆ ಯಾರ ಮಾರ್ಗದರ್ಶನದಲ್ಲಿ ಈ ಯುದ್ಧ ನಡೀತಾ ಇದೆ ಅವರೇನೆ ಇಲ್ಲಿ ಪಾಂಡವರ ಜೊತೆ ಇರೋದ್ರಿಂದ ಇಲ್ಲಿ ಪಾಂಡವರಿಗೆನೆ ಜಯ ಅಂತ ಹೇಳಿ ನಮ್ಗೆ ಗೊತ್ತಾಗ್ತಾ ಇದೆ. ಮತ್ತೆ ಎಲ್ಲಿ ಕೃಷ್ಣ ಇರ್ತಾರೋ ಅಲ್ಲಿ ಭಾಗ್ಯಲಕ್ಷ್ಮಿ ಇರ್ತಾರೆ ಅಲ್ವಾ, ಎಲ್ಲಿ ವಿಷ್ಣು ಇರ್ತಾರೋ ಅಲ್ಲಿ ಲಕ್ಷ್ಮಿ ಇರ್ತಾರೆ. ಸೊ ಅದೇ ತರ ಇಲ್ಲಿ ಋಷಿಕೇಶ ಎಲ್ಲಿದಾರೋ ಅಲ್ಲಿ ಭಾಗ್ಯಲಕ್ಷ್ಮಿ ಇರೋದ್ರಿಂದ ಸೊ ಆ ಭಾಗ್ಯ ದೇವತೆಯ ಕೃಪಾ ಕಟಾಕ್ಷ ಪಾಂಡವರಿಗಿದೆ. ಅದರಿಂದ ಪಾಂಡವರಿಗೆ ಗೆಲುವು ಅಂತ ಹೇಳಿ ನಮ್ಗೆ ಗೊತ್ತಾಗ್ತಾ ಇದೆ. ಸೊ ಈ 9 ಕಾರಣಗಳನ್ನ ನಮ್ಗೆ ಇಲ್ಲಿ ಪ್ರಭುಪಾದರು ತಿಳಿಸಿಕೊಡ್ತಾ ಇದ್ದಾರೆ ಪಾಂಡವರಿಗೆ ಜಯ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಫಸ್ಟ್ನೇದು ಧರ್ಮಕ್ಷೇತ್ರ, 2ನೇದು ಶಂಖನಾದ, ಕಪಿಧ್ವಜ, ದೈವಿಕ ರಥ, ಗಾಂಡೀವ, ಪಾಶುಪತಾಸ್ತ್ರ, ತ್ಯಕ್ತ ಜೀವಿತ, ಮೋಕ್ಷದ ಏಕಾದಶಿ, ಮತ್ತೆ ಋಷಿಕೇಶ ಅಂದ್ರೆ ಕೃಷ್ಣ, ಮತ್ತೆ ಭಾಗ್ಯಲಕ್ಷ್ಮಿ. ಈ ಎಲ್ಲ ಶುಭ ಸೂಚನೆಗಳು ಆ ಯುದ್ಧ ಭೂಮಿಯಲ್ಲಿ ಕಾಣಿಸ್ತಾ ಇದೆ. ಇದರಿಂದ ನಮ್ಗೆ ಗೊತ್ತಾಗ್ತಾ ಇದೆ ಪಾಂಡವರಿಗೆ ಜಯ ಅಂತ ಹೇಳ್ಬಿಟ್ಟು. ಸೊ ಈಗ ನಮ್ಗೆ ಕೊನೆಯದಾಗಿ ನಾವಿವಾಗ ಅರ್ಜುನ ವೀಕ್ಷಣೆಯನ್ನ ಮಾಡ್ತಾನೆ ಇವಾಗ ಯುದ್ಧ ಭೂಮಿಯನ್ನ, ಅದ್ರ ಬಗ್ಗೆ ನಾವು ತಿಳ್ಕೊತಾ ಇದೀವಿ. ಇದನ್ನ ಅರ್ಜುನ ವಿಷಾದ ಯೋಗ ಅಂತಾನೂ ಸಹ ಕರೀತಾರೆ. ಈ ಸೈನ್ಯಾವಲೋಕನ ಅಂತ ಹೇಳ್ಬಿಟ್ಟು ಈ ಮೊದಲನೇ ಅಧ್ಯಾಯದ ಹೆಸರು ಏನಿದೆ ಅದಕ್ಕೆ ಇನ್ನ ಒಂದು ಹೆಸರು ಏನು ಅಂತಂದ್ರೆ ಅರ್ಜುನ ವಿಷಾದ ಯೋಗ ಅಲ್ವಾ. ನಾವಿವಾಗ ಧೃತರಾಷ್ಟ್ರನ ಮನಸ್ಥಿತಿನ ನೋಡಿದ್ವಿ, ಸೈನ್ಯವನ್ನ ನೋಡಿದ್ಮೇಲೆ ಅಂದ್ರೆ ಆ ವಿವರಣೆಯನ್ನ ಕೇಳಿದ್ಮೇಲೆ ಅವನ ಮನಸ್ಥಿತಿ ಏನು ಅಂತ ನಾವು ತಿಳ್ಕೊಂಡ್ವಿ. ಅದೇ ತರ ದುರ್ಯೋಧನನನ್ನ ನಾವು ನೋಡಿದ್ವಿ, ಆ ಸೈನ್ಯವನ್ನ ನೋಡಿದ್ಮೇಲೆ ಅವನ ಮನಸ್ಥಿತಿ ಏನು ಅಂತ ನಾವು ತಿಳ್ಕೊಂಡ್ವಿ. ಈಗ 3ನೇದಾಗಿ ಅರ್ಜುನನ ಮನಸ್ಥಿತಿನ ನಾವು ಇವಾಗ ನೋಡ್ತಾ ಇದೀವಿ. ಸೊ ಇವಾಗ ಅರ್ಜುನ ಯಾಕೆ ವಿಷಾದವನ್ನು ವ್ಯಕ್ತಪಡಿಸ್ತಾನೆ, ಅವನು ಇವಾಗ ಯುದ್ಧವನ್ನ ಮಾಡ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡೇ ಬಂದಿದ್ದಾನೆ, ಯಾಕೆ ಈಗ ಅವನು ದುಃಖ ಭರಿತನ ಆಗ್ತಾನೆ ಅಂತ ಹೇಳ್ಬಿಟ್ಟು ನಾವಿವಾಗ ನೋಡೋಣಂತೆ. ಈಗ ನಮಗ್ ಗೊತ್ತಿರೋ ಹಾಗೇನೆ ಕೃಷ್ಣ ಪಾರ್ಥ ಸಾರಥಿ ಆಗಿದ್ದಾನೆ ಅಲ್ವಾ. ಅರ್ಜುನನನ್ನ ಪಾರ್ಥ, ಪೃಥೆಯ ಮಗ, ಕುಂತಿಯ ಮಗ ಪಾರ್ಥ. ಸೊ ಪಾರ್ಥನಿಗೆ ಸಾರಥಿ ಆಗಿದ್ದಾನೆ ದೇವೋತ್ತಮ ಪರಮ ಪುರುಷ. ಈಗ ಅಂತವ್ರು ಈಗ ಅರ್ಜುನನಿಗೆ ಸಾರಥಿ ಆಗಿದ್ದಾರೆ ಅಂತಂದ್ರೆ ಅರ್ಜುನನನ್ನ ನಾವು ಸಾಮಾನ್ಯ ಅಂತ ನಾವು ಭಾವಿಸಬಾರ್ದು.
ಅಲ್ವಾ. ಇವಾಗ ನಾವೇನಾದ್ರೂ ಇವಾಗ ನಾವು ನಮ್ಮ ಜ್ಞಾನ ಯಾವ ತರ ಇದೆ ಅಂತ ನಾವು ಅರ್ಜುನಿಗೆ ತುಂಬಾ ಮಹತ್ವವಾದ ಸ್ಥಾನವನ್ನ ಕೊಡೋದಿಲ್ಲ. ನಮ್ಗೆ ಈಗ ಭಗವದ್ಗೀತೆಗೆ ಬಂದ್ಮೇಲೆ ಈ ಯಥಾರೂಪವನ್ನ ನಾವು ಪ್ರಭುಪಾದರ ಮೂಲಕ ತಿಳ್ಕೊಂಡ್ಮೇಲೆ ನಮಗೆ ಅರ್ಜುನನ ಸ್ಥಾನ ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ನಾವು ಅರ್ಜುನನ ಸ್ಥಾನವನ್ನ ನಾವು ಕಡಿಮೆ ಮಾಡಿ ನೋಡಿದ್ರೆ ನಾವು ಈ ಭಗವದ್ಗೀತೆನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ದೇವೋತ್ತಮ ಪರಮಪುರುಷನೇ ಅರ್ಜುನನಿಗೆ ಸಾರಥಿ ಆಗಿದ್ದಾನೆ ಅಂತಂದ್ರೆ ನಾವು ಅರ್ಜುನನ ಸ್ಥಾನವನ್ನ ನಾವು ಎಷ್ಟು ಅಂದ್ರೆ ಮಹತ್ವವನ್ನ ನಾವು ಕೊಡ್ಬೇಕಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅಂತಹ ಅಂದ್ರೆ ಅರ್ಜುನ ಈಗ ಕೃಷ್ಣನಿಗೆ ಹೇಳ್ತಾ ಇದ್ರೆ, ನೀನು 2 ಸೈನ್ಯಗಳ ಮಧ್ಯೆ ರಥವನ್ನ ತಗೊಂಡ್ ಹೋಗಿ ನಿಲ್ಸು ಕೃಷ್ಣ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಅಲ್ಲ ನೋಡಿ, ಇದೊಂದೇ ಒಂದು ಅರ್ಜುನನ ಇಚ್ಛೆ ಅರ್ಜುನನನ್ನ ವಿಷಾದಕ್ಕೆ ಒಳಗಾಗೋ ತರ ಮಾಡುತ್ತೆ. ಆದ್ರೆ ನಾವು ಅದನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕು, ಯಾಕೆ ಅರ್ಜುನ ವಿಷಾದಕ್ಕೆ ಒಳಗಾಗ್ತಾನೆ ಅಂತ ಹೇಳ್ಬಿಟ್ಟು. ಈಗ ನಾವು ನೋಡೋಣಂತೆ ಅರ್ಜುನ ಏನ್ ಹೇಳ್ತಾನೆ. ಹಾ ಮಾತಾಜಿ, ಓಕೆ ಮಾತಾಜಿ. ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಅಟೆಂಡೆನ್ಸ್ ಲಿಕ್ ಹಾಕಿದ್ರ ಮಾತಾಜಿ? ಹಾಕಿದ್ದೀನಿ ಮಾತಾಜಿ, ಎಲ್ಲರಿಗೂ ಅದು ಓಕೆ. ಹರೇ ಕೃಷ್ಣ. ಎಲ್ಲರೂ ಸಹ ಅಟೆಂಡೆನ್ಸ್ ಅನ್ನ ಹಾಕಿ, ಅಟೆಂಡೆನ್ಸ್ ಲಿಂಕ್ ಅನ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ ಮಾತಾಜಿ. ಎಲ್ಲರೂ ಒಂದೇ ಒಂದ್ ನಿಮಿಷ ತಗೊಳುತ್ತೆ ಅಷ್ಟೇನೆ. ನೀವು ಒಂದು ಕ್ಷಣ ನೀವು ಅದೊಂದು ಸಮಯ ತಗೊಂಡ್ಬಿಟ್ಟು ನೀವು ಎಲ್ಲರೂ ಅಟೆಂಡೆನ್ಸ್ ಅನ್ನ ಹಾಕಿ. ಹರೇ ಕೃಷ್ಣ. ಓಕೆ. ಅರ್ಜುನ ಉವಾಚ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶುಷ್ಯತಿ. ಅರ್ಜುನ ಹೇಳಿದನು, ಕೃಷ್ಣ, ಯುದ್ಧಾಭಿಲಾಷೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ನನ್ನ ನೆಂಟರಿಷ್ಟರನ್ನ ನೋಡಿ ನನ್ನ ಅವಯವಗಳು ಕಂಪಿಸುತ್ತಿವೆ ಮತ್ತು ಬಾಯಿಯು ಒಣಗುತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಅರ್ಜುನ ಕೃಷ್ಣನಿಗೆ ಏನಂತ ಹೇಳ್ತಾರೆ, 2 ಸೈನ್ಯಗಳ ಮಧ್ಯೆ ನನ್ನ ರಥವನ್ನ ಸ್ಥಾಪಿಸು ಅಂತ ಹೇಳ್ತಾರೆ. ತಗೊಂಡು ಹೋಗು ಕೃಷ್ಣ ಅಲ್ಲಿಗೆ ಅಂತ ಹೇಳ್ತಾರೆ. ಆದ್ರೆ ಕೃಷ್ಣ ಎಲ್ಲಿ ನಿಲ್ಲಿಸ್ತಾರೆ ಅಂತಂದ್ರೆ, ಎಲ್ಲಿ ಭೀಷ್ಮ ಇದ್ದಾರೆ, ಎಲ್ಲಿ ದ್ರೋಣಾಚಾರ್ಯರಿದ್ದಾರೆ ಅಲ್ಲಿ ನಿಲ್ಲಿಸ್ತಾರೆ ಅರ್ಜುನನ ಆ ರಥವನ್ನ. ಸೊ ಇವಾಗ ಅರ್ಜುನ ಯಾರನ್ನ ನೋಡ್ತಾ ಇದ್ದಾರೆ, ಅಲ್ಲಿ ತನಗೆ ವಿದ್ಯೆಯನ್ನ ಹೇಳ್ಕೊಟ್ಟಿರುವಂತಹ ದ್ರೋಣಾಚಾರ್ಯರನ್ನ ನೋಡ್ತಾ ಇದ್ದಾರೆ. ತಮ್ಗೆ ತಂದೆ ಇಲ್ಲ ಅಲ್ವಾ, ಅವ್ರಿಗೆ ಪಾಂಡವರಿಗೆ ತುಂಬಾ ಚಿಕ್ಕ ವಯಸ್ಸಲ್ಲೇ ಅವ್ರ ತಂದೆನ ಕಳ್ಕೊತಾರೆ. ಅವ್ರ ಬಾಂಧವರೇ ಇರೋದು ಅಲ್ವಾ ಅಲ್ಲಿ. ಅಂದ್ರೆ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಮತ್ತೆ ಗುರುಗಳಾದ ಕೃಪಾಚಾರ್ಯರು ಸಹ ಅಲ್ಲಿ ಇದ್ದಾರೆ. ಮತ್ತೆ ತಂದೆಯ ಸಮಾನರಾದವರು ಅಲ್ಲಿದ್ದಾರೆ. ಎಲ್ಲರೂ ನೆಂಟರಿಷ್ಟರೇ, ಬಂಧು ಬಾಂಧವರೇ, ಮತ್ತೆ ಗೆಳೆಯರು ಇದ್ದಾರೆ. ಮತ್ತೆ ಏನು ಅವರ ಹಿತವನ್ನ ಬಯಸೋರು ಅವರೇ ಅಲ್ಲೆಲ್ಲ ಕಾಣಿಸ್ತಾ ಇರೋದು. ಅದಕ್ಕೋಸ್ಕರ ಇವನ್ನೆಲ್ಲ ನೋಡಿದ್ಮೇಲೆ ಅರ್ಜುನನಿಗೆ ಏನನ್ನಿಸ್ತು ಅಂತಂದ್ರೆ, ಅಂದ್ರೆ ಇವ್ರ ಜೊತೆ ನಾನು ಯುದ್ಧವನ್ನ ಮಾಡ್ಬೇಕಾ ಅಂತ ಹೇಳ್ಬಿಟ್ಟು ಅವ್ರನ್ನ ನೋಡಿ ಅಷ್ಟು ಅವನು ಸಂಕಲ್ಪ ಮಾಡ್ಕೊಂಡ್ ಬಂದಿರ್ತಾರೆ, ಯುದ್ಧವನ್ನ ಮಾಡ್ಬೇಕು, ನಮ್ಗೆ ಅನ್ಯಾಯ ಆಗಿದೆ, ನಾವು ಗೆಲುವನ್ನ ಪಡ್ಬೇಕು ಅಂತ ಬಂದಿರುವಂತಹ ಅರ್ಜುನ ಈಗ ನನ್ನ ಇವರನ್ನೆಲ್ಲ ನೋಡಿದ್ಮೇಲೆ ನಾನು ಇವ್ರ ಜೊತೆ ಯುದ್ಧ ಮಾಡ್ಬೇಕಾ ಅಂತ ನನ್ಗೆ ಯೋಚನೆ ಮಾಡಿದ್ಮೇಲೆ ನನ್ನ ಅವಯವಗಳೆಲ್ಲ ಕಂಪಿಸ್ತಾ ಇದೆ, ಬಾಯಿ ಒಣಗ್ತಾ ಇದೆ ಅಂತ ಹೇಳ್ಬಿಟ್ಟು ಇನ್ನ ಅವನ ದೇಹದಲ್ಲಿ ಏನೆಲ್ಲ ಆಗ್ತಾ ಇದೆ ಬದಲಾವಣೆ ಅದನ್ನೆಲ್ಲ ಹೇಳ್ತಾ ಇದ್ದಾನೆ. ನನ್ನ ಇಡೀ ಶರೀರವೇ ಕಂಪಿಸ್ತಾ ಇದೆ, ನನ್ನ ಕೂದಲು ನಿಮಿರ್ತಾ ಇದೆ, ಗಾಂಡೀವ ನನ್ನ ಕೈಯಿಂದ ಜಾರ್ತಾ ಇದೆ, ನನ್ನ ಚರ್ಮ ಉರಿತಾ ಇದೆ, ನನಗೆ ನಿಂತ್ಕೊಳ್ಲಿಕ್ಕೂ ಆಗ್ತಾ ಇಲ್ಲ, ನನ್ನ ಮನಸ್ಸೆಲ್ಲ ಸುತ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಜುನ ಕೃಷ್ಣನಿಗೆ ಹೇಳ್ತಾ ಇದ್ದಾರೆ. ನೋಡಿ, ಅರ್ಜುನ ನಮಗೆ ಗೊತ್ತಿರೋ ಹಾಗೇನೆ ಗಾಂಡೀವಧಾರಿ ಅಲ್ವಾ. ಮತ್ತೆ ಅವನು ಪಾಶುಪತಾಸ್ತ್ರವನ್ನ ಶಿವನೊಡನೆ ಯುದ್ಧವನ್ನ ಮಾಡಿ ಪಾಶುಪತಾಸ್ತ್ರವನ್ನ ಅವನು ಪಡೆದಿದ್ದಾನೆ. ನೋಡಿ, ಇವಾಗ ನಾವು ಹತ್ತರಿಂದ ನೋಡಿದ್ರೆ ಇಲ್ಲಿ ಅರ್ಜುನ ಕಣ್ಣೀರನ್ನ ಹಾಕ್ತಾ ಇದ್ದಾನೆ ಅಲ್ವಾ. ಆದ್ರೆ ನಮ್ಗೆ ಇದನ್ನೆಲ್ಲ ನೋಡಿದ್ರೆ ನಮ್ಗೆ ಏನ್ ಅನ್ಸುತ್ತೆ, ನಮ್ಗೆ ಇವಾಗ ಎಕ್ಸಾಮ್ಗೆ ಹೋಗ್ಬೇಕಂತಂದ್ರೆ ನಮ್ಗೂ ಸಹ ಇದೆಲ್ಲ ಅಂದ್ರೆ ಈ ಸಿಂಪ್ಟಮ್ಸ್ ಅನ್ನೆಲ್ಲಾನು ನಾವು ಸಹ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ ಅಲ್ವಾ. ಅಂದ್ರೆ ನಮ್ಗೆ ಇದೆಲ್ಲಾನು ಸಹ ಭಯದಿಂದ ಆಗ್ತಾ ಇದೆ. ಆದ್ರೆ ಇಲ್ಲಿ ಅರ್ಜುನ ಭಯದಿಂದ ಅಥವಾ ಅವನು ಹೇಡಿತನ ಬಂದಿದೆ, ಅಯ್ಯೋ ನಾನು ಇವ್ರದ್ದು 11 ಅಕ್ಷೋಹಿಣಿ ಸೈನ್ಯ, ಇವ್ರ ಜೊತೆ ನಾನು ಯುದ್ಧ ಮಾಡ್ಬೇಕಾ, ನಮ್ ಕೈಲಿ ಆಗತ್ತಾ ಅಂತ ಹೇಳ್ಬಿಟ್ಟು ಅವನು ಹೇಡಿತನದಿಂದ ಅವನಿಲ್ಲಿ ಈ ಎಲ್ಲಾ ಏನೆಲ್ಲ ದೇಹದಲ್ಲಿ ಲಕ್ಷಣಗಳಾಗ್ತಿದೆ ಇದೆಲ್ಲೂ ಸಹ ಅದರಿಂದ ಬರ್ತಾ ಇಲ್ಲ. ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ, ಈ ಎಲ್ಲಾ ಚಿಹ್ನೆಗಳು ಏನೆಲ್ಲ ನಾವು ನೋಡ್ತಾ ಇದೀವಿ ಅವನ ದೇಹದಲ್ಲಿ ಆಗ್ತಾ ಇರೋದೆಲ್ಲನೂ ಸಹ ಅವನ ಮೃದು ಹೃದಯವನ್ನ ನಮ್ಗೆ ತೋರಿಸ್ತಾ ಇದೆ, ಅವನ ಕರುಣೆಯ ಮನಸ್ಥಿತಿಯನ್ನ ತೋರಿಸ್ತಾ ಇದೆ ಅಲ್ವಾ. ಈ ಕರುಣೆಯ ಮನಸ್ಥಿತಿ ಭಗವಂತನ ಭಕ್ತರಿಗೆ ಮಾತ್ರನೇ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಲ್ವಾ. ಇವಾಗ ನಮ್ಗೆ ಅನ್ಯಾಯ ಆಗಿದ್ರೆ ನಾವ್ ಏನ್ ಅಂತೀವಿ, ಅವ್ನಿಗೆ ಹಂಗೆ ಆಗ್ಲಿ ಇನ್ನ ಹಂಗೆ ಆಗ್ಲಿ ಅಂತ ನಾವು ಯೋಚನೆ ಮಾಡ್ತೀವಿ ಹೊರತು ಅಯ್ಯೋ ನಾವ್ ಇವ್ರನ್ನ ಸಾಯಿಸ್ಬೇಕಂತ ನಾವು ಯೋಚನೆ ಮಾಡೋದಿಲ್ಲ. ಆದ್ರೆ ಇಲ್ಲಿ ಅರ್ಜುನ ತುಂಬಾನೇ ಕರುಣೆಯ ಹೃದಯ, ಒಂದು ಮೃದು ಮನಸ್ಸು, ಅದನ್ನ ನಮ್ಗೆ ಈ ಎಲ್ಲಾ ಅವನ ದೇಹದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಈ ಲಕ್ಷಣಗಳನ್ನ ನೋಡಿ ನಾವು ಅರ್ಥ ಮಾಡ್ಕೋಬಹುದು. ನೋಡಿ, ಮತ್ತೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಒಂದೇ ಕಾರಣ ಏನ್ ಗೊತ್ತಾಯ್ತು, ಅವನು ಸುಮ್ನೆ ನಾನು ಯುದ್ಧ ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಕೃಷ್ಣನಿಗೆ ಕಾರಣಗಳನ್ನ ಕೊಡ್ತಾ ಇದ್ದಾರೆ, ನಾನು ಯಾಕೆ ಯುದ್ಧವನ್ನ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು. ಮೊದಲನೇ ಕಾರಣ, ನನಗೆ ಕರುಣೆ ಬರ್ತಾ ಇದೆ ಇವ್ರನ್ನೆಲ್ಲ ನೋಡ್ತಾ ಇದ್ರೆ, ನನ್ನ ಬಂಧು ಬಾಂಧವರ ಜೊತೆ ನಾನು ಯುದ್ಧವನ್ನ ಮಾಡ್ಬೇಕಾ, ಇವ್ರನ್ನೆಲ್ಲ ನಾನು ಕೊಲ್ಬೇಕಾ ಅಂತ ಹೇಳ್ಬಿಟ್ಟು ನನಗೆ ಕರುಣೆ ಬರ್ತಾ ಇದೆ ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಅಂತ ಹೇಳ್ತಾ ಇದ್ರೆ.
ಮತ್ತೆ ಇಲ್ಲಿ ಎರಡನೇ ಕಾರಣವನ್ನ ಕೊಡ್ತಾ ಇದ್ದಾರೆ, ಏನಂತಂದ್ರೆ ಸಂತೋಷ ಇಲ್ಲ ಅಂತ ಹೇಳ್ತಿದ್ದಾರೆ. ಇವಾಗ ನೋಡಿ, ನಾವು ಯಾವುದೇ ಒಂದು ಪಾರ್ಟಿ ಮಾಡ್ಕೋಬೇಕಾದ್ರೆ, ಒಂದು ಬರ್ತ್ಡೇ ಪಾರ್ಟಿ ಮಾಡ್ಕೋಬೇಕಂದ್ರೆ ನಾನು ಒಬ್ಳೆ ಒಂದು ದೊಡ್ಡ ಕೇಕ್ ತಂದು ನಾನು ಒಬ್ಳೆ ಕಟ್ ಮಾಡ್ಕೊಂಡ್ರೆ ಏನ್ ಸಂತೋಷ ಸಿಗುತ್ತೆ? ಏನ್ ಸಂತೋಷ ಸಿಗಲ್ಲ ಅಲ್ವಾ? ಎಲ್ಲರೂ ಸೇರ್ಬೇಕು, ಅವಾಗ ನಮ್ಮ ಸಂತೋಷ 100 ಮಡಿ ಆಗತ್ತೆ ಅಲ್ವಾ? ಅದೇ ತರನೇ ಇವಾಗ ಇಲ್ಲಿ ಗೆದ್ರೆ ಆ ಸಂತೋಷವನ್ನ ಹಂಚ್ಕೋಬೇಕು ಅಂತಂದ್ರೆ ಇವರೆಲ್ಲ ಇರ್ಬೇಕು, ಬಂಧು ಬಾಂಧವರೆಲ್ಲ ಇರ್ಬೇಕು. ಆದ್ರೆ ಇಲ್ಲಿ ಯುದ್ಧದಲ್ಲಿ ಇವರೆಲ್ಲರನ್ನೂ ಸಹ ಪ್ರಾಣವನ್ನ ಕಳ್ಕೊಂಡ್ರೆ ಯಾರ ಜೊತೆ ಅವರು ಸಂತೋಷವನ್ನ ಹಂಚ್ಕೋತಾರೆ ಅಲ್ವಾ? ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಚ ಶ್ರೇಯೋ ಅನುಪಶ್ಯಾಮಿ ಹತ್ವಾ ಸ್ವಜನಂ ಆಹವೇ ನ ಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿಚ. ಅನುವಾದ: ಹೇ ಕೃಷ್ಣ, ಯುದ್ಧದಲ್ಲಿ ನನ್ನ ಬಂಧುಗಳನ್ನೇ ಕೊಲ್ಲುವುದರಿಂದ ನನಗೆ ಯಾವ ಶ್ರೇಯಸ್ಸು ಆಗಲಾರದು. ಅನಂತರವೂ ನಾನು ಯಾವುದೇ ವಿಜಯವನ್ನಾಗಲಿ ರಾಜ್ಯವನ್ನಾಗಲಿ ಸುಖವನ್ನಾಗಲಿ ಬಯಸಲಾರೆ ಅಲ್ವಾ? ಅವರೆಲ್ಲ ಪ್ರಾಣವನ್ನ ಕಳ್ಕೊಂಡ್ರೆ ಅಲ್ವಾ, ನನ್ಗೆ ರಾಜ್ಯ ಪಡ್ಕೊಂಡಾದ್ರೂ ಏನ್ ಪ್ರಯೋಜನ ಅಲ್ವಾ? ನಾನು ಅದರ ನಿಜವಾದ ಸಂತೋಷ ನನಗೆ ಸಿಕ್ಕತ್ತಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದಾರೆ. ಈ ಇಂತಹ ವಿಜಯವನ್ನಾಗಲಿ ರಾಜ್ಯವನ್ನಾಗ್ಲಿ ಸುಖವನ್ನಾಗ್ಲಿ ನಾನು ಬಯಸೋದಿಲ್ಲ ಕೃಷ್ಣ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣನಿಗೆ ಹೇಳ್ತಾ ಇದಾರೆ ಅರ್ಜುನ. ಈಗ ಮೂರನೇ ಕಾರಣವನ್ನ ಹೇಳ್ತಾ ಇದಾರೆ, ನಾನು ಇಂಥವ್ರನ್ನ ಕೊಂದ್ರೆ ಪಾಪ ಬರುತ್ತೆ ಅಂತ ಹೇಳ್ತಾ ಇದಾರೆ. ಈ ಕೌರವರೆಲ್ಲರನ್ನೂ ಸಹ ಪಾಪಿಗಳು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಯಾಕಂದ್ರೆ ಅವ್ರನ್ನ ಆತ ತಾಯಿನ ಅಂತ ಹೇಳ್ತಾ ಇದಾರೆ. ಅವ್ರು ಆತ ತಾಯಿನ ಅಂತಂತಂದ್ರೆ ಅವ್ರು ಏನ್ ಮಾಡಿದಾರೆ ಅಂತಂದ್ರೆ, ಇವಾಗ ಯಾರನ್ನ ಆತ ತಾಯಿನ ಅಂತಂತಂದ್ರೆ ಬೇರೆಯವ್ರಿಗೆ ವಿಷವನ್ನ ಕೊಟ್ಟು ಸಾಯಿಸ್ಲಿಕ್ಕೆ ಹೋದ್ರೆ, ನಮಗ್ ಗೊತ್ತಿದೆ ಅಲ್ವಾ? ಇವಾಗ ಪಾಂಡವರನ್ನ ಕೊಲ್ಲಿಕ್ಕೆ ಅಂದ್ರೆ ಭೀಮನನ್ನ ಕೊಲ್ಲಿಕ್ಕೆ ಅವರು ವಿಷದ ಲಡ್ಡುಗಳನ್ನ ತಿನ್ನಿಸ್ತಾರೆ. ಬೆಂಕಿ ಹಚ್ಚೋದು, ಅರಗಿನ ಮನೆಯಲ್ಲಿ ಇದ್ದಾಗ ಅವ್ರಿಗೆ ಬೆಂಕಿ ಹಚ್ಚಿ ಅವ್ರನ್ನೆಲ್ಲ ಪಾಂಡವರನ್ನ ಕುಂತಿ ಸಮೇತ ಸಾಯಿಸ್ಬೇಕು ಅಂತ ಹೋಗ್ತಾರೆ. ಮತ್ತೆ ಮಾರಕ ಆಯುಧಗಳಿಂದ ದಾಳಿ ಮಾಡೋರ್ನ ಆತ ತಾಯಿನ ಅಂತ ಕರೀತಾರೆ. ಅಂದ್ರೆ ಆ ಪಗಡೆನ ನಾವು ಆಯುಧಕ್ಕೆ ನಾವು ಹೋಲಿಸ್ಕೋಬಹುದು. ಮತ್ತೆ ಈಗ ಪಾಂಡವರಿಗೆ ಧರ್ಮಯುತವಾಗಿ ಬರ್ಬೇಕಾಗಿರುವಂತಹ ಭೂಮಿಯನ್ನ ಇವಾಗ ಪಗಡೆ ಯುದ್ಧದಲ್ಲಿ ಪಗಡೆ ಆಟದಲ್ಲಿ ಅವ್ರನ್ನ ಸೋಲಿಸಿ ಈಗ ಅವರ ಪಾಲಿನ ಆಸ್ತಿಯನ್ನ ಅವ್ರು ಇವಾಗ ಕಬಳಿಸ್ಕೊಂಡಿದ್ದಾರೆ. ಇವಾಗ ಇನ್ನೊಬ್ಬರ ಭೂಮಿಯನ್ನ ಆಕ್ರಮಿಸಿಕೊಂಡವರನ್ನು ಸಹ ಆತ ತಾಯಿನ ಅಂತ ಕರೀತಾರೆ. ಮತ್ತೆ ಇನ್ನೊಬ್ಬರ ಹೆಂಡತಿಯನ್ನ ಅಪಹರಿಸೋರನ್ನ, ಅಂದ್ರೆ ಇವಾಗ ದ್ರೌಪದಿಯ ಅಪಮಾನವನ್ನ ಮಾಡಿದ್ದಾರೆ. ಮತ್ತೆ ನಮ್ಗೆ ಜಯದ್ರಥನು ನಮ್ಗೆ ಗೊತ್ತಿರೋ ಹಾಗೇನೆ ಆ ದ್ರೌಪದಿಯನ್ನ ಅಪಹರಿಸ್ಲಿಕ್ಕೆ ಹೋಗಿದ್ದಾರೆ. ಅಂದ್ರೆ ಇದೆಲ್ಲ ಪಾಪದ ಕಾರ್ಯಗಳನ್ನ ಮಾಡಿದ್ದಾರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಪಾಪಂ ಏವಾಶ್ರಯೇತ್ ಅಸ್ಮಾನ್ ಅತ್ವೈತಾನ್ ಆತ ತಾಯಿನಃ ತಸ್ಮಾನ್ ನಾರ್ಹ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನ ಸ್ಯಾಮ ಮಾಧವ. ಇಂತಹ ಆಕ್ರಮಣಕಾರರನ್ನು ಕೊಂದರೆ ನಮ್ಗೆ ಪಾಪವೇ ಘಟಿಸುತ್ತದೆ. ಆದ್ದರಿಂದ ಧೃತರಾಷ್ಟ್ರನ ಮಕ್ಕಳನ್ನು, ನಮ್ಮ ಸ್ನೇಹಿತರನ್ನು ನಾವು ಕೊಲ್ಲುವುದು ಸರಿಯಲ್ಲ. ಭಾಗ್ಯ ದೇವತೆಯ ಪತಿಯಾದ ಮಾಧವನೇ, ನಮ್ಮ ಬಂಧುಗಳನ್ನೇ ಕೊಂದು ನಾವು ಏನನ್ನು ಪಡೆಯುತ್ತೇವೆ? ನಾವು ಸುಖವಾಗಿರಲು ಹೇಗೆ ಸಾಧ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ? ಆದ್ರೆ ನಮ್ಗೆ ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಈ ಪಾಪಿ ಅಂದ್ರೆ ಈ ಪಾಪ ಕಾರ್ಯಗಳನ್ನ ಮಾಡಿರೋರ್ನ, ಈ 6 ಜನಗಳನ್ನ ನಾವು ನೋಡಿದ್ವಲ್ಲ, ಆತ ತಾಯಿನ, ಇವ್ರನ್ನ ಕೊಂದ್ರೆ ಕೊಲ್ಲಬಹುದು ಅಂತಾನೆ ಹೇಳಿದ್ದಾರೆ. ಆದ್ರೆ ಇಲ್ಲಿ ಅರ್ಜುನ ಎಷ್ಟು ನೋಡಿ ಮೃದು ಹೃದಯಿ ಅಂತಂದ್ರೆ, ಅಂತಹವ್ರನ್ನು ಸಹ ಅವನು ಕೊಲ್ಲಲಿಕ್ಕೆ ಅವನು ತಯಾರಿಲ್ಲ. ಅಷ್ಟು ಸಾಧು ಪುರುಷ ಅರ್ಜುನ. ನಾವು ಇವರನ್ನ ಕೊಲ್ಲೋದು ಬೇಡ ಅಂತ ಹೇಳ್ಬಿಟ್ಟು, ಕೊಲ್ಲೋದು ಸರಿ ಇಲ್ಲ ಅಂತ ಹೇಳ್ತಾರೆ. ನೀನು ಮಾಧವನ ಪತಿ ಅಲ್ವಾ? ಅಂದ್ರೆ ಅದೃಷ್ಟ ದೇವತೆಯ ಪತಿ ನೀನು. ಆದ್ರೆ ನಾನಿಲ್ಲಿ ದುರಾದೃಷ್ಟಕರವಾದ ಕೆಲಸವನ್ನ ನಾನು ಮಾಡ್ಲಿಕ್ಕೆ ಹೊರಟಿದ್ದೀನಲ್ವಾ ಅಂತ ಹೇಳ್ಬಿಟ್ಟು ಅಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಇಂತಹ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಕೆಲಸವನ್ನ ಮಾಡಿ ಸುಖವಾಗಿ ಇರ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳ್ಬಿಟ್ಟು ಇಲ್ಲಿ 3ನೇ ಕಾರಣವನ್ನ ಕೊಡ್ತಾ ಇದ್ದಾರೆ, ಪಾಪ ಅಂತ ಹೇಳ್ಬಿಟ್ಟು. ಮತ್ತೆ ಇಲ್ಲಿ 4ನೇ ಕಾರಣವನ್ನ ಕೊಡ್ತಾ ಇದ್ದಾರೆ, ಕುಲಕ್ಷಯೇ ಪ್ರಣಶ್ಯಂತಿ ಕುಲ ಧರ್ಮಾಹ ಸನಾತನಾಹ ಧರ್ಮೇನಷ್ಟೇ ಕುಲಂ ಕೃಷ್ಣಂ ಅಧರ್ಮೋ ಅಭಿಭವತಿ ಹುತ. ಕುಲಕ್ಷಯವಾದರೆ ಸನಾತನವಾದ ಕುಲಧರ್ಮವು ನಾಶವಾಗುತ್ತದೆ, ಧರ್ಮವು ನಷ್ಟವಾದರೆ ಕುಟುಂಬದಲ್ಲಿ ಉಳಿದ ಭಾಗವು ಅಧರ್ಮದ ವಶವಾಗುತ್ತದೆ ಅಂತ ಹೇಳ್ತಾರೆ. ಇಲ್ಲಿ ನಾವು ಭಗವದ್ಗೀತೆಯಲ್ಲಿ ನಾವು ಅರ್ಥ ಮಾಡ್ಕೋತೀವಿ, ಅಂದ್ರೆ ವರ್ಣಾಶ್ರಮ ಧರ್ಮ ಅಂತ ಹೇಳ್ಬಿಟ್ಟು ಏನಿದೆ, ಅಲ್ಲಿ ನಾವು ಆ ವರ್ಣಾಶ್ರಮ ಧರ್ಮವನ್ನ ಪಾಲನೆ ಮಾಡಿದ್ರೆ ಅಷ್ಟೇ ನಾವು ಎಲ್ಲ ನಮ್ಮ ಪಾಪಗಳಿಂದ ಮುಕ್ತರಾಗಿ ನಾವು ಮೋಕ್ಷವನ್ನ ಪಡಿಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಗೆ ಇದ್ರ ಬಗ್ಗೆ ಎಲ್ಲ ತಿಳಿಸಿಕೊಡೋರು ನಮ್ಮ ಮನೆಯಲ್ಲಿ ಇರುವಂತಹ ಹಿರಿಯರು. ಈಗ ಈ ಯುದ್ಧದಲ್ಲಿ ಹಿರಿಯರೇ ಈಗ ಸಾವನ್ನ ಅಪ್ಪಿದ್ರೆ ಅವ್ರಿಗೆ ಮಾರ್ಗದರ್ಶನ ಕೊಡ್ಲಿಕ್ಕೆ, ಕಿರಿಯರಿಗೆ ಮತ್ತೆ ಹೆಂಗಸರಿಗೆ ಮಾರ್ಗದರ್ಶನ ಕೊಡ್ಲಿಕ್ಕೆ ಯಾರು ಇರೋದಿಲ್ಲ. ಅವಾಗ ಏನಾಗುತ್ತೆ, ಕಿರಿಯರು ತಮ್ಮ ಇಷ್ಟಕ್ಕೆ ಅವರು ಜೀವನವನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಮತ್ತೆ ಈಗ ದೊಡ್ಡವರಿಗೆ ಪಿಂಡೋದಕ ಕಾರ್ಯಗಳನ್ನ ಮಾಡ್ಬೇಕು, ಅದನ್ನ ಮಾಡೋದಿಲ್ಲ. ಮತ್ತೆ ಹೆಂಗಸರಿಗೆ ರಕ್ಷಣೆ ಇಲ್ದಂಗ ಆಗೋಗುತ್ತೆ. ಅವಾಗ ಏನಾಗುತ್ತೆ, ಅವರು ವ್ಯಭಿಚಾರಕ್ಕೆ ಇಳಿತಾರೆ. ವ್ಯಭಿಚಾರಕ್ಕೆ ಇಳಿದಾಗ ಅಲ್ಲಿ ಬೇಡದ ಸಂತಾನ ಸೃಷ್ಟಿ ಆಗತ್ತೆ. ಅಂದ್ರೆ ಆ ಬೇಡದ ಮಕ್ಕಳು ಹುಟ್ಟುತ್ತಾರೆ ಅಲ್ವಾ? ಇಂತಹ ಒಂದು ಈ ಸಂತತಿಯನ್ನ ಇಟ್ಕೊಂಡಾಗ ಅಲ್ಲಿ ಸಮಾಜ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅಲ್ಲಿ ಗಲಭೆಗಳೇ ಇರ್ಲಿಕ್ಕೆ ಸಾಧ್ಯ ಆಗತ್ತೆ. ಅಲ್ಲಿ ಯಾವುದೇ ಒಂದು ಧರ್ಮಯುತವಾದ ಕಾರ್ಯಗಳು ನಡೆಯೋದಿಲ್ಲ. ಅದನ್ನೇ ಇಲ್ಲಿ ನೋಡಿ ಎಷ್ಟು ಯೋಚನೆ ಮಾಡ್ತಾ ಇದ್ದಾನಲ್ವಾ ಅರ್ಜುನ. ಅವ್ರು ಕುಲಕ್ಷಯ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಅದನ್ನ ವರ್ಣಶಂಕರ ಅಂತ ಕರೀತಾರೆ. ವರ್ಣಶಂಕರ ಏರ್ಪಡುತ್ತೆ ಅಂತ ಹೇಳ್ಬಿಟ್ಟು 4ನೇ ಕಾರಣವನ್ನ ಕೊಡ್ತಾ ಇದ್ದಾರೆ. ನಚೈತದ್ವಿದ್ಮ ಕತರನ್ನೋ ಗರಿಯೋ ಯದ್ವಾ ಜಯೇಮಾ ಯದಿ ವಾ ನೋ ಜಯೇಯು.
ಯಾನ್ಯೇವ ಹತ್ವಾ ನ ಜಿಜೀವಿಷಾಮಸ್ ತೇ ಅವಸ್ಥಿತಾಃ ಪ್ರಮುಖೇ ಧಾರ್ತರಾಷ್ಟ್ರಾಃ. ಅವರನ್ನು ಸೋಲಿಸುವುದು ಅಥವಾ ಅವರಿಂದ ಸೋಲುವುದು ಎರಡರಲ್ಲಿ ಯಾವುದು ಉತ್ತಮ ಎಂದೂ ನಮಗೆ ತಿಳಿಯದು. ನಾವು ಧೃತರಾಷ್ಟ್ರನ ಮಕ್ಕಳನ್ನು ಕೊಂದರೆ ನಮಗೆ ಜೀವಿಸಬೇಕೆಂಬ ಆಸೆ ಇರುವುದಿಲ್ಲ, ಆದರೂ ರಣರಂಗದಲ್ಲಿ ಅವರೆಲ್ಲ ನಮ್ಮ ಮುಂದೆ ನಿಂತಿದ್ದಾರೆ. ಇದು ಆಕ್ಚುಲಿ 2ನೇ ಅಧ್ಯಾಯದಲ್ಲಿ ಬರುತ್ತೆ, ಆದ್ರೆ ಇಲ್ಲಿ ಇದು 5ನೇ ಕಾರಣವಾಗಿ ನಾವು ಇಲ್ಲಿ ಪರಿಗಣಿಸ್ತಾ ಇರೋದ್ರಿಂದ ಇದನ್ನ ಇಲ್ಲೇ ಹೇಳ್ತಾ ಇದೀವಿ. ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ನನಗೆ ನಿರ್ಣಯವನ್ನ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ ಕೃಷ್ಣ ಅಂತ ಹೇಳ್ತಾ ಇದಾರೆ. ಅವರನ್ನ ನಾನ್ ಸೋಲಿಸ್ಬೇಕು ಅಥವಾ ಅವರಿಂದ ನಾವು ಸೋಲಲ್ಪಡ್ಬೇಕು, ಇದು ನನಗೆ ಯಾವ ಒಂದು ಆಸೆ ಸಹ ನಮ್ಗೆ ಇರೋದಿಲ್ಲ. ಆದ್ರೆ ಇವರೆಲ್ಲರೂ ಸಹ ರಣರಂಗದಲ್ಲಿ ನಮ್ಮ ಮುಂದೆ ನಿಂತಿದ್ದಾರೆ. ಇವ್ರಿಗೆ ಇವ್ರಿಗೆ ಏನೋ ಅನಿಸ್ತಲೇ ಇರ್ಬೋದು, ಆದ್ರೆ ನನಗೆ ಈ ಬಂಧು ಬಾಂಧವರ ಜೊತೆ ಯುದ್ಧವನ್ನ ಮಾಡ್ಬೇಕು ಅಂತ ನನಗೆ ಅನ್ನಿಸ್ತಾ ಇಲ್ಲ ಕೃಷ್ಣ ಅಂತ ಹೇಳ್ಬಿಟ್ಟು ಅರ್ಜುನ ಈ 5 ಕಾರಣಗಳನ್ನ ಅವ್ರು ಕೊಡ್ತಾ ಇದ್ದಾರೆ. ಆ 5 ಕಾರಣಗಳು ಯಾವ್ದು ಅಂತಂದ್ರೆ, ಕರುಣೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನನ್ಗೆ ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಮತ್ತೆ ನನಗೆ ಸಂತೋಷ ಸಿಗುದಿಲ್ಲ. ನನ್ನ ನೆಂಟರನ್ನೇ ಕೊಂದು, ಬಂಧು ಬಾಂಧವರನ್ನ, ಗುರುಗಳನ್ನ, ಹಿರಿಯರನ್ನ ನಾನು ಕೊಂದು ಯುದ್ಧ ಮಾಡಿ ಜಯವನ್ನ ಗಳಿಸಿದ್ರೆ ನನಗೆ ಯಾವುದೇ ಒಂದು ಸಂತೋಷ ಸಿಗೋದಿಲ್ಲ. ಮತ್ತೆ ನನಗೆ ಇಂತಹ ಪಾಪಿಗಳನ್ನ ಕೊಂದ್ರೆ ನನಗೆ ಪಾಪ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಕುಟುಂಬದ ಸಂಪ್ರದಾಯಗಳೆಲ್ಲ ನಾಶ ಆಗುತ್ತೆ, ವರ್ಣಶಂಕರ ಏರ್ಪಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ 5ನೇ ಕಾರಣ, ನನಗೆ ನಿರ್ಣಯವನ್ನ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ. ಹೌದು, ನಮ್ಗೆ ಅನ್ಯಾಯ ಆಗಿದೆ, ಅನ್ಯಾಯದ ವಿರುದ್ಧ ನಾನು ಯುದ್ಧವನ್ನ ಮಾಡ್ಬೇಕಾ ಅಥವಾ ನಾನು ಈ ನೆಂಟರಷ್ಟರ ಜೊತೆ ನಾನು ಯುದ್ಧವನ್ನ ಮಾಡಬಾರ್ದಾ ಅಂತ ಹೇಳ್ಬಿಟ್ಟು ನನಗೆ ನಿರ್ಣಯವನ್ನ ನಾನು ತಗೊಳ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕೃಷ್ಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇದನ್ನ ಹೇಳ್ಬಿಟ್ಟು ಅವರು ಗಾಂಡೀವವನ್ನ ಕೆಳಗಡೆ ಇಟ್ಬಿಟ್ಟು ಅವರು ಕುತ್ಕೋತಾರೆ. ಇಲ್ಲಿ ನಮ್ಗೆ ನೋಡಿದ್ರೆ ಏನ್ ಅನ್ಸುತ್ತೆ, ಇದೇನದು ಅರ್ಜುನ ಅವನು ಭಕ್ತ ಅಂತ ಹೇಳ್ತಾರೆ, ಆದ್ರೆ ಇವನ್ ಯಾಕೆ ಈ ತರ ಗೊಂದಲಕ್ಕೆ ಒಳಗಾಗ್ಬೇಕಾಗಿತ್ತು ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ಇದೆಲ್ಲವೂ ಸಹ ಕೃಷ್ಣನ ಯೋಜನೆ. ಕೃಷ್ಣ ಏನಾದ್ರೂ ಅರ್ಜುನನಿಗೆ ಈ ಒಂದು ಮನಸ್ಥಿತಿಯನ್ನ ಅವರು ಬರೋ ತರ ಮಾಡ್ಲಿಲ್ಲ ಅಂದಿದ್ರೆ ನಮ್ಮಂತವ್ರಿಗೆಲ್ಲರೂ ಸಹ ಭಗವದ್ಗೀತೆ ಸಿಗ್ತಾ ಇರ್ಲಿಲ್ಲ ಅಲ್ವಾ. ನಾವ್ ಅದನ್ನ ಕೇಳಿರ್ಬೋದಲ್ವಾ. ಇವಾಗ ಅತ್ತೆ ಏನ್ ಮಾಡ್ತಾಳೆ, ಸೊಸೆಗೆ ನೇರವಾಗಿ ಹೇಳಿಕ್ ಆಗೋದಿಲ್ಲ ಅಲ್ವಾ, ಯಾಕಂದ್ರೆ ಮನಸ್ತಾಪ ಬಂದ್ಬಿಡತ್ತೆ. ಅದಕ್ಕೆ ಅತ್ತೆ ಏನ್ ಮಾಡ್ತಾಳೆ, ತನ್ನ ಮಗಳಿಗೆ ಹೇಳ್ತಾಳೆ ಈ ತರ ಮಾಡ್ಬೇಕು, ಆ ತರ ಮಾಡ್ಬೇಕು ಅಂತ ಅಲ್ವಾ. ಆಗ ಸೊಸೆಗೆ ಅರ್ಥ ಆಗತ್ತೆ ಅಲ್ವಾ, ಹೌದು ಈ ತರ ಮಾಡ್ಬೇಕು ನಾನು ಅಂತ ಹೇಳ್ಬಿಟ್ಟು. ಅದೇ ತರನೇ ಈಗ ಕೃಷ್ಣ ಇಂತಹ ಉತ್ತಮೋತ್ತಮವಾದ ಜ್ಞಾನವನ್ನ ಕೊಡ್ಬೇಕು ಅಂತಂತಂದ್ರೆ, ತನ್ನ ಶುದ್ಧ ಭಕ್ತನಾದ, ತನ್ನ ಮೇಲೆ ಅಸೂಯೆ ಇಲ್ದಲೇ ಇರುವಂತಹ ಅರ್ಜುನನಿಗೆ ಮಾತ್ರ ಈ ಜ್ಞಾನವನ್ನ ಕೊಡ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರನೇ ಇಂತಹ ಒಂದು ರಣರಂಗದಲ್ಲಿ ಅರ್ಜುನನಿಗೆ ಗೊಂದಲಮಯವಾದ ಒಂದು ಸ್ಥಿತಿಯನ್ನ ಏರ್ಪಾಡಾಗೋ ತರ ಮಾಡ್ಬಿಟ್ಟು ಆ ಅರ್ಜುನನ ಮೂಲಕ ನಮ್ಮೆಲ್ಲರಿಗೂ ಸಹ ಭಗವದ್ಗೀತೆಯನ್ನ ಕೃಷ್ಣ ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ಇಲ್ಲಿ ಗೀತಾ ಮಹಾತ್ಮಲಿ ಹೇಳ್ತಾ ಇದ್ದಾರೆ, ಸರ್ವೋಪನಿಷದೋಗಾವೋ ದೋಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸ ಸುದೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಭಗವದ್ಗೀತೆಯು ಗೀತೋಪನಿಷತ್ತು, ಎಲ್ಲ ಉಪನಿಷತ್ತುಗಳ ಸಾರ. ಅದು ಗೋವಿನಂತಿದೆ. ಗೋಪಾಲನಂದನನೆಂದು ಪ್ರಸಿದ್ಧನಾಗಿರುವ ಶ್ರೀಕೃಷ್ಣನು ಈ ಹಸುವಿನ ಹಾಲನ್ನು ಕರೆಯುತ್ತಿದ್ದಾನೆ. ಅರ್ಜುನನು ಕರುವಿನಂತಿದ್ದಾನೆ. ಎಲ್ಲ ವಿದ್ವಾಂಸರು, ಪರಿಶುದ್ಧ ಭಕ್ತರು ಭಗವದ್ಗೀತೆಯ ಹಾಲಿನ ಅಮೃತವನ್ನ ಕುಡಿಯುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಗೋವನ್ನ ಉಪನಿಷತ್ತಿಗೆ ಹೋಲಿಸ್ತಾ ಇದ್ದಾರೆ. ಅಂದ್ರೆ ಗೀತಾ ಅಂದ್ರೆ 108 ಉಪನಿಷತ್ತುಗಳಲ್ಲಿ ಈ ಗೀತೆಯನ್ನ ಅದನ್ನು ಸಹ ಉಪನಿಷತ್ತು ಅಂತ ಹೇಳ್ಬಿಟ್ಟು ಪರಿಗಣಿಸಲಾಗುತ್ತೆ. ಇದು ಎಲ್ಲ ವೇದಗಳ ಸಾರ. ನಮ್ಗೆ ಈ 4 ವೇದಗಳನ್ನ ಓದಲಿಕ್ಕೆ ತುಂಬಾ ಕಷ್ಟ, ಅದ್ರೆಲ್ಲದರ ಸಾರವನ್ನ ಇಲ್ಲಿ ಗೀತೆಯಲ್ಲಿ ಕೃಷ್ಣ ಹೇಳಿದರೆ ಆ 700 ಶ್ಲೋಕಗಳಲ್ಲಿ ನಾವು ತಿಳ್ಕೊತಾ ಇದೀವಿ. ಸೊ ಇಲ್ಲಿ ಯಾರು ಈ ಹಾಲನ್ನ ಕರಿತಾ ಇದ್ದಾರೆ ಅಂತಂದ್ರೆ, ಗೋಪಾಲ ನಂದನನೆಂದು ಪ್ರಸಿದ್ಧನಾದ ಕೃಷ್ಣನೇ ಈ ಹಾಲನ್ನ, ಅಂದ್ರೆ ಈ ಉಪನಿಷತ್ತಿನ ಸಾರವನ್ನ, ಈ ವೇದಗಳ ಸಾರವನ್ನ ಅವರು ಕರಿತಾ ಇದ್ದಾರೆ. ಅದನ್ನ ಕರಿತಾ ಇರೋದು ಅರ್ಜುನನಿಗೋಸ್ಕರ ಅಂತ ನಮ್ಗೆ ಅನ್ನಿಸ್ತಾ ಇದೆ ಅಲ್ವಾ. ಇವಾಗ ಹಾಲೇನಾದ್ರೂ ಗೋವು ಕೊಟ್ರೆ ಅಂದ್ರೆ ಆ ಕರು ಮಾತ್ರನೇ ಕುಡಿಯೋದಿಲ್ಲ ಅಲ್ವಾ, ಎಷ್ಟೊಂದ್ ಜನ ಆ ಹಾಲನ್ನ ಕುಡಿತಾರೆ. ಅದಕ್ಕೆ ಇಲ್ಲಿ ಇದನ್ನ ಗೀತಾಮೃತ ಅಂತ ಹೇಳ್ತಾ ಇದ್ದಾರೆ. ಈ ಅಮೃತವನ್ನ ನಾವು ಸವಿದ್ರೆ ನಾವ್ ಈ ಮನುಷ್ಯ ಜನ್ಮವನ್ನ ನಾವು ಉದ್ಧಾರ ಮಾಡ್ಕೋಬಹುದು. ನಾವು ಈ ಭವ ಬಂಧನದಿಂದ, ನಮ್ಗೆ ಈ ಭವ ರೋಗ ಅಂತ ಏನಿದೆ ಅದರಿಂದ ನಾವು ಗುಣಮುಕ್ತರಾಗಬಹುದು. ಸೊ ಅದಕ್ಕೆ ಈ ಎಲ್ಲ ವಿದ್ವಾಂಸರು, ಪರಿಶುದ್ಧ ಭಕ್ತರು ಅವರೆಲ್ಲರನ್ನೂ ಸಹ ಈ ಭಗವದ್ಗೀತೆಯ ಹಾಲಿನ ಅಮೃತವನ್ನ ಕುಡಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವತ್ತಿನ ಅಧ್ಯಾಯದಲ್ಲಿ 46 ಶ್ಲೋಕಗಳಿತ್ತು. ಸೊ ಇದರಲ್ಲಿ ಮೊದಲನೇ ಶ್ಲೋಕ ಧೃತರಾಷ್ಟ್ರನ ವಿಚಾರಣೆಯಿಂದ ಶುರುವಾಯಿತು. ನಾವು ಧೃತರಾಷ್ಟ್ರ ವಿಚಾರಣೆನ ನಾವು ನೋಡಿದ್ವಿ. ಸಂಜಯನಿಗೆ ಅವರು ಏನೆಲ್ಲ ನಡೀತಾ ಇದೆ ಯುದ್ಧ ಭೂಮಿಯಲ್ಲಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅದಾದ್ಮೇಲೆ ದುರ್ಯೋಧನನ ಮನಸ್ಥಿತಿನ ನಾವು ನೋಡಿದ್ವಿ. ಅವರು ಯುದ್ಧ ಭೂಮಿಯನ್ನ ಅವರು ವೀಕ್ಷಣೆ ಮಾಡಿದ್ಮೇಲೆ ಅವರು ದ್ರೋಣಾಚಾರ್ಯರ ಹತ್ರ ಬಂದು ಹೇಗೆ ಮಾತಾಡಿದ್ರು ಅಂತ ಹೇಳ್ಬಿಟ್ಟು ನಾವು ದುರ್ಯೋಧನನ ಮನಸ್ಥಿತಿನ ನಾವು ನೋಡಿದ್ವಿ. ಅದಾದ್ಮೇಲೆ ಎಲ್ಲರೂ ತಮ್ಮ ತಮ್ಮ ಶಂಖಗಳನ್ನ ಊದ್ದಾಗ ಕೌರವರ ಹೃದಯ ಛಿದ್ರ ಆಯ್ತು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ. ಯಾಕೆ ಅಂತಂದ್ರೆ ಇವಾಗ ನಮ್ಗೆ ಗೊತ್ತಿರೋ ಹಾಗೆ ಕೌರವರ ಹತ್ರ ಹೆಚ್ಚು ಸೈನ್ಯ ಇದೆ ಅಲ್ವಾ, 11 ಅಕ್ಷೋಹಿಣಿ ಸೈನ್ಯ ಇದೆ. ಪಾಂಡವರ ಹತ್ರ ಕೇವಲ 7 ಅಕ್ಷೋಹಿಣಿ ಸೈನ್ಯ ಇದೆ ಅಲ್ವಾ. ಆದ್ರೆ ಯುದ್ಧದಲ್ಲಿ ಜಯ ಗಳಿಸಿದ್ ಯಾರು ಅಲ್ವಾ, ಪಾಂಡವರು. ಕಡಿಮೆ ಕಡಿಮೆ ಸೈನ್ಯವನ್ನ ಹೊಂದಿರುವಂತಹ ಪಾಂಡವರು ಜಯವನ್ನ ಪಡೆದ್ರು. ಅಂದ್ರೆ ಏನ್ ಅರ್ಥ ಇಲ್ಲಿ,
ಯಾರು ನಮ್ಮ ಜೊತೆಲಿ ಇರ್ಬೇಕೋ ಅವರೇ ಇಲ್ಲ ಅಂತಂದ್ರೆ ನಾವು ಖಂಡಿತ ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅದೇ ತರ ನೋಡಿ ನಮ್ಗಿಲ್ಲಿ ಎಷ್ಟೇ ಹಣ ಅಂತಸ್ತು ಆಸ್ತಿ ಇರಬಹುದು ಅಲ್ವಾ, ನೋಡಿ ನಮ್ಗೆ ನೆಮ್ಮದಿನೇ ಇಲ್ಲ ಅಲ್ವಾ, ಏನೋ ಒಂದಲ್ಲಿ ನಮ್ಗೆ ಚಿಂತೆ ಬರ್ತಾ ಇರುತ್ತೆ. ನಾವು ನಮ್ಮ ಜೊತೆಲಿ ನಾವು ಭಗವಂತನನ್ನ ಇಟ್ಕೊಂಡ್ರೆ ಅಷ್ಟೇನೆ ನಾವು ಸಹ ಹೇಗೆ ಈಗ ಪಾಂಡವರು ತಮ್ಮ ಜೀವನದಲ್ಲಿ ಯಶಸ್ಸನ್ನ ಪಡೆದ್ರು ಅದೇ ತರ ನಾವು ಸಹ ಯಶಸ್ಸನ್ನ ಪಡಿಬಹುದು ಅಲ್ವಾ. ನೋಡಿ ಈಗ ಅಷ್ಟೆಲ್ಲ ಅಕ್ಷೋಣಿ ಸೈನ್ಯವನ್ನ ಹೊಂದಿದ್ರು ಸಹ ಹೇಗೆ ಕೌರವರ ಹೃದಯ ಛಿದ್ರ ಆಯ್ತೋ ಅದೇ ತರ ನಮ್ಮ ಸ್ಥಿತಿ ಆಗ್ಬಾರ್ದು ಅಲ್ವಾ. ನಾವು ಇವಾಗ ಭಗವಂತನ ಸಂಪರ್ಕವನ್ನ ಪಡಿಲಿಕ್ಕೆ ನಾವು ಈ ಮಾನವ ಜನ್ಮವನ್ನ ನಾವು ಅಮೂಲ್ಯವಾದ ಮಾನವ ಜನ್ಮವನ್ನು ನಾವು ಉಪಯೋಗಿಸ್ಕೋಬೇಕಾಗತ್ತೆ. ಮತ್ತೆ ಅರ್ಜುನನನ್ನು ಸಹ ವೀಕ್ಷಣೆ ಮಾಡ್ತಾನೆ ಅಲ್ವಾ. ನಾವು ನೋಡಿರೋ ಹಾಗೇನೆ ಅವ್ನು ಇವಾಗ ಸತ್ವಗುಣದಲ್ಲಿ ಇದ್ದಾನೆ ಅಲ್ವಾ, ಅವ್ನು ಸತ್ವಗುಣವನ್ನ ಪ್ರತಿನಿಧಿಸ್ತಾನೆ ಅಂತ ನಾವು ನೋಡಿದ್ವಿ. ಇವಾಗ ಅವನು ಸತ್ವಗುಣವನ್ನ ಪ್ರತಿನಿಧಿಸ್ತಾ ಇರೋದ್ರಿಂದನೇ ಅವನಿಗೆ ಕೃಷ್ಣ ಏನ್ ಹೇಳ್ತಾ ಇದ್ರು ಅದು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಿದೆ. ಅದಕ್ಕೋಸ್ಕರ ನಾವು ಇವಾಗ ಈ ಭಗವದ್ಗೀತೆ ಕ್ಲಾಸ್ ಅನ್ನ ನಾವು ಅರ್ಥ ಮಾಡ್ಕೋತೀವಿ. ಅರ್ಜುನ ಹೇಗ್ ಅರ್ಥ ಮಾಡ್ಕೊಂಡ ಅಂತ ಹೇಳ್ಬಿಟ್ಟು ಅದೇ ತರನೇ ನಾವು ಅರ್ಥ ಮಾಡ್ಕೋತೀವಿ ಅಂತಂದ್ರೆ ನಾವು ಮಿನಿಮಮ್ ಆ ಸತ್ವಗುಣದಲ್ಲಿ ಇರ್ಬೇಕು. ಆವಾಗಷ್ಟೇನೆ ನಾವು ಈ ಭಗವದ್ಗೀತೆಯನ್ನ ನಾವು ಯಾವ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ನಮ್ದು ಸಹ ಧೃತರಾಷ್ಟ್ರನ ತರನೇ ವ್ಯರ್ಥ ಸಮಯ, ನಾವು ಸಹ ಸಮಯವನ್ನ ವ್ಯರ್ಥ ಮಾಡ್ದಂಗ ಆಗುತ್ತೆ. ಮತ್ತೆ ಇಲ್ಲಿ ಅರ್ಜುನ ನೆಂಟರಿಷ್ಟರು ಬಂಧು ಬಾಂಧವನ್ನೆಲ್ಲರನ್ನ ನೋಡಿದ್ಮೇಲೆ ಯುದ್ಧವನ್ನ ಮಾಡ್ಕೂಡ್ದು ಅಂತ ಅವನು ಯೋಚನೆ ಮಾಡ್ತಾನೆ. ಅದಕ್ಕೆ ಅವನು ಸುಮ್ನೆ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳೋದಿಲ್ಲ, 5 ಕಾರಣಗಳನ್ನ ಕೊಡ್ತಾನೆ. ನಾವ್ ಈ 5 ಕಾರಣಗಳನ್ನ ನೋಡಿದ್ರೆ ಹೌದು ಅರ್ಜುನ ಹೇಳ್ತಿರೋದೆಲ್ಲ ಸರಿ ಇದೆಯಲ್ವಾ, ಹಾಗಾದ್ರೆ ಅರ್ಜುನ ಅಂದ್ರೆ ಒಳ್ಳೆ ರೀತಿಯಲ್ಲೇ ಯೋಚನೆ ಮಾಡ್ತಾ ಇದ್ದಾನೆ, ಸರಿ ನಾನು ಯುದ್ಧ ಮಾಡೋದ್ ಬೇಡ, ಅವರೇ ಆ ರಾಜ್ಯವನ್ನ ಅನುಭವಿಸ್ಕೊಳ್ಳಿ ಅಂತ ಅವ್ನು ಯೋಚನೆ ಮಾಡ್ತಾ ಇರೋದು ಸರಿ ಇದೆ ಅಂತಾನೆ ನಮ್ಗೆ ಅನ್ಸುತ್ತೆ ಅಲ್ವಾ. ಹಾಗಾದ್ರೆ ಕೃಷ್ಣ ಏನನ್ನ ಹೇಳ್ಬೋದು ಅಂತ ನಮ್ಗೆ ಅನಿಸ್ತಾ ಇದೆಯಲ್ವಾ. ಈ ಭಗವದ್ಗೀತೆಯಲ್ಲಿ ಇನ್ನೇನಪ್ಪ ಇರಬಹುದು, ಅರ್ಜುನನೇ ಇಷ್ಟು ಒಳ್ಳೆತನವನ್ನ ತೋರಿಸ್ತಾ ಇದ್ದಾನೆ, ಇದನ್ನು ಮೀರಿರೋದು ಇನ್ನೇನಾದ್ರೂ ಇದ್ಯಪ್ಪ ಅಂತ ನಮ್ಗೆ ಅನ್ನಿಸ್ತಾ ಇದೆ ಅಲ್ವಾ. ಮತ್ತೆ ನಾವ್ ಇನ್ನ ಒಂದು ಅಬ್ಸರ್ವ್ ಮಾಡಿದ್ರೆ ಕೃಷ್ಣ ಇಲ್ಲಿ ತನಕ ಒಂದು ಮಾತನ್ನು ಹೇಳಿಲ್ಲ ಈ ಒಂದನೇ ಅಧ್ಯಾಯದಲ್ಲಿ ಅಲ್ವಾ. ಸೊ ನಾಳೆ ದಿವಸ ನಾವು ಆ ಕೃಷ್ಣನ ಮಾತುಗಳನ್ನ ನಾವು ಕೇಳ್ತಾ ಇದೀವಿ, ಕೃಷ್ಣನ ಆ ಉಪದೇಶಾಮೃತವನ್ನ ನಾವು 2ನೇ ಅಧ್ಯಾಯದಿಂದ ನಾವು ನೋಡ್ತಾ ಇದೀವಿ. ಹಾಗಾದ್ರೆ ಯಾಕಪ್ಪ ಈ 1ನೇ ಅಧ್ಯಾಯ ನಮ್ಗೆ ತುಂಬಾ ಮುಖ್ಯ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ಹೌದು, ನಮ್ಗೆ ಏನ್ ಪ್ರಶ್ನೆ ಅಂತಾನೆ ಗೊತ್ತಿಲ್ಲ ಅಂತಂದ್ರೆ ಯಾರೇ ಏನಾದ್ರೂ ಒಂದು ಉತ್ತರವನ್ನ ಕೊಟ್ರೆ ಅದನ್ನ ನಾವು ಸಮರ್ಪಕವಾಗಿ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅದೊಂದು ಕಾರಣ. ಮತ್ತೆ ಇನ್ನ ಒಂದು, ದೇವೋತ್ತಮ ಪರಮಪುರುಷ ಎಲ್ಲೇ ಇದ್ರೂ ಸಹ ಅದು ಮಂಗಳಕರವಾದದ್ದು. ಸೊ ಇವಾಗ ಇಲ್ಲಿ ದೇವೋತ್ತಮ ಪರಮಪುರುಷ ಅರ್ಜುನನಿಗೆ ಪಾರ್ಥ ಸಾರಥಿಯಾಗಿ ಇದ್ದಾರೆ ಅಲ್ವಾ, ನಾವು ಅದನ್ನ ನೋಡಿದ್ವಿ ಆ ದೃಶ್ಯವನ್ನ. ಸೊ ಕೃಷ್ಣ ಎಲ್ಲೇ ಇದ್ರೂ ಸಹ ನಾವು ಕೊನೆಯ ಶ್ಲೋಕ ನಾವು ನೋಡ್ತೀವಿ ಅಲ್ವಾ, ಯತ್ರ ಯೋಗೇಶ್ವರ ಕೃಷ್ಣೋ ತತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋರ್ ಭೂತಿರ್ದುವ ನಾ ತಿರ್ಮಮ್ಮ ಅಂತ ಹೇಳ್ತಾರೆ ಅಲ್ವಾ. ಎಲ್ಲಿ ಕೃಷ್ಣ ಅರ್ಜುನರು ಇರ್ತಾರೋ ಅಲ್ಲಿ ಎಲ್ಲ ವಿಜಯ ಮತ್ತೆ ಏನೆಲ್ಲ ಶುಭ ಆಗ್ಬೇಕು ಅದೆಲ್ಲವೂ ಸಹ ಸಂಭವಿಸುತ್ತೆ ಅಂತ. ಇವಾಗ ಕೃಷ್ಣ ಇದ್ದಾರೆ ಅಂತಂದ್ರೆ ಅಲ್ಲಿ ಒಳ್ಳೆಯದು ಅಂದ್ರೆ ಮಂಗಳಕರವಾಗಿರೋದು ಅಂತ ಹೇಳ್ಬಿಟ್ಟು ಅಲ್ವಾ. ಮತ್ತೆ ಕೃಷ್ಣ ನಮ್ಗೆ ನೋಡ್ಲಿಕ್ಕೆ ಇಲ್ಲಿ ಕೌರವರಿಗೆ ಅನ್ಯಾಯ ಆಯ್ತು ಅಂತ ಅನ್ಸುತ್ತೆ, ಆದ್ರೆ ಕೃಷ್ಣ ಇರೋ ಕಡೆ ಯಾವಾಗ್ಲೂ ಮಂಗಳಕರವಾದದ್ದೇ. ನಾವು ಅರ್ಥ ಮಾಡ್ಕೊಳೋದ್ರಲ್ಲಿ ಎಡಬಹುದು, ಅದನ್ನ ನಾವು ಮುಂದಿನ ಅಧ್ಯಾಯಗಳಲ್ಲಿ ನಾವು ತಿಳ್ಕೊಂತಹ ನಾವು ಹೋಗ್ತೀವಿ. ಸೊ ಇವಾಗ ಕೃಷ್ಣನ ಆ ಸರ್ವೋಚ್ಚ ಸ್ಥಾನವನ್ನ ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ಅರ್ಜುನನ ಆ ಸ್ಥಾನವನ್ನು ಸಹ ನಾವು ಅರ್ಥ ಮಾಡ್ಕೋಬೇಕು. ಅರ್ಜುನ ಅವ್ನ್ಗೆ ಯಾವುದೇ ಒಂದು ಗೊಂದಲ ಇಲ್ಲ, ಅವನು ನಮಗೋಸ್ಕರ ಅವರು ಗೊಂದಲಕ್ಕೆ ಒಳಗಾಗೋ ತರ ಅವರು ಕಾಣ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಈ ಭಗವದ್ಗೀತವನ್ನ ಅವ್ರು ಉಪದೇಶ ಮಾಡ್ಬೇಕಾಗಿತ್ತು. ಈ ಭಗವದ್ಗೀತೆಯನ್ನ ಕೃಷ್ಣ ಅರ್ಜುನನಿಗೆ ಕೇವಲ 45 ನಿಮಿಷಗಳಲ್ಲಿ ಅವರು ಈ ಏನೆಲ್ಲ ನಾವು 700 ಶ್ಲೋಕಗಳನ್ನ ನಾವು ನೋಡ್ತೀವಿ ಅದೆಲ್ಲವನ್ನ ಅವರು ವಿವರಿಸಿದ್ದಾರೆ ಅಲ್ವಾ. ನೋಡಿ ನಮ್ಗೆ ಬರೀ ಒಂದು ಅಧ್ಯಾಯವನ್ನ ನಾವು ತಿಳ್ಕೊಳ್ಳಿಕ್ಕೆ ನಮ್ಗೆ ಎಷ್ಟು ಕಷ್ಟ ಆಗ್ತಾ ಇದೆ. 45 ಮಿನಿಟ್ಸ್ ಅಲ್ಲಿ ಈ ಭಗವದ್ಗೀತೆಯನ್ನ ಕೃಷ್ಣ ಅರ್ಜುನನಿಗೆ ಹೇಳಿದ್ದಾರೆ. ಸೊ ನಾಳೆ ದಿವಸ ನಾವು 2ನೇ ಅಧ್ಯಾಯನ ನಾವು ತಿಳ್ಕೊಳ್ಳೋಣಂತೆ. ಭಗವದ್ಗೀತಾ ಗ್ರಂಥ ಮಹಾರಾಜ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಸಹ ಧನ್ಯವಾದಗಳು ಇಷ್ಟೊತ್ತು ನೀವು ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿರೋದಕ್ಕೆ. ಸೊ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಎಲ್ಲರೂ ಅಟೆಂಡೆನ್ಸ್ ಅನ್ನ ಹಾಕಿ ಅಂತ ನಾನು ಇನ್ನೊಮ್ಮೆ ವಿನಂತಿಯನ್ನ ಮಾಡ್ಕೋತಾ ಇದ್ದೀನಿ. ಹರೇ ಕೃಷ್ಣ. ಭವ್ಯ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ನಾವು ಶ್ಲೋಕ ಅರ್ಥ ಮಾಡಕ್ ಓದಕ್ ಹೋದ್ರೂ ಕೂಡ ಅದು ಆಗ್ತಾ ಇಲ್ಲ. ಪ್ರಭುಜಿ ನಿಮ್ದು ಧ್ವನಿ ನನಗೆ ಪೂರ್ತಿಯಾಗಿ ಕೇಳಿಸ್ತಾ ಇಲ್ಲ, ಬ್ರೇಕ್ ಆಗ್ತಾ ಇದೆ. ಶ್ಲೋಕಗಳು ಓದಕ್ ಶ್ಲೋಕ ಓದ್ಲಿಕ್ಕೆ ಕಷ್ಟ ಆಗ್ತಿದೆ ಅಂತ ಹೇಳ್ತಾ ಇದ್ದೀರಾ ಪ್ರಭುಜಿ? ಹರೇ ಕೃಷ್ಣ. ಬೇರೆ ಹೇಳಿ ಪ್ರಭುಜಿ. ಶ್ಲೋಕಗಳು ಅರ್ಥ ಆಗ್ತಾ ಇಲ್ಲ, ಅದು ಓದಕ್ ಕೂಡ ಸ್ವಲ್ಪ ಡಿಫಿಕಲ್ಟ್ ಅನಿಸ್ತಾ ಇದೆ. ಹಾ ಪ್ರಭುಜಿ, ಸ್ವಲ್ಪ ಸಮಯ ಬೇಕಾಗುತ್ತೆ ಪ್ರಭುಜಿ. ನೀವು ಕೇಳ್ತಾ ನಿಮ್ಗೆ ಈಸಿ ಆಗೋಗುತ್ತೆ ಪ್ರಭುಜಿ. ಮತ್ತೆ ಈಗ ಭವ್ಯ ಮಾತಾಜಿನೂ ಸಹ ಈ ಕ್ಲಾಸ್ ಶುರುವಾಗ್ಲಿಕ್ಕಿಂತ ಮುಂಚೆ ಒಂದು 15 ನಿಮಿಷ ಮುಂಚೆ ನೀವು ಜಾಯಿನ್ ಆದ್ರೆ
ಅವರು ಶ್ಲೋಕಗಳನ್ನ ಹೇಳ್ತಾರೆ ಪ್ರಭುಜಿ. ನೀವು ಜಾಯಿನ್ ಆಗಿ, ನೀವು ಫ್ರೀ ಇದ್ದೀರಾ ಅಂತಂದ್ರೆ ಜಾಯಿನ್ ಆಗಿ, ನೀವು ಕೇಳಿಸ್ಕೊತಾ ಇದ್ರೆ ನಿಮ್ಗೂ ಅದು ಬಂದ್ಬಿಡುತ್ತೆ ಪ್ರಭುಜಿ. ಮತ್ತೆ ಶ್ಲೋಕ ಕ್ಲಾಸಸ್ ಅದೆಲ್ಲನೂ ಸಹ ಕಂಡಕ್ಟ್ ಮಾಡ್ತಾ ಇದ್ರೆ ನೀವು ಅದಕ್ಕೂ ಸಹ ನೀವು ಜಾಯಿನ್ ಆಗಬಹುದು. ಮತ್ತೆ ಈ ಎಲ್ಲಾ ಕ್ಲಾಸಸ್ ಸಹ ಏನೆಲ್ಲ ನೀವು ಇಲ್ಲಿ ಮಾಡ್ತಾ ಇದ್ದಾರೆ ಇಸ್ಕಾನ್ ಮಂಗಳೂರು ಅವ್ರು ಏನೆಲ್ಲ ಆಯೋಜಿಸಿರುವಂತಹ ಕಾರ್ಯಕ್ರಮಗಳು ಇದೊಂದೇ ಅಲ್ಲ, ಮುಂದಿನ ಎಲ್ಲಾ ಕಾರ್ಯಕ್ರಮಗಳು ಸಹ ನಿಮ್ಗೆ ಫ್ರೀ ಆಗೇ ಇರುತ್ತೆ. ಮತ್ತೆ ಇದಕ್ಕೆ ಪೂರಕವಾಗಿರೋ ಅನೇಕ ಕಾರ್ಯಕ್ರಮಗಳಿದೆ. ಆ ಎಲ್ಲಾ ಕಾರ್ಯಕ್ರಮಗಳಿಗೂ ಸಹ ನೀವು ಜಾಯಿನ್ ಆಗಬಹುದು ಪ್ರಭುಜಿ. ನೀವು ಜಾಯಿನ್ ಆಗಿ ಪ್ರಭುಜಿ, ನೀವು ಅಧೀರರಾಗ್ಬೇಡಿ. ನೀವು ಕೇಳ್ತಾ ಇದ್ರೆ ನಿಮ್ಗೆ ಎಲ್ಲ ಈಸಿಯಾಗಿ ಬಂದ್ಬಿಡುತ್ತೆ ಪ್ರಭುಜಿ. ನಾವು ಯಾರು ಸಂಸ್ಕೃತ್ ಅನ್ನ ಓದಿಲ್ಲ, ನಾವು ಸಹ ಕೇಳ್ತಾನೆ ನೀವು ಇದನ್ನ ಕಲ್ತ್ಕೊಂಡಿರೋದು ಪ್ರಭುಜಿ.